ನಮ್ಮೆಲ್ಲರ ಹೆಮ್ಮೆ ಕರುನಾಡ ಮಾಣಿಕ್ಯ ನಮ್ಮ ಶಾಸಕ ಜನಾಬ್ ಯುಟಿ ಅಬ್ದುಲ್ ಖಾದರ್ ಫರೀದ್ ರವರಿಗೆ ಕೋಟೆಪುರ ನಾಗರಿಕರ ಪೌರ ಸನ್ಮಾನವನ್ನ ಏರ್ಪಡಿಸಿದ ಈ ಸುಸಂದರ್ಭ ಸಾಧಾರಣ 5 ಗಂಟೆಗಳಷ್ಟು ಮಾನ್ಯ ಸರದಾರನ ನಮ್ಮೂರ ದೊರೆಯ ಆಗಮನವನ್ನ ಕಾಯುತ್ತಿರುವ ಜನಸ್ತೋಮ ಯುಟಿ ಅಬ್ದುಲ್ ಖಾದರ್ ರವರ ಮೇಲಿನ ಅಭಿಮಾನದ ಸಾಕ್ಷ್ಯ ಇದಾಗಿದೆ. ಕಾರ್ಯಕ್ರಮ ಮುಗಿಯುವವರೆಗೆ ಬಹಳಷ್ಟು ಶಿಸ್ತು ಸಂಯಮದಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದು ಕೋಟೆಪುರದ ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಎಲ್ಲರೂ ತಾವು ಕುಳಿತುಕೊಂಡಂತ ಜಾಗದಲ್ಲಿ ಕೂತು ಮಾನ್ಯ ವಿಧಾನಸಭಾ ಅಧ್ಯಕ್ಷರನ್ನ ಗೌರವಿಸಿ ಸ್ವಾಗತಿಸಿ ನಮ್ಮ ಕಾರ್ಯವನ್ನ ಯಶಸ್ವಿಗೊಳಿಸೋಣ. ಬಹುಶಃ ನಾವೆಲ್ಲರೂ ಬಹಳಷ್ಟು ಸಂತೋಷ ಪಟ್ಟುಕೊಳ್ಬೇಕಿದ್ದಂತ ವಿಚಾರ ಏನೆಂದರೆ ಕೊನೆಯ ಗಳಿಗೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಸುಸೂತ್ರವಾಗಿ ನಡೆಯಲಿಕ್ಕೆ ಸಹಕಾರವು ನಮ್ಮೊಟ್ಟಿಗಿದೆ. ಯಾಕಂದ್ರೆ ಬಹುಶಃ ಅವರ ಕಾರ್ಯಕ್ರಮದ ಕೊನೆಯ ಭಾಗವು ಇದಾಗಿರಬಹುದು. ಆದ್ದರಿಂದ ನಾವೆಲ್ಲರೂ ಬಹಳಷ್ಟು ತಾಳ್ಮೆಯಿಂದ ಸಂಯಮದಿಂದ ಮಾನ್ಯ ಸಭಾಧ್ಯಕ್ಷರನ್ನ ಬರಮಾಡಿಕೊಳ್ಳೋಣ. ಅಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಬಹಳಷ್ಟು ಮತಗಳ ಅಂತರದಿಂದ ವಿಜಯಿಯಾದ ಸನ್ಮಾನ್ಯ ಶ್ರೀ ಯುಟಿ ಅಬ್ದುಲ್ ಖಾದರ್ ಫರೀದ್ ರವರನ್ನ ಕೋಡಿ ಮತ್ತು ಕೋಟೆಪುರ ನಾಗರಿಕರು ಗೌರವಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿಗಳಾಗಲಿಕ್ಕೆ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವವರು ಯುಕೆ ಅಬ್ಬಾಸ್ ಅಧ್ಯಕ್ಷರು ಕೋಟೆಪುರ ಜುಮಾ ಮಸ್ಜಿದ್, ಯುಕೆ ಮೊಹಮ್ಮದ್ ಅಧ್ಯಕ್ಷರು ಕೋಡಿ ಜುಮಾ ಮಸ್ಜಿದ್, ಅನೀಫ್ ಹಾಜಿ ಅಧ್ಯಕ್ಷರು ಉಳ್ಳಾಳ ದರ್ಗಾ ಶರೀಫ್, ರಶೀದ್ ಹಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಳ್ಳಾಳ ದರ್ಗಾ ಶರೀಫ್, ಸದಾನಂದ ಬಂಗೇರ ಮಾಜಿ ಅಧ್ಯಕ್ಷರು ಮಗವೀರ ಸಂಘ, ಇಸ್ಮಾಯಿಲ್ ಮೋನು ಮಾಜಿ ಉಪಾಧ್ಯಕ್ಷರು ಉಳ್ಳಾಳ ದರ್ಗಾ, ಮಹಮೂದ್ ಹಾಜಿ ಇಬ್ರಾಹಿಂ ಹಾಜಿ ಕೋಟೆಪುರ, ಹಾಜಿ ಖಾದರ್ ಎವರ್ಗ್ರೀನ್ ಸಪ್ಲೈಸ್, ಪುಡಿಮೋನು ಹಮ್ಮಬ್ಬ ಕೋಟೆಪುರ, ಅಬೂಬಕರ್ ಕೋಟೆಪುರ ಮಾಜಿ ಸದಸ್ಯರು ಉಳ್ಳಾಳ ದರ್ಗಾ, HK ಖಾದರ್ ಅಧ್ಯಕ್ಷರು ಫಿಶ್ ಮೀಲ್ ಅಸೋಸಿಯೇಷನ್ ಉಳ್ಳಾಳ, ಇಬ್ರಾಹಿಂ ತೋಟ ಅಧ್ಯಕ್ಷರು ತೋಟ ಜುಮಾ ಮಸ್ಜಿದ್, ಹಸೈನಾರ್ UH ಲಾಜಿಸ್ಟಿಕ್ಸ್, US ಅಬೂಬಕರ್ ಹಾಜಿ ಡ್ರೈ ಫಿಶ್ ಮರ್ಚೆಂಟ್ ಉಳ್ಳಾಳ್, UK ಯೂಸುಫ್ YH ಕನ್ಸ್ಟ್ರಕ್ಷನ್, ಹಮೀದ್ ಕೋಡಿ ಖುನಿಮೋನು, ಮೊಹಮ್ಮದ್ ಮೂಸಾ UKF ಇವರೆಲ್ಲರ ಉಪಸ್ಥಿತಿಯನ್ನ ಗೌರವಪೂರ್ವಕವಾಗಿ ನಾವು ಗುರುತಿಸಿಕೊಳ್ಳುತ್ತಾ ಸನ್ಮಾನ್ಯ ಸುರೇಶ್ ಭಟ್ನಗರ್ ಅವರನ್ನ ನಾವು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ತಾವು ಬರಬೇಕು ಅಂತೇಳಿ ಸಂಘಟಕರು ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಕೋಟೆಪುರ ಮತ್ತು ಕೋಡಿಯ ಜನತೆಯು ಇಂದು ಮಾನ್ಯ ಅಬ್ದುಲ್ ಖಾದರ್ ಫರೀದ್ ರವರನ್ನ ಗೌರವಿಸುವ ಮೂಲಕ ಸೂಚಿಸುತ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮತ್ತು ಇಲ್ಲಿರುವಂತಹ ಎಲ್ಲ ಸಭಿಕರು ಕೂತುಕೊಳ್ಬೇಕು, ನಿಂತುಕೊಳ್ಬೇಡಿ. ದಯವಿಟ್ಟು ನಡೆದುಕೊಂಡು ಯಾರು ಒಳಗೆ ಬರುವಂತ ಅವಕಾಶ ಇರುವುದಿಲ್ಲ. ದಯವಿಟ್ಟು ಎಲ್ಲರೂ ಆಸನದಲ್ಲಿ ಆಸೀನರಾಗಬೇಕು. ಮಾನ್ಯ ಸಭಾಧ್ಯಕ್ಷರು ಮಾತ್ರ ಸಭಾಂಗಣದ ಮುಂದೆ ವಿಶೇಷವಾಗಿ ವ್ಯವಸ್ಥೆಗೊಳಿಸಿದಂತ ಆಸನಕ್ಕೆ ಆಸೀನರಾಗುವುದು. ದಯವಿಟ್ಟು ಸಂಘಟಕರು ಆ ವ್ಯವಸ್ಥೆಗೆ
ಸಂಘಟಕರು ಆ ವ್ಯವಸ್ಥೆಗೆ ಸಹಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂತಲ್ಲಿಂದಲೇ ಮಾನ್ಯ ಶಾಸಕರನ್ನ ಗೌರವಿಸುವಂತ ಒಂದು ವ್ಯವಸ್ಥೆ. ನಮ್ಮ ಎಲ್ಲ ಮಕ್ಕಳು ದಯವಿಟ್ಟು ಕೂತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮವು ಲೈವ್ ಆಗ್ತಾ ಇದೆ, ಯೂಟ್ಯೂಬ್ ಮೂಲಕ ಲೈವ್ ಆಗ್ತಾ ಇದೆ. ಆದ್ದರಿಂದ ಕೋಡಿ ಮತ್ತು ಕೋಟೆ ಬರದ ಈ ಕಾರ್ಯಕ್ರಮ ಶಿಸ್ತುಮಯವಾಗಿ ನಡೆಯಬೇಕಾಗುತ್ತೆ. ನಾವು 5 ಗಂಟೆಯಿಂದ ನಮ್ಮೂರ ಸರದಾರನ ಬರುವಿಕೆಯನ್ನ ಕಾಯುತ್ತಾ ಇದ್ದೇವೆ. ಆದುದರಿಂದ ನಮ್ಮ ತಾಳ್ಮೆಯನ್ನ ನಾವು ಮತ್ತೊಮ್ಮೆ ನಮ್ಮ ಸರದಾರನಿಗೆ ತೋರಿಸಬೇಕಾಗಿದೆ. ದಯವಿಟ್ಟು ಎಲ್ಲರೂ ಕೂತುಕೊಳ್ಳುವುದು. ಮಾನ್ಯ ನಮ್ಮ ಸರದಾರ ಸಭಾಧ್ಯಕ್ಷ ಜನಾಬ್ ಯುಟಿ ಅಬ್ದುಲ್ ಖಾದರ್ ಫರೀದ್ ರವರು ಮಾತ್ರ ವೇದಿಕೆಯೊಂದಿಗೆ ಬರುವುದು. ಅವರೊಟ್ಟಿಗೆ ದಫಿನ ಮತ್ತು ಕೋಲ್ಕಲಿ ಅವರು ಬರುವುದು. ಉಳಿದವರೆಲ್ಲ ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿ ಶಿಸ್ತುಮಯವಾಗಿ ನಡೆಯಬೇಕಾಗುತ್ತೆ. ನಾವು 5 ಗಂಟೆಯಿಂದ ನಮ್ಮೂರ ಸರದಾರನ ಬರುವಿಕೆಯನ್ನ ಕಾಯುತ್ತಾ ಇದ್ದೇವೆ. ಆದುದರಿಂದ ನಮ್ಮ ತಾಳ್ಮೆಯನ್ನು ನಾವು ಮತ್ತೊಮ್ಮೆ ನಮ್ಮ ಸರದಾರನಿಗೆ ತೋರಿಸಬೇಕಾಗಿದೆ. ದಯವಿಟ್ಟು ಎಲ್ಲರೂ ಕೂತುಕೊಳ್ಳುವುದು. ಮಾನ್ಯ ನಮ್ಮ ಸರದಾರ ಸಭಾಧ್ಯಕ್ಷ ಜನಾಬ್ ಯುಟಿ ಫರೀದ್ ರವರು ಮಾತ್ರ ವೇದಿಕೆಯೊಂದಿಗೆ ಬರುವುದು. ಅವರೊಟ್ಟಿಗೆ ದಫಿನ ಮತ್ತು ಕೋಲ್ಕಲಿ ಅವರು ಬರುವುದು. ಉಳಿದವರೆಲ್ಲ ದಯವಿಟ್ಟು ಸಹಕರಿಸಬೇಕು ಅಂತೇಳಿ ಹೇಳಿಕೊಳ್ಳುತ್ತಾ ಇದ್ದೇವೆ. ಬಹಳಷ್ಟು ಸಂತೋಷಪೂರ್ವಕವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. നമ്മുടെ പ്രിയങ്കരനായ നേതാവ് യുടി ഖാദർ സാഹിബ് അവർകൾ ഇതാ വേദിയിലേക്ക് എത്തിയിരിക്കുന്നു. അഭിവാദ്യം ചെയ്യുന്നു. പ്രിയമുള്ളവരെ, പഠിച്ച പണി 18 നോക്കിയിട്ടും കുടിച്ച വെള്ളം ഉമിനീരാക്കിയിട്ടും തൊടാൻ പോലും പറ്റാത്ത ഒരു നേതാവ് യുടി ഖാദർ സാഹിബ് ವೇದಿಯಲ್ಲಿದ್ದು ದಯವಿಟ್ಟು ಎಲ್ಲರೂ ಹೊರಗೆ ಕೂತ್ಕೊಳ್ಬೇಕು. ಮಾನ್ಯ ಶಾಸಕರನ್ನ ದಕ್ಷಿಣ
പണി 18 നോക്കി തോൽപ്പിക്കാനായില്ല കുടിച്ച വെള്ളം ഉമിനീരാക്കി തോൽപ്പിക്കാനായില്ല താണ്ടി താണ്ടി പറഞ്ഞിട്ട് തൊടാൻ പോലും കഴിയില്ല തൊട്ടാൽ കൊള്ളും സൂക്ഷിച്ചോ അതാണ് യൂട്ടി കേൾക്കാതെ പഠിച്ച പണി 18 നോക്കി തോൽപ്പിക്കാനായില്ല കുടിച്ച വെള്ളം ഉമിനീരാക്കി തോൽപ്പിക്കാനായില്ല താണ്ടി താണ്ടി പറഞ്ഞിട്ട് തൊടാൻ പോലും പറ്റില്ല തൊട്ടാൽ കൊള്ളും സൂക്ഷിച്ചോ അതാണ് നമ്മുടെ യൂണിറ്റ് ഉള്ളാള ക്ഷേത്ರದ മതകാരരെ ಅಭಿನಂದನೆಗಳು ಕೈ ಚಿಹ್ನೆಗೆ ಮತವ ನೀಡಿದ ಆತ್ಮ ಮಿತ್ರರೇ ನಮ್ಮ ನೆಚ್ಚಿನ ನಾಯಕ ಇವರು ಜನ ಸೇವಕ ಬಡ ಜನರ ನೆರಳಿಗಾಗಿ ಯುಟಿ ಕಾದರ್ಸಿಂದ ಯುಟಿ ಕಾದರ್ ಹಲೋ ಹಲೋ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಎಂಬ ನಾಣ್ಣುಡಿಯನ್ನು ತನ್ನದಾಗಿಸಿಕೊಂಡು ವಾಕ್ಚಾತುರ್ಯದಿಂದ ಸದನ ವೀರನಾಗಿ ಸಹೋದರತೆ ವಿನಯತೆ ಮತ್ತು ಸ್ವಾಭಿಮಾನದಿಂದ ಕರುನಾಡ ಮಾನುಕ್ಯನಾಗಿರುವ ನೇರ ನಡೆ ನುಡಿಗಳಿಂದ ನಮ್ಮೂರ ಸರದಾರನಾಗಿರುವ ನಮ್ಮೂರ ದೊರೆ ತನ್ನ ನಿಷ್ಕಲಂಕ ಸೇವಾ ಕಾರ್ಯದಿಂದ ಕರ್ನಾಟಕ ರಾಜ್ಯದ 2ನೇಯ ಅತ್ಯುನ್ನತ ಹುದ್ದೆಯಾದ ವಿಧಾನಸಭಾ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ನಮ್ಮೆಲ್ಲರ ಆತ್ಮೀಯರಾದ ವಿಧಾನಸಭೆಯಲ್ಲಿ ಸಮುದಾಯದ ಧ್ವನಿಯಾದ ಜನಾಬ್ ಯುಟಿ ಅಬ್ದುಲ್ ಖಾದರ್ ಫರೀದ್ ರವರಿಗೆ ಕೋಟೆಪುರ ನಾಗರಿಕರ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಸಾಧಾರಣ 5 ಗಂಟೆಯಿಂದ ಈಗಿನವರೆಗೆ ನಮ್ಮೂರ ಸರದಾರನ ಆಗಮನಕ್ಕೆ ಕಾದು ಕುಳಿತಂತ ಜನ ನಮ್ಮೂರ ಹೆಮ್ಮೆಯ ಸರದಾರನಿಗಾಗಿ ಜೋರಾಗಿ ಒಂದು ಚಪ್ಪಾಳೆ ತಟ್ಟೋಣ. ಹಾಗೇನೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಿರಾತಿಗಾಗಿ ಮೊಹಮ್ಮದ್ ಶಹಾಬ್ ರವರನ್ನ ನಾವು ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ಕರುಣಾಮಯನಾದ ಅಲ್ಲಾಹನ ದಿವ್ಯ ಸ್ತೋತ್ರವನ್ನು ನಮಗೆ ಕೇಳಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಶಹಾಬ್ ರವರಿಗೆ ಬಂದಂತ ಎಲ್ಲರನ್ನ ಸ್ವಾಗತಿಸ್ತಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಜಿ ಎಕೆ ಮೊಹಿದ್ದೀನ್ ಮಾಜಿ ಕೌನ್ಸಿಲರ್ ರವರು. ಪರಮದಯಾಳು ಕರುಣಾಮಹಿಯಾದ ಅಲ್ಲಾಹುವಿನ ಅನುಗ್ರಹದಿಂದ ಆತ್ಮೀಯ ಬಂಧುಗಳೇ, ವೇದಿಕೆಯ ಮೇಲಿದ್ದಂತಹ ಎಲ್ಲ ಆದ್ಯ ಮಹನೀಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.
ಈ ದಿವಸ ಈ ಭಾಗದ ಜನರಿಗೆ ಬಹಳ ಸಂತೋಷದಾಯಕವಾದಂತಹ ದಿವಸ. ಇಲ್ಲಿ ಎಲ್ಲ ಧರ್ಮದ ಜನರು ಯಾವುದೇ ಭೇದ ಭಾವ ಇಲ್ಲದೆ ಶಾಂತಿ ಸೌಹಾರ್ದತೆಯಿಂದ ಬಾಳಿ ಬದುಕಿದಂತಹ ಉಲ್ಲಾಲವು ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುದರಲ್ಲಿ ಸಂಶಯವಿಲ್ಲ. ಹಿರಿಯರಿಂದ ಸಿಕ್ಕಿದಂತಹ ಮಾರ್ಗದರ್ಶನವು ಇಲ್ಲಿನ ಜನರ ಪರಸ್ಪರ ಪ್ರೀತಿ ವಿಶ್ವಾಸವು ಇದಕ್ಕೆಲ್ಲ ಕಾರಣವಾಗಿದೆ ಎಂದರೆ ತಪ್ಪಾಗಲಾಗದು. ಈ ರೀತಿಯ ಶಾಂತಿಯ ನೆಲೆವೀಡಾದ ಉಲ್ಲಾಲಕ್ಕೆ UT ಖಾದರ್ರಂತಹ ಸಮರ್ಥ ನಾಯಕರು ಶಾಸಕರಾಗಿ ಆಯ್ಕೆಯಾಗುವುದು ಈ ಕ್ಷೇತ್ರದ ಜನರ ಭಾಗ್ಯವಾಗಿದೆ. ತನ್ನ ತಂದೆಯವರಾದ ದಿವಂಗತ ಹಾಜಿ UT ಫರೀದ್ರವರ ನಿಧನ ನಂತರ ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿಯಾಗಿ ಆನಂತರ ಆಹಾರ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿ ಇಡೀ ಕರ್ನಾಟಕ ರಾಜ್ಯದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ UT ಖಾದರ್ ಅವರು ಇದೇ ಕಳೆದ ಮೇ ತಿಂಗಳಲ್ಲಿ ಜರುಗಿದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ರೀತಿಯ ಅಪಪ್ರಚಾರಗಳನ್ನು ಸುರಿಮೆಲೆಯನ್ನೇ ಎದುರಿಸಿಕೊಂಡು ಪ್ರಚಂಡ ಬಹುಮತದಿಂದ ಜಯಗಳಿಸಿ ಸೋಲಿಲ್ಲದ ಸರದಾರ ಎಂಬ ಖ್ಯಾತಿಯನ್ನು ಉಳಿಸಿಕೊಂಡಂಥವರು. ಇದೀಗ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರದಲ್ಲಿ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರ ಹುದ್ದೆಯನ್ನು ಅಲಂಕರಿಸಿ ಉಲ್ಲಾಲದ ಹೆಸರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಸಂದರ್ಭದಲ್ಲಿ ಕೋಟೆಪುರದ ನಾಗರಿಕರು ಅಭಿಮಾನಿಗಳು ಅವರನ್ನು ಸನ್ಮಾನಿಸುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರು ನಮ್ಮ ಎದುರಿಗೆ ಆಸೀನರಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕೋಟೆಪುರ ಜುಮಾ ಮಸೀದಿ ಇದರ ಅಧ್ಯಕ್ಷರು ಕಾರ್ಯಕ್ರಮದ ಸಂಘಟಕರು ಅವರಾದ UK ಅಬ್ಬಾಸ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿರುವ ಇನ್ನೋರ್ವ ಮುಖ್ಯ ಅತಿಥಿ ಕೋಡಿ ಜುಮಾ ಮಸೀದ್ ಇದರ ಅಧ್ಯಕ್ಷರಾದಂಥ UK ಮಹಮೂದ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಗಳಿಸಿದಂತಹ ಉಲ್ಲಾಲ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಂತಹ ಹನೀಫ್ ಹಾಜಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ದರ್ಗಾ ಸಮಿತಿಯಲ್ಲಿ ಸುಮಾರು 6-7 ವರ್ಷ ಕಾಲ ಸುಸೂಚಿತವಾಗಿ ಆಡಳಿತವನ್ನು ನಡೆಸಿಕೊಟ್ಟಂತಹ ವ್ಯಕ್ತಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ದಿವಂಗತ ಇಬ್ರಾಹಿಂ ಹಾಜಿ ಅವರ ಸುಪುತ್ರರು ಕೋಟೆಪುರ ಜುಮಾ ಮಸೀದಿಯ ಮಾಜಿ ಅಧ್ಯಕ್ಷರಾದಂಥ UK ಮಹಮೂದ್ ಹಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ದಿವಂಗತ ಯವರ್ಗಿರಿನ್ ಬಾವಾ ಹಾಜಿ ಅವರ ಸುಪುತ್ರರು ಸಮಾಜ ಸೇವಕರಾದಂತಹ ಅಬ್ದುಲ್ ಖಾದರ್ ಹಾಜಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಕೋಟೆಪುರ ಪ್ರತಿಷ್ಠಿತ ಕುಟುಂಬವಾದ ಹಮ್ಮಬ್ಬರವರ ಸುಪುತ್ರರು ಸರಳ ಸ್ವಭಾವದ ವ್ಯಕ್ತಿಯೂ ಆದಂತಹ UK ಪಡಿಮೋಂಡ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸೈಯದ್ ಮದನಿ ದರ್ಗಾ ಸಮಿತಿಯ ಸದಸ್ಯರು ನಮ್ಮೆಲ್ಲರ ಹಿರಿಯರಾದಂಥ ಅಬೂಬಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ದಿವಂಗತ ಹಸನ್ ಹಾಜಿ ಅವರ ಸುಪುತ್ರರು ಫಿಶ್ಮಿಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ HK ಖಾದರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ತೋಟ ಜುಮಾ ಮಸೀದಿಯ ಅಧ್ಯಕ್ಷರಾದ ಜನಾಬ್ ಇಬ್ರಾಹಿಂ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಉಮರ್ ಹಾಜಿ ಅವರ ಸುಪುತ್ರರು ದರ್ಗಾ ಸಮಿತಿಯ ಉಪಾಧ್ಯಕ್ಷರಾದಂಥ UH ಹಸನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಹಿರಿಯರು ನೂರಾನಿ ಯತೀಮ್ ಖಾನ್ ಇದರ ಪದಾಧಿಕಾರಿಯಾದಂಥ US ಅಬೂಬಕರ್ ಹಾಜಿ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ
ಸಾಮಾಜಿಕ ಮುಖಂಡರು, ನಮ್ಮೆಲ್ಲರೂ ಆತ್ಮೀಯ ಆದಂತಹ UK ಯೂಸುಫ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕೋಡಿ ಜುಮಾ ಮಸೀದಿ ಇದರ ಅಧ್ಯಕ್ಷರು, ಸಮಾರಂಭದ ಸಂಘಟಕರಲ್ಲಿ ಓರ್ವರಾದಂತಹ UK ಹಮೀದ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹಾರ್ದಿಕವಾದಂತಹ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆಸೀನರಾದಂತಹ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು, ಈ ಕಾರ್ಯಕ್ರಮದ ಉಸ್ತುವಾರಿಯಾದಂತಹ UKF ಇದರ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮುಸಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಈ ಸನ್ಮಾನ ಸಮಿತಿಯಲ್ಲಿದ್ದಂತಹ ನಾಜಿಮುಲ್ಲಾಲ್ರವರು, ಅಬ್ದುಲ್ ಲತೀಫ್ ಹಾಜಿ ಅವರು, ಹನೀಫ್ ಸೋಲಾರ್, ನವಾಜ್ರವರು, ಫಯಾಜ್ರವರು, ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಅಸ್ರಫ್ ಕೋಡಿ, ಸದಕತ್ ಕೋಟೆಪ್ರ, ನಜೀರ್ ಕೋಡಿ, ಫಾರೂಕ್ ಕೋಟೆಪ್ರ, ಶರೀಫ್ ಕೋಡಿ, ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯೇ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಕೆ ಹುಸೇನ್ ಕುಂಜ್ಮೋನ್ರವರು ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರನ್ನು ಸಹ ನಾವು ಗುರುತಿಸಿದ್ದೇವೆ, ಅವರನ್ನು ಸಹ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇಸ್ಮಾಯಿಲ್ ಕೌನ್ಸಿಲರ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸುಂದರ ಶಬ್ದಗಳಿಂದ ನಿರೂಪಣೆ ಮಾಡುತ್ತಿರುವಂತಹ ಸೈಯದ್ ಮದನಿ ಶಾಲೆ ಹಳೆಕೋಟೆ ಇದರ ಪ್ರಿನ್ಸಿಪಾಲ್ರಾದಂತಹ KMK ಮಂಜನಾಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಸಭಾಧ್ಯಕ್ಷರೊಂದಿಗೆ ಆಗಮಿಸಿದ ಎಲ್ಲ ಅಧಿಕಾರಿ ವರ್ಗದವರು, ಪೊಲೀಸ್ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿ ವರ್ಗದವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ಮಾಧ್ಯಮದವರಿದ್ದಾರೆ ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗಮನಿಸುತ್ತೇವೆ. ಸಮಯಾಭಾವದ ಕಾರಣದಿಂದ ಹೆಸರನ್ನು ಹೇಳಲಿಕ್ಕೆ ನಾನು ಇಲ್ಲಿ ಅಸಹಾಯಕನಾಗಿದ್ದೇನೆ. ಆದ್ದರಿಂದ ಎಲ್ಲರನ್ನು ಈ ಮೂಲಕ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಕೇಳಿಕೊಳ್ತಾ ಇದ್ದೇವೆ. ಇದೀಗ ಔಪಚಾರಿಕವಾಗಿ ಹಾಜಿ AK ಮೊಹಿದ್ದೀನ್ ರವರು ಎಲ್ಲರನ್ನು ಸ್ವಾಗತಿಸುತ್ತಾರೆ. ಆದರೆ ನಮ್ಮ ಸಂಪ್ರದಾಯದಂತೆ ಹೂವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದಂತಹ ಜನಾಬ್ UT ಅಬ್ದುಲ್ ಖಾದರ್ ಫರೀದ್ ರವರನ್ನ ಅಬ್ದುಲ್ ಲತೀಫ್ UKF ರವರು ಹೂ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪುಟಾಣಿಗಳು ಎಲ್ಲರನ್ನ ಹೂವನ್ನು ಕೊಟ್ಟು ವೇದಿಕೆಯಲ್ಲಿ ಇರುವವರನ್ನ ಗೌರವಿಸ್ತಾ ಇದ್ದಾರೆ. ಕೋಟೆಪುರದಲ್ಲಿ ನಾವು ಇವತ್ತು ಒಂದು ಸುಂದರವಾದಂತಹ ವೇದಿಕೆಯನ್ನು ರಚಿಸಿದ್ದೇವೆ. ಬಹಳಷ್ಟು ಶಿಸ್ತುಮಯವಾಗಿ ನಮ್ಮ ಅತಿಥಿಗಳನ್ನು ನಾವು ವೇದಿಕೆಯಲ್ಲಿ ಕೂತುಗೊಳಿಸಿದ್ದೇವೆ. ದಯವಿಟ್ಟು ಕೊನೆಯವರೆಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ನಿರ್ವಿಘ್ನವಾಗಿ ನಡೆಯಬೇಕು. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಭಾಗವಹಿಸಿರುವಂತಹ ಎಲ್ಲರನ್ನ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರನ್ನ ಹೂವನ್ನು ನೀಡಿ ನಮ್ಮ ಪುಟಾಣಿಗಳು ತಡರಾತ್ರಿಯವರೆಗೆ ನಿಮ್ಮನ್ನು ಕಾದು ಗೌರವಿಸುವಂತಹ ಒಂದು ಸಂತಸವನ್ನ ಇಟ್ಕೊಂಡಿದ್ದಾರೆ ನಮ್ಮ ಪುಟಾಣಿಗಳು. ಅಭಿನಂದನೆಗಳು. ನಮ್ಮೂರ ಸರದಾರನನ್ನು ನೋಡುವ ತವಕ ಪಕ್ಕದಲ್ಲಿರುವಂತಹ ಎಲ್ಲ ಮನೆಯ ಮಹಡಿಗಳ ಮೇಲೆ, ಟ್ಯಾರಿಸ್ ಮೇಲೆ ನಿಂತು ನಮ್ಮೂರ ಸರದಾರನನ್ನ ಕೈ ಬೀಸಿ ಗೌರವಿಸುವ, ಸ್ವಾಗತಿಸುವ ಪರಿಪಾಠ ಬಹುಶಃ ಅದು ಕೋಟೆಪುರದಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅತಿಥಿಗಳು ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದೀರಿ. ವೇದಿಕೆಯಲ್ಲಿ ಬಹಳಷ್ಟು ಅತಿಥಿಗಳು ನೀವು ನಮ್ಮೊಟ್ಟಿಗಿದ್ದೀರಿ. ನೀವೆಲ್ಲರೂ ಉತ್ತಮ ಭಾಷಣಕಾರರು ಎಂಬುದು ನಮಗೆಲ್ಲರಿಗೂ ತಿಳಿದಂಥದ್ದು. ಆದರೆ ಸಮಯದ ಅಭಾವದಿಂದಾಗಿ ನಾವು ಕೆಲವರನ್ನು ಮಾತ್ರ ಈ ಸುಸಂದರ್ಭದಲ್ಲಿ ಮಾನ್ಯ ನಮ್ಮ ಸರದಾರನ ಬಗ್ಗೆ ಮಾತನಾಡಲು ಆಹ್ವಾನಿಸ್ತಾ ಇದ್ದೇವೆ. ಮೊದಲನೆಯದಾಗಿ ಉಳ್ಳಾಳ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಜನಾಬ್ ಹನೀಫ್ ಹಾಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಕೋಡಿ ಕೋಟಪುರ ನಾಗರಿಕರ ಸನ್ಮಾನ ವೇದಿಕೆಯಲ್ಲಿರುವ ಸನ್ಮಾನಿತ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು, ಆತ್ಮೀಯ ಮಿತ್ರರಾದಂತಹ UT ಖಾದರ್ ಸರ್ ಅವರೇ, ಅದೇ ರೀತಿ ಉಳ್ಳಾಲ ದರ್ಗಾದ ಉಪಾಧ್ಯಕ್ಷರಾದಂತಹ ಜನಾಬ್ ಹಸೈನಾರ್ ಅವರೇ, ಅದೇ ರೀತಿ ಉಳ್ಳಾಲ ದರ್ಗಾದ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಹಾಜಿರವರೇ, ಅದೇ ರೀತಿ ಕೋಟೆಪುರದ ಮಸೀದಿ ಅಧ್ಯಕ್ಷರಾದಂತಹ ಅಬ್ಬಾಸ್ ರವರೇ, ಕೋಡಿ ಮಸೀದಿ ಅಧ್ಯಕ್ಷರಾದಂತಹ
ಮಹಮೂದ್ ಹಾಜರವರೇ, ತೋಟದ ಅಧ್ಯಕ್ಷರಾದಂತಹ ಮೊಹಮ್ಮದ್ ರವರೇ ಹಾಗೂ SK ಖಾದರಾಜ ಅವರೇ, ಇನ್ನಿತರ ಎಲ್ಲ ಲೀಡರ್ ಅವರೇ ಹಾಗೂ ಎದುರುಗಲ್ಲಿರುವ ಸಹೋದರರೇ ಸಹೋದರಿಯರೇ, ತುಂಬ ಸಂತೋಷವಾಗ್ತಾ ಉಂಟು. ಕರ್ನಾಟಕ ರಾಜ್ಯದಲ್ಲಿ ಉಲ್ಲಾಲ ಕ್ಷೇತ್ರದ 5ನೇ ಬಾರಿ ಆಯ್ಕೆಯಾದಂತಹ UT ಖಾದರ್ ಸರ್ ಅವರು, ನನಗೆ ಅನಿಸ್ತಾ ಉಂಟು ಈ ಸಾರಿ ಆಯ್ಕೆಯಾಗಿರುವುದು ಅವರು ಉಲ್ಲಾಲದ ಕ್ಷೇತ್ರದಲ್ಲ, ಕರ್ನಾಟಕ ಜನತೆ, ಕರ್ನಾಟಕದ 4 ಕೋಟಿಯ ಹೃದಯದಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅಂತೇಳಿ. ಅಲ್ಹಮ್ದುಲಿಲ್ಲಾ, ನಮ್ಮ ಕ್ಷೇತ್ರದ ಜನತೆಯ ಒಂದು ಭಾಗ್ಯವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಿದ್ದರು. ಉಲ್ಲಾಲ ಕ್ಷೇತ್ರದ ಸಾಕ್ಷರದಂತಹ ಒಂದು ಹೆಮ್ಮೆ 224 ಯಾರಿಗೂ ಕೂಡ ಇಲ್ಲ. ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ. 2013ರಲ್ಲಿ ಸಚಿವರಾಗಿ, ಇಂದು 2023ರಲ್ಲಿ ಸಭಾ ಅಧ್ಯಕ್ಷರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರೆಂದೇ ಹೇಳಬಹುದು. ನಮಗೆ ಇನ್ನಿರುವುದು ಒಂದೇ ಒಂದು ಆಸೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರದ ಜನತೆಗೆ. ಅದು ಯಾವ ಆಸೆ ಅಂದರೆ, ಈ ಕ್ಷೇತ್ರದ ಒಂದು ಕಿರೀಟ ಬಾಕಿ ಇದೆ. ಆ ಕಿರೀಟವೇ ಈ ಉಲ್ಲಾಲದ ಹಳೆ ಕಾಲದ ಚೆರುತ್ತೂರು ಎಂಬ ರಸ್ತೆ, ಹೈವೇ. ಅದನ್ನು ಆದಷ್ಟು ಬೇಗ ಕೋಟೆಪುರ ಮಾರ್ಗವಾಗಿ ಮಂಗಳೂರಿಗೆ ಹೊಸ ಬ್ರಿಡ್ಜ್ ಅನ್ನು ಸಂಪರ್ಕಿಸಿ ಆ ವ್ಯವಸ್ಥೆಯನ್ನು ನಿಮ್ಮ ಅಧೀನದಲ್ಲಿ ಮಾಡಿ, ಇನ್ನು ಇನ್ಶಾ ಅಲ್ಲಾ ಮುಂದಕ್ಕೆ ಅದೇ ಬ್ರಿಡ್ಜ್ ಯೊಂದಿಗೆ ತಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಹಾಕಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಸರ್ವಶಕ್ತನಾದ ಅಲ್ಲಾಹುವಿನೆಂದೇ ದುವಾ ಮಾಡುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಧನ್ಯವಾದಗಳು. ಕೂಡಿ ಕೋಟೆಪುರ ಮತ್ತು ಆಸುಪಾಸಿನ ಎಲ್ಲ ನಾಗರಿಕರು ಸೇರಿಕೊಂಡು ಏರ್ಪಡಿಸಿದ ಸನ್ಮಾನ ಸಮಿತಿಯ ವತಿಯಿಂದ ಸನ್ಮಾನಿಸಲ್ಪಡುವಂತ ಕರ್ನಾಟಕ ರಾಜ್ಯದ ನಂಬರ್ 1 ಶಾಸಕರು, ನಂಬರ್ 1 ಸಚಿವರು ಅಂತ ಹೇಳಿ ಪ್ರಖ್ಯಾತರಾಗಿ ಇದೀಗ ಸಭಾಪತಿ ಸ್ಥಾನವನ್ನು ಅಲಂಕರಿಸಿ ಕರ್ನಾಟಕ ರಾಜ್ಯದ 2ನೇ ಸ್ಥಾನವನ್ನು ಗಳಿಸಿಕೊಂಡಂತ ನಮ್ಮ ಆಶಾಭಾವನೆಯ ಅವರು ಸದಸ್ಯರಾದಂಥ, ಕುಟುಂಬ ಸದಸ್ಯರಾದಂಥ UT ಖಾದರ್ ಸಾಹೇಬರೇ, ವೇದಿಕೆ ಮೇಲೆ ಇರುವಂತೆಲ್ಲ ಮಸೀದಿಗಳ ಅಧ್ಯಕ್ಷರುಗಳೇ, UKFನ ಪದಾಧಿಕಾರಿಗಳೇ, ಈ ಸನ್ಮಾನ ಸಮಿತಿಯ ಎಲ್ಲ ಸದಸ್ಯರುಗಳೇ, ಬಹಳ ಹೊತ್ತಿನಿಂದ ಕಾಯುತ್ತಿರುವಂತ ಸಭಾಪತಿಗಳ ಅಭಿಮಾನಿಗಳೇ, ಸಭಾಪತಿಯವರ ಕುರಿತು ಮಾತಾಡಬೇಕಾದ್ರೆ ಬೇಕಾದಷ್ಟು ಇದೆ. ಯಾಕಾಗಿ ಮಾತಾಡಬೇಕು ಅಂತೇಳಿ ನನಗೊಂದು ಪ್ರಶ್ನೆ. ಮೊನ್ನೆ ಉಲ್ಲಾಳದಲ್ಲಿ ಉಲ್ಲಾಳ ಪೌರ ಸಮಿತಿ ಅಂತ ಹೇಳಿ ರಚನೆ ಮಾಡಿಕೊಂಡು ಬಹಳ ವಿಶೇಷವಾದಂತಹ ಸನ್ಮಾನ ನಡೆಯಿತು. ಇದೀಗ ಪುನಃ ಇಲ್ಲಿ ಕೋಟೆಪುರದಲ್ಲಿ ಒಂದು ವಿಶಿಷ್ಟವಾದ ಮಣ್ಣನ್ನು ಹೊಂದಿದಂತ ಈ ಕೋಟೆಪುರದ ಬಗ್ಗೆ ಒಂದು 2 ನಿಮಿಷ ನನಗೆ ಮಾತಾಡಬೇಕಾಗಿದೆ. ವಿಶೇಷವಾದ ಮಣ್ಣಿನಲ್ಲಿ ಮಗದೊಮ್ಮೆ ಇಲ್ಲಿ ಸನ್ಮಾನ ಆಗುವುದು ಅಂತ ಹೇಳಿದ್ರೆ, ಜನರಿಗೆ ಅವರು ಮಾಡಿದ ಸೇವೆ, ಅವರು ನುಡಿದಂತೆ ನಡೆದ ಆ ಒಂದು ಕ್ರಿಯೆ ನಾವು ಎಷ್ಟು ಮಾಡಿದರೂ ಸಾಕಾಗಲ್ಲ ಎಂಬ ನೆಲೆಯಲ್ಲಿ ಅಲ್ಲಲ್ಲಿ ಸನ್ಮಾನ ಆಗ್ತಾ ಇದೆ. ಇನ್ನೂ ಕೂಡ ಹಲವಾರು ಕಡೆ ಸನ್ಮಾನಕ್ಕೆ ಸಿದ್ಧತೆಗಳು ನಡೆಯುತ್ತಾ ಇದೆ. ಅಂದ್ರೆ ಅವರು ಮಾಡಿದ ಸೇವೆ, ಅವರು ಮಾಡಿದಂತ ಕೆಲಸ, ಅವರು ನುಡಿದಂತೆ ಮಾಡಿದಂತ ಆ ಕರ್ತವ್ಯವನ್ನು ಜನರು ಯಾವತ್ತೂ ಮರೆಯುವುದಿಲ್ಲ. ಹಾಗಾಗಿ ಸನ್ಮಾನಗಳು ನಡೀತಾ ಇದೆ. ಈಗ ನಮ್ಮ ಹನೀಫಾಜಿಯವರು ಒಂದು ಮಾತು ಹೇಳಿದರು, ಶರವತ್ತೂರು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಮಂಗಳೂರಿಗೆ
ಸಂಪರ್ಕ ಮಾಡಿಕೊಂಡು ಒಂದು ಯೋಜನೆ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಖಂಡಿತವಾಗಿಯೂ ಅವರ ಕನಸಿನಲ್ಲಿರುವಂತಹ ಒಂದು ಕೂಸು ಅದು. ಈಗಾಗಲೇ ಅದಕ್ಕೆ ಒಂದು ಸರ್ವೆ ಕೂಡ ನಡೆದಿದೆ ಅಂತ ನನಗೆ ಗೊತ್ತಿದೆ. ಆದ್ರೆ ಆ ಕನಸಿನ ಕೂಸನ್ನು ಅತಿ ಶೀಘ್ರವಾಗಿ ತಾವು ಮಾಡಬೇಕು. ಮಾತ್ರವಲ್ಲ, ತಾವು ಮೊನ್ನೆ ಯಾರೋ ಒಂದು ಕೇಳಿದಾಗ ಒಂದು ಮಾತು ಹೇಳಿದ್ದೀರಿ, ಮುಖ್ಯಮಂತ್ರಿ ನನಗೆ ಈಗಲ್ಲ 20 ವರ್ಷ ಕಾಲ ನೀವು ನನ್ನನ್ನು ಗೆಲ್ಲಿಸಬೇಕು, ಆಮೇಲೆ ನಾನು ಮುಖ್ಯಮಂತ್ರಿ ಆಗುವುದು ಅಂತೇಳಿ. ಖಂಡಿತವಾಗಿ ಉಳ್ಳಾಳದ ಜನತೆ 20 ವರ್ಷದವರೆಗೆ ಕಾಯುವುದಿಲ್ಲ. ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಿಯೇ ಆಗಬೇಕು. ಆ ಸರ್ವಶಕ್ತನಾದ ಅಲ್ಲಾಹನು ಅದಕ್ಕೆ ಶಕ್ತಿಯನ್ನು ನೀಡಲಿ ಎಂದು ಹೇಳಿ, ತಮ್ಮ ಓಡಾಟದ ಬಗ್ಗೆ ಜನರಿಗೆಲ್ಲ ಬಹಳ ಒಂದು ಮನಸ್ಸಿನಲ್ಲಿ ಒಂದು ಸಂಕೋಚ ಇದೆ. ಯಾಕಪ್ಪ ಇವರು ಈ ರೀತಿ ಇವರು ಓಡಾಡ್ತಾರೆ, ನಾವೊಂದು ಮಂಗಳೂರಿಗೆ ಹೋಗಿ ಬಂದರೆ ಸುಸ್ತಾಗ್ತೇವೆ, ಬೆಂಗಳೂರಿಗೆ ಹೋಗಿ ಬಂದರೆ ಇಡೀ ದಿವಸ ಮಲಗಬೇಕಾಗಿದೆ. ಹಾಗಿರುವಾಗ ನಿನ್ನೆ ಡೆಲ್ಲಿಯಲ್ಲಿದ್ರು, ಸಂಜೆ ಮುಡಿಪಲ್ಲಿದ್ರು, ಈಗ ಕೋಟೆಪುರದಲ್ಲಿದ್ದಾರೆ, ಬೆಳಿಗ್ಗೆ ಕೇಳಿದರೆ ಮತ್ತೆ ಬೆಲ್ಗಾಮಲ್ಲಿದ್ದಾರೆ ಅಂತ ಹೇಳುವ ವಿಚಾರಗಳು ಬರ್ತದೆ. ಇದು ಎಲ್ಲಿಂದ ಹೇಗೆ ಅಂತೇಳಿ ಜನರಲ್ಲಿ ಒಂದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಅಲ್ಲಾಹನವರಿಗೆ ವಿಶೇಷವಾದ ಒಂದು ಶಕ್ತಿಯನ್ನ ನೀಡಿದ್ದಾರೆ ಅಂತ ಹೇಳುವಂಥದ್ದು ನಾವು ಭಾವಿಸಬೇಕಾಗಿದೆ. ನಾನು ಹಲವಾರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸುತ್ತಾಡಿದ್ದೆ. ಇಡೀ ಕರ್ನಾಟಕದಲ್ಲಿ ಉಳ್ಳಾಳದಲ್ಲಿ ಅಂತೂ ನೀವು ಅಸೂಯೆ ಮತ್ತೊಂದು ಬಿಟ್ಟು ಬಿಡಿ, ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೂಡ ವಿಶೇಷವಾದ ಆಹ್ವಾನವನ್ನ ಇವರಿಗೆ ಶಾಸಕರಾಗಿ ನಿಲ್ಲಕ್ಕೆ ಕೇಳ್ಕೊಂಡದನ್ನು ನಾನು ಅರ್ಥಕೊಂಡಿದ್ದೇನೆ. ಇದರ ಉದ್ದೇಶ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವರ ಕಾರ್ಯತತ್ಪರತೆ, ಇವರ ನಿಯತ್ತು, ಇವರ ಸಹನೆ ಇದಕ್ಕೆಲ್ಲ ಕಾರಣವಾಗಿದೆ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಬೇಡಿಕೊಂಡು ಕೇಳುವಂತ ಯಾವ ಕೆಲಸ ಕೂಡ ಇಲ್ಲದೆ ತಾವು ಪಟ್ಟಿ ಮಾಡಿದಂತ ಕೆಲಸಗಳನ್ನು ಅತಿ ಶೀಘ್ರದಲ್ಲಿ ಮಾಡಿ ಮುಗಿಸಿಕೊಡ್ಬೇಕು ಅಂತ ಹೇಳುತ್ತಾ, ನಮ್ಮಲ್ಲಿ ಒಂದು ಶಾಶ್ವತವಾದ ಒಂದು ತೊಂದರೆಯನ್ನ ತಮ್ಮ ಗಮನದಲ್ಲಿ ಇದೆ. ಒಂದು ಒಳಚರಂಡಿ ವ್ಯವಸ್ಥೆ, ಮತ್ತೊಂದು ಕಸದ ರಾಶಿಯ ವ್ಯವಸ್ಥೆ. ಜನಸಾಮಾನ್ಯರು ಪೌರಾಡಳಿತದ ತೀರ್ಮಾನದಂತೆ, ಮುನ್ಸಿಪಾಲಿಟಿಗಳ ತೀರ್ಮಾನದಂತೆ ನಾವು ಕಸಗಳನ್ನ ವಿಂಗಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ಕೊಟ್ರೆ ಈ ರೀತಿಯ ಸಮಸ್ಯೆ ಉದ್ಭವ ಆಗೋದಿಲ್ಲ. 50% ಆದರೂ ಕಮ್ಮಿ ಆಗಬಹುದು. ಹಾಗಾಗಿ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರಕ್ಕೆ ತಾವು ಮುಂದಾಗಿರೋದ್ರಿಂದ ನಾನು ಎಣಿಸಿದ್ದೇನೆ, ಅದನ್ನು ಅತಿ ಶೀಘ್ರವಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ. ಈ ಕೋಟೆಪುರ ಒಂದು ವಿಶೇಷವಾದ ಮಣ್ಣು ಅಂತ ನಾನು ಹೇಳಿದೆ. ಯಾಕೆಂತ ಹೇಳಿದರೆ, ಪ್ರತಿ ಒಂದು ಚುನಾವಣೆ ಸಂದರ್ಭದಲ್ಲಿ UT ಫರೀದರ ಕಾಲದಲ್ಲಿ ಇರಲಿ, BM ಮಿಥಿಲಬರ ಕಾಲದಲ್ಲಿ ಇರಲಿ, ಅಥವಾ ಗಜಾನನ್ ಪಂಡಿತರ ಅವರು ಇರುವಾಗ ಕೂಡ ಉಳ್ಳಾಳ ಕೋಟೆಪುರದಿಂದ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಪ್ರಾರಂಭವಾಗುವುದು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಉಳ್ಳಾಳದ ವಿಧಾನಸಭಾ ಕ್ಷೇತ್ರದ ಪೈಕಿ ಕೋಟೆಪುರ ಎಂಬ ಒಂದು ಜಾಗ ಜನಸಾಮಾನ್ಯರಿಗೆ ಹೊಟ್ಟೆಗೆ ಹಸಿವಿಗೆ ಅನ್ನ ಕೊಟ್ಟಂತಹ ಒಂದು ಊರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. 50 ವರ್ಷಗಳ ಹಿಂದಿನಿಂದ ನಾನು ನೋಡ್ತಾ ಇದ್ದೇನೆ, ಈ ಕೋಟೆಪುರದಲ್ಲಿ ಸುಣ್ಣದ ಗೂಡುಗಳಿದ್ದು, ಸುಣ್ಣದ ವ್ಯಾಪಾರಸ್ಥರಿದ್ದು, 100 ಮಂದಿ ಕೆಲಸಗಾರರು ಉಳ್ಳಾಳದ ಆಸುಪಾಸಿನ ಪ್ರತಿ ಒಂದು ಮನೆಯಿಂದ ಒಬ್ಬರು ಬಂದು ಕೆಲಸ ಮಾಡಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುವಂತಹ ವ್ಯವಸ್ಥೆ. ಅದರ ನಂತರ ಈಗ ಮೀನುಗಾರಿಕೆ ವ್ಯವಸ್ಥೆಯ ವ್ಯಾಪಾರ ಬಂದರಾಗಿ 160 ಮಂದಿ ವ್ಯಾಪಾರಸ್ಥರಿರುವಂತ ಒಂದು ವ್ಯಾಪಾರದ ಕೇಂದ್ರವಾಗಿ ಬೆಳಗಿ ಬಂತು. ಇದೀಗ ಎಲ್ಲವೂ ಹೋದಾಗೆ ಏನು ಈಗ GPS ಅಲ್ಲಿ ನಾವು ವಾಹನ ನೋಡ್ತೇವಾ, ಅದೇ ರೀತಿ ನೋಡಿಕೊಂಡು ಬಂದು ಫಿಶ್ ಮೀಲ್ ಫ್ಯಾಕ್ಟರಿಗಳು ಬಂದು ಇಲ್ಲಿ ಒಂದು ವ್ಯವಹಾರ ಇಡೀ ಉಳ್ಳಾಳದ ಯಾವ ವ್ಯಾಪಾರಕ್ಕೆ ಸೇರಿಸಿದ್ರು ಕೂಡ ಆಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇದು ಅಂತಾರಾಷ್ಟ್ರ ಮಟ್ಟದ ವ್ಯಾಪಾರ ಆಗಿದೆ. ಇದು ಕೂಡ ಕೋಟೆಪುರದ ಮಣ್ಣಿನಲ್ಲಿ ನಡೀತಾ ಇದೆ. ಹಿಂದೊಂದು ಕಾಲದಲ್ಲಿ
ಮಂಗಳೂರಿಗೆ ಸರಕು ತರಬೇಕಾದ್ರೆ ನಾವು ಲಾಂಚ್ ಅಲ್ಲಿ ಹೋಗಬೇಕು ಅಥವಾ ನಾವು ದೋಣಿಯಲ್ಲಿ ಹೋಗಬೇಕು. ಅದೇ ರೀತಿ ಮಂಗಳೂರಿನಿಂದ ವಿವಿಧ ಸರಕು ಸರಬರಾಜುಗಳು ಬೊಂಬೈ, ಗುಜರಾತ್ ಬೇರೆ ಬೇರೆ ಕಡೆಗೆ ಹೋಗಬೇಕಾದ್ರೆ ಮಂಜೀತ್ ಹೇಳುವಂತ ಇಲ್ಲಿ ತಂದಿಟ್ಟಿದ್ದಾರೆ. ಈ ರೂಪದ ವ್ಯವಸ್ಥೆಯಲ್ಲಿ ಸಾಗಾಟ ಆಗ್ತಾ ಇತ್ತು. ಆವಾಗ ಇಲ್ಲಿ ಕೆಲವರು ತಾಂಡೇಲ್ಗಳು ಅಂತ ಇದ್ರು, ಅಬ್ದುಲ್ ರೆಹಮಾನ್ ಅಂತ ಇದ್ರು, ಉಮ್ಮರಬ್ಬ ಅಂತ ಇದ್ರು, ಉಲ್ಲಾಳದವರು. ಅವರು ಯಾವುದೇ GPS ಇಲ್ಲದೆ ಬರೇ ಒಂದು ನಕ್ಷತ್ರವನ್ನ ಗುರುತಿಸಿಕೊಂಡು ಆ ಬೆಳದಿಂಗಳ ಆ ಒಂದು ಬೆಳಕಿಗೆ ಆ ಒಂದು ಹೋಗುವಂತಹ ರೀತಿ, ಅವರು ದೂಡಿದಂತ ರೀತಿ, ಅದು ಉಲ್ಲಾಳದ ಕೋಟೆಪುರಕ್ಕೆ ಸಲ್ಲುವಂತ ಕೀರ್ತಿಯಾಗಿದೆ. ಅದರ ನಂತರ ಬೋಟ್ ಫಿಶಿಂಗ್ ಪ್ರಾರಂಭ ಆಯಿತು. ಆಗಲೂ ಕೂಡ ವಿನ್ನರ್ಸ್ ಬೋಟ್ ಬೇರೆ, ಮದೀನಾ ಬೋಟ್ ಬೇರೆ, ಬೇರೆ ಬೇರೆ ಹೆಸರಿನಲ್ಲಿ ಇಲ್ಲಿ ಬೋಟ್ಗಳು ಪ್ರಾರಂಭ ಆದವು. ಸಾವಿರಾರು ಮಂದಿ ದುಡಿಯುವಂತ ವ್ಯವಸ್ಥೆ ಆಯಿತು. ದೂರದ ಮಹಾರಾಷ್ಟ್ರದ ರತ್ನಗಿರಿಯಿಂದ ಬಂದು ಇಲ್ಲಿ ಸುಮಾರು 300 ಬೋಟ್ಗಳಷ್ಟು ಸುಮಾರು 3,000 ಮಂದಿ ಬಂದು ಬದುಕುವಂತ ಕೇಂದ್ರವಾಗಿ ಈ ಕೋಟೆಪುರ ಇತ್ತು. ಹಾಗಾಗಿ ಈ ಕೋಟೆಪುರಕ್ಕೆ ನಾವೀಗ ನೋಡುವಾಗ ಸಭಾಪತಿಯಾಗಿ ಅವರು ಸಭಾಪತಿ ಸ್ಥಾನದಲ್ಲಿ ಮಾತ್ರ ಅಲ್ಲದೆ ಮೊದಲಿಗಿಂತಲೂ ಹತ್ತಿರದಲ್ಲಿ ಜನಸಾಮಾನ್ಯರ ಭೇಟಿಯನ್ನು ಮಾಡುವಂತ ಸ್ಥಿತಿಯನ್ನು ಕಾಣ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸುವಂತದ್ದು, ಯಾವುದೇ ಅಪಪ್ರಚಾರ, ಯಾವುದೇ ವಾಟ್ಸಪ್ ಗೀಚುಗಳಿಗೆ ಬೆಲೆ ಕೊಡದೆ ಪ್ರತಿಯೊಬ್ಬರು ನಮ್ಮ ಊರಿನ ಅಭಿವೃದ್ಧಿಗಾಗಿ ನಮ್ಮ ಸಭಾಪತಿಯವರ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ಅವರಿಗೆ ದುವಾ ಆಶೀರ್ವಾದ ಮಾಡಬೇಕು ಕೇಳಿಕೊಂಡು ಈ ಸನ್ಮಾನವು ಒಂದು ಅತ್ಯುನ್ನತವಾದ ಸನ್ಮಾನವಾಗಿ ಅಲ್ಲಾಹು ಸ್ವೀಕರಿಸಲಿ ಅಂತ ಹೇಳಿಕೊಂಡು ಪ್ರೀತಿಯ ಸನ್ಮಾನ ಆಗಿ ಸ್ವೀಕರಿಸಿಕೊಂಡು ಎಲ್ಲರ ಪ್ರೀತಿಗೆ ಕಾರಣವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಉಳ್ಳಾಲದ ಅದರಲ್ಲಿ ಕೋಟೆಪುರದ ಇತಿಹಾಸವನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿಯಂತ ಹಾಜಿ ಅಬ್ದುಲ್ ರಶೀದ್ ಅವರಿಗೆ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಎವರ್ ಗ್ರೀನ್ ಸಪ್ಲೈಸ್ನ ಮಾಲಕರಾದಂಥ ಹಾಜಿ ಖಾದರ್ ಅವರು. ಕೋಟೆಪುರ ನಾಗರಿಕರು ಏರ್ಪಡಿಸಿದಂತಹ ನಮ್ಮ ನಗುಮುಖದ ಕಣ್ಮಣಿ, ತಂದೆಗೆ ತಕ್ಕ ಮಗ ಎಂಬ ಬಿರುದನ್ನು ತೆಗೆದಂತಹ ನಮ್ಮ ಊರಿನ ಶಾಸಕರಾಗಿ ವಿಧಾನಸಭಾ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂತಹ ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾದ UTK ಅವರಿಗೆ ನನ್ನ ಮೊದಲನಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ. UT ಖಾದರ್ ಅವರ ನನಗೆ ತಿಳಿದ ಮಟ್ಟಂತೆ ಒಂದು ವಿಶೇಷತೆ ನಾನು ಅವರಲ್ಲಿ ನೋಡಿದ್ದೇನೆ. ಏನಂತ ಹೇಳಿದರೆ, ಉಲ್ಲಾಲ ವಿಧಾನಸಭಾ ಕ್ಷೇತ್ರದಲ್ಲಿ 2,18,000 ವೋಟರ್ಸ್ ಇದ್ದರು. ಎಲ್ಲ ವೋಟರ್ಸರಿಗೆ ಅಭ್ಯರ್ಥಿ ಯಾರಂತೇಳಿ ಗುರುತಿಸ್ತಾರೆ. ಆದರೆ ಇವರ ವಿಶೇಷತೆ ಏನಂತ ಹೇಳಿದ್ರೆ, 2,18,000 ಜನರ ಎಲ್ಲರ ಮುಖ ಪರಿಚಯ ಅವರಿಗೆ ಇದೆ. ಎಲ್ಲಿ ಯಾವ ಕಡೆ ಹೋದ್ರು ಕೂಡ ಅವರ ಮುಂದೆ ಬಂದು ನಿಂತಾಗ ಆ ಮನುಷ್ಯ ಮೊಹಮ್ಮದನಾಗಲಿ ಶಂಕರನಾಗಲಿ ಯಾರೇ ಆಗಲಿ ಅವ ಯಾವ ಜಾಗದಿಂದ ಓಟ್ ಹಾಕಲಿಗಿದೆ ಅಂತೇಳಿ ಅವರಿಗೆ ಗೊತ್ತಿರುವಂತ ವಿಷಯ. ವಿಶೇಷವಾಗಿ ಅವರು ಸಭಾಧ್ಯಕ್ಷರಾಗಿ ಆ ಉನ್ನತ ಮಟ್ಟದಲ್ಲಿ ಕೂತ್ಕೊಂಡು ಎಲ್ಲರೂ ಸಭಾಧ್ಯಕ್ಷರೇ ಎಂದು ಕರೆಯುವಂತಹ ಆ ಸನ್ನಿವೇಶನವನ್ನು ಮೊನ್ನೆ 2-3 ಸಲ ಟಿವಿಯಲ್ಲಿ ನೋಡಿದಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಯಾಕೆಂತ ಹೇಳಿದ್ರೆ, ನಮ್ಮ ಊರಿನ ಶಾಸಕರು ಅವರ ಮೊನ್ನೆ ತಾನೇ ನಾನು ಡೆಲ್ಲಿಗೆ ಹೋದಾಗ ನಿಜಾಮುದ್ದೀನ್ ದರ್ಗಾ ಜಿಯಾರತಿಗೆ ಹೋದಾಗ ಒಂದು ಹೋಟೆಲ್ನಲ್ಲಿ ರೂಮ್ ಮಾಡಿದ ಟೈಮಲ್ಲಿ ರಾತ್ರಿ 9:30 ಗಂಟೆಗೆ ಅಲ್ಲಿ ಲೋಬಲ್ಲಿ ಕೂತು ನಾವೆಲ್ಲ ಅಲ್ಲಿ ಬಂದಂತಹ ನಮ್ಮಂತಹ ಜಿಯಾರತಿ ಬಂದಂತಹ ಕೆಲವು ಜನ ಒಟ್ಟುಗೂಡಿ ಮಾತಾಡ್ತಿರುವಾಗ ಅವ್ರು ನನ್ನ ಹತ್ರ ಕೇಳ್ತಾರೆ, ನಿಮ್ಮ ಊರು ಯಾವುದು ಅಂತೇಳಿ. ನಾನು ಮೊದಲಿಗೆ ಹೇಳಿಬಿಟ್ಟೆ ಕರ್ನಾಟಕ ಅಂತೇಳಿ. ಕರ್ನಾಟಕ ಅಂತ ಹೇಳುವಾಗ ಅವರು ಎತ್ತಿದ ಒಂದು ಮಾತಂತ ಹೇಳಿದ್ರೆ, ನಮ್ಮ ಸಮುದಾಯದ UT ಖಾದರ್ನವರು ನಮ್ಮ ವಿಧಾನಸಭಾದ ಸಭಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂತೇಳಿ ಹೇಳುವಾಗ ಮನಸ್ಸಿಗೆ
ತುಂಬಾ ಸಂತೋಷವಾಯಿತು. ಅದಕ್ಕೆ ನಾನು ಹೇಳಿದೆ, ನಾನು ಕೂಡ ಅದೇ ವಿಧಾನಸಭಾ ಕ್ಷೇತ್ರದ ಉಳ್ಳಾಳದವರು. ನಾವು ಉಳ್ಳಾಳದ ಜನತೆ ಅವರನ್ನು ಆರಿಸಿ ಕಳಿಸಿಕೊಟ್ಟಿದ್ದೇವೆ ಅಂತೇಳಿ ಎಲ್ಲಿ ಹೋದರೂ ಕೂಡ ಅವರ ಹೆಸರಿನಿಂದ ನಮಗೆ ಒಂದು ಜಾಗದಲ್ಲಿ ಹೋದಾಗ ಎಷ್ಟು ಸಂತೋಷವಾಗುತ್ತಂತ ಹೇಳಿದ್ರೆ ಅದು ಆ ಒಂದು ಸನ್ನಿವೇಶದಲ್ಲಿ ಮಾತ್ರ ಗೊತ್ತಿರುವಂಥದ್ದು. ಇದಕ್ಕಿಂತ ಮೊದಲು ಅವರು ಉಪಚುನಾವಣೆಯಲ್ಲಿ ಆರಿಸಿ ಬಂದಾಗ ಇದೇ ನಮ್ಮ ಕೋಟೆಪುರದ ನಾಗರಿಕರು ಇದೇ ನದಿ ತೀರದಲ್ಲಿ ಬೋಟಿನ ಸಂಘವನ್ನು ಕೊಟ್ಟು ಫಸ್ಟಿಗೆ ಅವರನ್ನು ಸನ್ಮಾನ ಮಾಡಿದಂತಹ ಊರೇ ನಮ್ಮ ಈ ಕೋಟೆಪುರ. ಅದೇ ರೀತಿ ಇವತ್ತು ಕೂಡ ಕೋಟೆಪುರ ಕೋಡಿಯವರು ಏರ್ಪಡಿಸಿದಂತಹ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದಂತಹ ನಿಮಗೂ ನಮಗೆಲ್ಲರೂ ದೇವರು ದೀರ್ಘಾಯುಷ್ಯವನ್ನು ಕೊಡಲಂತೇಳಿ. ಆದರೆ ಅವರು ಸಭಾಧ್ಯಕ್ಷರಾಗಿ ನಿಮ್ಗೆ ಮಾತ್ರ ಅಲ್ಲ, 6.5 ಕೋಟಿ ಕರ್ನಾಟಕದ ಎಲ್ಲರಿಗೂ ಕೂಡ ಸಭಾಧ್ಯಕ್ಷರಾಗಿದ್ದಾರೆ. ಅವರು ಸಭಾಧ್ಯಕ್ಷರಾಗಿ ಆ ಸ್ಥಾನವನ್ನು ಕೊಡುವಕ್ಕಿಂತ ಮೊದಲು ಅವರ ನಡತೆ, ಸಹಾನುಭೂತಿ, ತಾಳ್ಮೆ ಎಲ್ಲವನ್ನು ಇರುವುದರಿಂದ ಈ ಒಂದು ಸ್ಥಾನವನ್ನು ಅವರಿಗೆ ಕೊಟ್ಟಿರ್ತಾರೆ. ಆದರೆ ಆ ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅಂತೇಳಿ ನಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸರ್ವಶಕ್ತನಾದ ಅಲ್ಲಾಹನು ನುಡಿದಂತೆ ನಡೆಯುವಂತಹ ಒಂದು ಮನುಷ್ಯ. ಯಾವಾಗಲೂ ನೋಡಿದ್ರು ಅವರ ಮುಖದಲ್ಲಿ ನಗುವೆ. ಪ್ರತಿಯೊಂದು ಮನುಷ್ಯನಲ್ಲಿ ಅವನ ಮುಖ ನೋಡಿದ್ರೆ ಅವನು ಯಾವ ರೀತಿ ಅವತ್ತಿದ್ದಾನಂತೇಳಿ ಮುಖದ ಭಾವನೆಯಿಂದ ಗೊತ್ತಾಗತ್ತೆ. ಏಕೆಂತ ಹೇಳಿದ್ರೆ ಒಂದು ಮುಖವನ್ನು ನೋಡಿದಾಗಲೇ ಗೊತ್ತಾಗತ್ತೆ. ನಾನೇ ಆಗಲಿ ಯಾರೇ ಆಗಲಿ ನಮ್ಮ ಮುಖ ಸ್ವಲ್ಪ ಬಾಡಿ ಹೋದರೂ ಕೂಡ ಕೇಳುವಂತ ಪ್ರಶ್ನೆ ಎಂದೆಲ್ಲ ಬಾರಿ ಬೇಜಾರ್ಲುಲ್ಲೆ, ಎಂದ ಬಾರಿ ಟೆನ್ಷನ್ಲುಲ್ಲೆ. ಆದರೂ ಇವರು ಹಾಗೆಲ್ಲ, ಪ್ರತಿ ದಿವಸ ಯಾವಾಗಲೂ ನೋಡಿದ್ರು ಕೂಡ ನಗುಮುಖ. ನಾನು ಅವರು ಕೊಡುವಂತಹ ಒಂದು ಬಿರುದು ಏನಂತ ಹೇಳಿದ್ರೆ ನಗುಮುಖದ ಕಣ್ಮಣಿ, ತಂದೆಗೆ ತಕ್ಕಂತೆ ಮಗ ಎಂಬ ಬಿರುದು. ಅವರು ತಂದೆ ಯಾವ ರೀತಿ ನಮ್ಮ ಈ ಕ್ಷೇತ್ರದಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ಅದನ್ನು ತಂದೊಟ್ಟಿಗೆ ಬೆಳೆದು ಅವರ ಹಿಂದಿನಿಂದ ಕಲಿದಂತಹ ವಿದ್ಯೆ ಆಗಿದೆ. ಅದೇ ರೀತಿ ಆ ತಂದೆಯವರು ಮಾಡಿದಂತಹ ಯಾವ ಕೆಲಸವನ್ನೆಲ್ಲ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಭಾಧ್ಯಕ್ಷರು ಕೂಡ ಈಗ ಮಾಡ್ತಾ ಇದ್ದಾರೆ. ಮೊನ್ನೆ ಅವರೊಂದು ಮಾತು ಹೇಳಿದ್ರು. ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರು ಕಾನೂನುವಾಗಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ಅವರು ಹೇಳಿದಂತಹ ಅವರ ವಿದ್ಯಾರ್ಥಿ ಜೀವನದಲ್ಲಿ ಒಂದು ನಡೆದಂತ ಘಟನೆ ಮೊನ್ನೆ ಅವರು ಟೌನ್ ಹಾಲ್ ನಲ್ಲಿ ಹೇಳಿಬಿಟ್ರು. ಏನಂತ ಹೇಳಿದ್ರೆ ಅವರು STM ಕಾಲೇಜಿನಲ್ಲಿ ಯಾವುದೋ ಒಂದು ಕಾಲೇಜ್ ಸ್ಟೂಡೆಂಟ್ ಅಲ್ಲಿ ಸ್ವಲ್ಪ ಗೊಂದಲ ಆದಾಗ ಊರೋ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋದ್ರಂತೆ. ಆವಾಗ ಇವರು ಯಾರಂತ ಹೇಳಿ ಅವರಿಗೂ ಗೊತ್ತಿಲ್ಲ. ಆವಾಗ ಯಾರೋ ಒಬ್ಬರು ಹೇಳಿದಂತೆ ಅದು ಫರೀದ್ ಅಕ್ಕನ ಮಗ ಅಂತೇಳಿ. ಆಗಲೇ ಅವರ ತಂದೆಯವರಿಗೆ ಫೋನ್ ಮಾಡಿ ಹೇಳಿದ್ರು. ಆವಾಗ ಇವರಿಗೆ ಮನಸ್ಸಿಗಾಯ್ತು, ತಂದೆಗೆ ಫೋನ್ ಮಾಡಿ ತಂದೆಯವರು ನನ್ನನ್ನು ಬಿಡಿಸಲಿಕ್ಕೆ ಬಿಟ್ಟು ಬಿಡು ಅಂತ ಹೇಳ್ತಾರಂತೇಳಿ. ಆದರೆ ಅವ್ರು ಹೇಳಿದಂತ ಮಾತೇನಂತ ಹೇಳಿದ್ರೆ, ಕಾನೂನುವಾಗಿ ನೀವು ಅವರು ಯಾವ ತಪ್ಪು ಮಾಡಿದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟೇ ಬಿಡಬೇಕು ಹೊರತು ನನ್ನ ಮಗ ಎಂದು ನೀವು ಬಿಡುವಂತ ಅವಶ್ಯಕತೆ ಇಲ್ಲ. ಆ ಒಂದು ಅವರ ಮಾರ್ಗದರ್ಶನದಿಂದ ಅವರೊಟ್ಟಿಗೆ ಕೂಡಿ ಬೆಳೆದಂತ ಆ ಕೆಲಸವನ್ನೇ ಈಗಲೂ ಅಂತೇಳಿ ಮಾಡಿದ್ದಾರೆ, ಇನ್ನು ಮಾಡ್ತಾ ಇದ್ದಾರೆ. ಸರ್ವಶಕ್ತ ಅಲ್ಲಾಹು ಅವರಿಗೆ ದೀರ್ಘಾಯುಷ್ಯ ಆಫೀಸನ್ನು ಕೊಡಲಿ. ನಿಮ್ಮ ಸೇವೆಯನ್ನು ಮಾಡಲು ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ ಅಂತೇಲಿ ಶ್ರಮಿಸ್ತೇನೆ. ಅಸ್ಸಲಾಮು ಅಲೈಕುಂ. UT ಖಾದರ್ ಅವರು ಯಾವಾಗಲೂ ಸಭೆಯಲ್ಲಿ ಹೇಳುವುದಿದೆ, ನನಗೆ ಮತ ನೀಡಿದ ಮತದಾರರು ತಲೆ ತಗ್ಗಿಸುವಂತ ಕೆಲಸವನ್ನು ಯಾವತ್ತೂ ನಾನು ಮಾಡಲ್ಲ, ಅವರಿಗೆ ಅಭಿಮಾನವನ್ನು ಕೊಡುವಂತ ಕೆಲಸವನ್ನು ಮಾಡುತ್ತೇನೆ ಅಂತೆ. ಅದು ಇವತ್ತು ನಮ್ಮ ರಾಜ್ಯದಾದ್ಯಂತ ಅಲ್ಲ, ರಾಷ್ಟ್ರದಾದ್ಯಂತ ನಾವು ಕರ್ನಾಟಕದವರು ಎಂದು ಹೇಳಿದ ಕೂಡಲೇ ಹೆಸರು ಬರುವುದು UT ಖಾದರ್ ಅವರದು. ಇದು ನಮ್ಮ ಅಭಿಮಾನ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಒಂದು ಮಾತು ನೆನಪಾಗುತ್ತದೆ, ಅವರು ಬೈ ಎಲೆಕ್ಷನ್ ನಲ್ಲಿ ವಿನ್ ಆದಂತ ಸಮಯದಲ್ಲಿ ಉಳ್ಳಾಳದಲ್ಲಿ ಒಂದು ಬ್ಯಾನರ್ ಹರಿಯಲಾಯಿತು.
ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ಉಳ್ಳಾಳದಲ್ಲಿ ಮಾತ್ರ ನನ್ನ ಬ್ಯಾನರ್ ಹರಿಯಬಹುದು, ಆದರೆ ಕರ್ನಾಟಕದ ಉದ್ದಗಲಕ್ಕೂ ಮುಂದಿನ ದಿನಗಳಲ್ಲಿ ನನ್ನ ಬ್ಯಾನರ್ ರಾರಾಜಿಸುತ್ತಿದೆ, ಆಗ ಉಳ್ಳಾಳದವರಿಂದ ಯಾರಿಂದಲೂ ಹರಿಯಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಅದನ್ನು ಅವರು ಮಾಡಿ ತೋರಿಸಿದ್ದಾರೆ. ನಂತರದ ಇಲೆಕ್ಷನ್ ನಲ್ಲಿ ಆರೋಗ್ಯ ಸಚಿವರಾಗಿ, ವಸತಿ ಸಚಿವರಾಗಿ, ಪೌರ ಆಡಳಿತ ಸಚಿವರಾಗಿ ಮರು ವರ್ಷದ ಚುನಾವಣೆಯಲ್ಲಿ ತೋರಿಸಿಕೊಟ್ಟಂತ ಕೀರ್ತಿ UT ಖಾದರ್ ಅವರದು ಅಂತೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಇದ್ದೇವೆ ಸರ್. ಇದೀಗ ಈ ಕಾರ್ಯಕ್ರಮದ ಆಯೋಜಕರಾದಂತ ಮೊಹಮ್ಮದ್ ಮೂಸಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ವತಿಯಿಂದ ನಡೆಯುವಂಥ ಈ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರಾದ ನಮ್ಮ ಶಾಸಕರಾದ UT ಖಾದರ್ ಅವರಿಗೆ ಸನ್ಮಾನ ಮಾಡಲಾಗುತ್ತಿದೆ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮೊಂದು ಕಿರು ಕಾಣಿಕೆ ಅವರಿಗೆ ಕೊಡಲಿಕ್ಕೆ ಇಚ್ಛಿಸಿದ್ದೇವೆ. ಆ ಕಿರು ಕಾಣಿಕೆನೆಂದರೆ ನಮ್ಮ ಪೂರ್ವಜರ ಪೂರ್ವಿಕರ ತ್ಯಾಗ ಅದರಲ್ಲಿ ಅಡಗಿದೆ. ಅದು ಏನಂತ ಹೇಳಿದರೆ ಈಗಿನ ಮಕ್ಕಳಿಗೆ ಅದು ಹೇಳಿದರೆ ಅರ್ಥ ಆಗಲ್ಲ. ಈಗಿನ ಮಕ್ಕಳಲ್ಲಿ ಒಂದು ಕಾರ್ನ ಕೀ ಕೊಟ್ಟರೆ 100 ಕಿಲೋಮೀಟರ್ 1 ಗಂಟೆಯಲ್ಲಿ ಮುಟ್ಟಿಸ್ತಾರೆ. ಆ ಕಾಲದ ಆ ಪರಿಸ್ಥಿತಿ ಹೇಗಿತ್ತಂದರೆ ಈ ಮಕ್ಕಳು ಇದು ಅರ್ಥ ಮಾಡಿಕೊಳ್ಬೇಕು. ಈಗ ಉದಾಹರಣೆಗೆ ಕಲ್ಲಾಪುರದಿಂದ ಮಂಗಳೂರಿಗೆ 5-6 ಕಿಲೋಮೀಟರ್ ಇರ್ಬೋದು. ಆವಾಗ ಕಲ್ಲಾಪಿನವರು ಎತ್ತಿನ ಗಾಡಿನಲ್ಲಿ ಇಲ್ಲಿಗೆ ಬಂದು ಇಲ್ಲಿಂದ ಈ ಕಾಣುವ ಈ ದೋಣಿಯಲ್ಲಿ ಕುಳಿತುಕೊಂಡು, ಈ ದೋಣಿಯಲ್ಲ ಉದಾಹರಣೆಗಿರೋದು, ಈ ದೋಣಿಯಲ್ಲಿ ಕುಳಿತುಕೊಂಡು ಮಂಗಳೂರಿಗೆ ದಾಟಬೇಕು. ಆ ದಾಟುವ ಸಮಯದಲ್ಲಿ 1 ಗಂಟೆ ಇದೇ ರೀತಿ ಹೊಚ್ಚಿಕೊಂಡು ಅವ್ರು ದಾಟಬೇಕು. ಗಾಳಿ ಇಲ್ಲದಿದ್ದರೆ ಇದೇ ರೀತಿ ಹೊಚ್ಕೊಂಡು ಹೋಗಬೇಕು. ಆವಾಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಈ 1 ಗಂಟೆ ಈ ಸಾಗುವ ದಾರಿಯಲ್ಲಿ ಅವರ ಒಂದು ಸೌಹಾರ್ದವನ್ನು ಅವರು ಪರಸ್ಪರ ಹಂಚುತ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಈ ದೋಣಿ ಅಂಬಿಕರು ಅಂತ ಇರ್ತಾರೆ. ಆ ಕಾಲದಲ್ಲಿ ಹೆರಿಗೆಗೆ ಮನೆಯಲ್ಲೇ ಹೆರಿಗೆ, ನಾವು ಆವಾಗ ಮೆಡ್ಬಾಯಿ ಅಂತೇವೆ. ಮೆಡ್ಬಾಯಿ ಬಂದು ಮನೆಗೆ ಬಂದು ಹೆರಿಗೆ ಮಾಡೋದು, ಆಸ್ಪತ್ರೆಗೆಲ್ಲ ಹೋಗೋದಿಲ್ಲ. ಆ ಕಾಲದಲ್ಲಿ ಯಾವುದಾದರೂ ಹೆರಿಗೆ ಹೆಂಗಸರಿಗೆ ಇದು ಬಂದರೆ ಮೆಡಬಾಯಿ ಬಂದು ಒಂದು ಡೇಂಜರ್ ಪೊಸಿಷನ್, ಉದಾಹರಣೆಗೆ ಒಂದು ಏನೋ ಕಷ್ಟ ಆಗ್ತದೆ ಅಂತ ಹೇಳಿದರೆ ಕೂಡಲೇ ನೀವು ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಂತ ಹೇಳ್ತಾರೆ. ಆವಾಗ ಆ ಮನೆಯವರು ಆ ದೋಣಿಯ ಅಂಬಿಗರ ಮನೆಗೆ ಹೋಗಿ ಕದ ತಡ್ತಾರೆ. ಹೀಗೆ ಎಮರ್ಜೆನ್ಸಿ ಆಗಿ ಆಸ್ಪತ್ರೆಗೆ ಹೋಗಬೇಕು ಹೆರಿಗೆಗೆ, ಇಲ್ಲದೆ ಡೇಂಜರ್ ಅಂತ ಮೆಡ್ಬಾಯಿ ಹೇಳಿದ್ದಾರೆ. ಮೆಡ್ಬಾಯಿ ಅಂದರೆ ನರ್ಸು. ಆವಾಗ ಆ ಅಂಬಿಗ ಮತ್ತೊಂದು ಮನೆಗೆ ಹೋಗಿ 4 ಜನ ಒಟ್ಟಾಗಿ 4 ಜಲ್ಲ ಹಿಡಿದು ಸ್ಪೀಡಾಗಿ ಒಂದು 20 ನಿಮಿಷದಲ್ಲಿ ಮಂಗಳೂರು ಮುಟ್ಟುವ ತನಕ ಸ್ಪೀಡಾಗಿ ಅವರು ನಾವು ಒಚ್ಚುತ್ತೆ ಅಂತ ಹೇಳ್ತೇವೆ, ಅದೇ ರೀತಿ ಹೇಳ್ತೇವೆ, ಒಚ್ಚುತ್ತಾ ಮಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿರುವ ಎತ್ತಿನ ಗಾಡಿಯವರ ಮನೆಯವರಿಗೆ ಗೊತ್ತುಂಟು, ಯಾರಿಗೆ? ಇದೇ ಅಂಬಿಗ ಈ ಪೊಂಗಾಯವರಿಗೆ. ಅವರ ಮನೆ ಕದವು ತಟ್ಟಿ ಅವರನ್ನು ಕರೆಸ ಎತ್ತಿನ ಗಾಡಿಯಲ್ಲಿ ವೆಲ್ಲಾಕ, ಇಲ್ಲದ್ರೆ ಲೇಡಿ ಕೊಸನ ಅಂತ ಆಸ್ಪತ್ರೆ. ಆವಾಗ ಇದೆಲ್ಲ ನಾನು ಹಿರಿಯವರ ಹತ್ರ ಕೇಳಿದ ಮಾತು. ಅಲ್ಲಿ ಹೋಗಿ ಆ ಹೆಂಗಸರಿಗೆ ಹೆರಿಗೆ ಬೇಕಾದರೆ, ಇಲ್ಲದ್ರೆ ಅವ್ರಿಗೇನು ರಕ್ತ ಬೇಕಾದರೆ ಆ ಕೊಡುವಂತಹ ಜನರ ಒಂದು ನಿಶಾನೆಯಾಗಿರುತ್ತದೆ. ನಾವು ನಮ್ಮ ಶಾಸಕರಿಗೆ ಕೊಡಲಿಕ್ಕೆ ಇಚ್ಛೆಪಟ್ಟದ್ದು. ನಮ್ಮೊಂದು ಆಸೆ ಏನೆಂದರೆ, ಒಂದು ಮನವಿ, ಇದೇ ರೀತಿಯ ಒಂದು ನಮ್ಮ ಈ ಸರ್ಕಲ್ಗೆ ಮಾಡಿ, ಸರ್ಕಲ್ನಲ್ಲಿ ಇದೇ ರೀತಿಯ ಒಂದು ನಿಶಾನಿ ಮಾಡಿ ನಮ್ಮ ಪೂರ್ವಿಕರದೊಂದು ಮಾಡಿಕೊಡಬೇಕಾಗಿ ನಾವು ಶಾಸಕರಲ್ಲಿ ಕೇಳ್ಕೊಳ್ತೇವೆ. ನನ್ನ ಮಾತನ್ನು ಮುಗಿಸ್ತೇನೆ. ಸಲಾಮ್. ಕೋಟೆಪುರದ ನಾಗರಿಕರು ನಮ್ಮ ನೆಚ್ಚಿನ ಶಾಸಕರಿಗೆ, ನಮ್ಮೂರ ಸರದಾರನಿಗೆ, ನಮ್ಮ ದೊರೆಗೆ 2 ಮನವಿಗಳನ್ನು ಅರ್ಪಿಸ್ತಾರೆ. ದಯವಿಟ್ಟು ಈಚೆ ಬನ್ನಿ ಪ್ಲೀಸ್. ರಿಂದ ನಾಗರಿಕರು
ಕೋಟೆಪುರ ಹಾಗೂ ಪರಿಸರದ ನಿವಾಸಿಗಳು ಇವರಿಗೆ ಗೌರವಾನ್ವಿತ ಯುಟಿ ಖಾದರ್ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಶಾಸಕರು ಮಂಗಳೂರು ಕ್ಷೇತ್ರ. ಮಾನ್ಯರೇ, ವಿಷಯ ಕೋಟೆಪುರ ಪರಿಸರದ ಈ ಕೆಳಗೆ ವಿವರಿಸಿದ ಬೇಡಿಕೆಯನ್ನು ಈಡೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುವುದು. 1. ತಡೆಗೋಡೆ ರಚನೆ. ಕೋಟೆಪುರದಿಂದ ಕೋಡಿ, ಮೊಗವೀರಪಟ್ಟಣ, ಕೈಕೋ, ಕಿಲಿರಿಯಾ ನಗರ ಮುಂತಾದ ಕರಾವಳಿ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಸಮುದ್ರದ ಕೊರತೆ ಸಂಭವಿಸುವುದು ಸ್ವಾಭಾವಿಕವಾಗಿದೆ. ಈಗಾಗಲೇ ಅಪಾರ ಹಾನಿ ಉಂಟಾಗಿದೆ. ನೂರಾರು ಮನೆಗಳು ಇಲ್ಲಿಂದ ಸ್ಥಳಾಂತರಗೊಂಡಿರುತ್ತದೆ. ಸಮುದ್ರ ಮಧ್ಯಭಾಗದಲ್ಲಿ ತಡೆಗೋಡೆ ಇದ್ದರೂ ಸಮುದ್ರ ದಡದಲ್ಲಿ ಹಾಕಲಾದ ಬರ್ಮು ಹಾಗೂ ಕಲ್ಲುಗಳು ಸಮುದ್ರ ಪಾಲಾಗಿ ಈ ಪ್ರದೇಶ ಅಪಾಯದಲ್ಲಿದೆ. ಆದ್ದರಿಂದ ಶಾಶ್ವತವಾದ ತಡೆಗೋಡೆ ರಚನೆ ಮಾಡಿ ಈ ಭಾಗದ ಜನರಿಗೆ ನೆಮ್ಮದಿಯನ್ನು ಒದಗಿಸಬೇಕೆಂದು ವಿನಂತಿಸುತ್ತಿದ್ದೇವೆ. 2ನೇಯದು, ನೇತ್ರಾವತಿ ನದಿಯ ಹೂಳೆತ್ತುವುದು. ಹಲವು ವರ್ಷಗಳಿಂದ ನೇತ್ರಾವತಿ ನದಿಯಲ್ಲಿ ಹೂಳು ತುಂಬಿಕೊಂಡು ಸರಕು ಸಾಗಾಟ ಮಾಡುವುದು ದೋಣಿಯವರಿಗೂ ಮೀನುಗಾರರಿಗೂ ಮೀನುಗಾರಿಕೆ ನಡೆಸುವ ದೋಣಿಯವರಿಗೂ ಅಡೆತಡೆ ಉಂಟಾಗುತ್ತಿದೆ. ಮಂಗಳೂರು ಧಕ್ಕೆಯಿಂದ ನದಿ ಮೂಲಕ ಉಲ್ಲಾಲದ ಕೋಟೆಪುರ ಲಾಂಚ್ ಜಟ್ಟಿ ಹಾದಿಯಲ್ಲಿ ಹೂಳೆತ್ತುವುದು, ಅದೇ ರೀತಿ ಬೋಟ್ ದೋಣಿ, ಗಿಲ್ನೆಟ್, ಸರಕು ದೋಣಿ ತಂಗಲು ಡ್ರೆಡ್ಜಿಂಗ್ ಮಾಡಿ ಧಕ್ಕೆಯನ್ನು ನಿರ್ಮಿಸಬೇಕಾಗಿ ಈ ಮೂಲಕ ಕೋರಿಕೆ. 3ನೇಯದು, ಸೇತುವೆ ನಿರ್ಮಾಣ. ಕೋಟೆಪುರದಿಂದ ನೇತ್ರಾವತಿ ನದಿ ಮೂಲಕ ಬೋಳಾ ರಸ್ತೆ ಸೇತುವೆ ನಿರ್ಮಾಣ ಈಗಾಗಲೇ ತಾವು ಪ್ರಯತ್ನ ಪಟ್ಟಿದ್ದೀರಿ. ಅದನ್ನು ಆದಷ್ಟು ಶೀಘ್ರದಲ್ಲಿ ಕಾರ್ಯಗತಗೊಳಿಸಿ ಈ ಭಾಗದ ಜನರ ಕನಸನ್ನು ಸಾಕಾರಗೊಳಿಸಬೇಕಾಗಿ ವಿನಂತಿಸುತ್ತೇವೆ. ವಂದನೆಗಳೊಂದಿಗೆ ಕೋಟೆಪುರ ನಾಗರಿಕರ ಪರವಾಗಿ. ಇನ್ನೊಂದು, ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ, ವಿಧಾನಸೌಧ ಬೆಂಗಳೂರು ಇವರಿಂದ ಸಮಸ್ತ ನಾಗರಿಕರು ಕೋಟೆಪುರ ಕಡಲ್ ಕೊರತೆಯಿಂದ ಹಾನಿ ಉಂಟಾದ ಬಗ್ಗೆ. ಮಾನ್ಯರೇ, ಮಳೆಗಾಲ ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಕಡಲ್ ಕೊರತೆ ಶುರುವಾಗಿದೆ. ಇದರಿಂದಾಗಿ ಸಮುದ್ರದ ಬದಿಯಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿ ಉಂಟಾಗಿದೆ. ಇವರಿಂದ ಇಲ್ಲಿನ ನಿವಾಸಿಗಳು ಆಘಾತಕ್ಕೊಳಗಾಗಿ ಇದ್ದಾರೆ. ಆದುದರಿಂದ ನಮ್ಮ ಮನವಿಯನ್ನು ಪರಿಗಣಿಸಿ ಸಮುದ್ರ ಕೊರತೆಗೆ ಶಾಶ್ವತವಾದ ತಡೆಗೋಡೆಯನ್ನು ನಿರ್ಮಿಸಲು ವ್ಯವಸ್ಥೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. 25 ಜನರ ಸಹಿಯೊಂದಿಗೆ ಒಂದು ಮನವಿಯನ್ನ ತಮಗೆ ಅರ್ಪಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮನವಿ ಕೊಡಿ. ಪುಷ್ಟೀಕರಿಸಿದ್ರೊಂದಿಗೆ ಇವತ್ತು ಸನ್ಮಾನಗೊಳ್ಳಲಿರುವಂತಹ ಕರುನಾಡ ಮಾಣಿಕ್ಯ, ಸದನ ವೀರ, ಸಹೋದರತೆ, ವಿನಯತೆ ಮತ್ತು ಸ್ವಾಭಿಮಾನದಿಂದ ಕರುನಾಡ ಮಾಣಿಕ್ಯವಾಗಿರುವ ನೇರೆ ನಡೆ ನುಡಿಗಳಿಂದ ಸರದಾರನಾಗಿರುವ ತನ್ನ ನಿಷ್ಕಲಂಕ ಸೇವಾ ಕಾರ್ಯದಿಂದ ಕರ್ನಾಟಕ ರಾಜ್ಯದ ಅತ್ಯುನ್ನತ ಹುದ್ದೆಯಾದ ವಿಧಾನಸಭಾ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮ ನೆಚ್ಚಿನ ಸರದಾರ ಯುಟಿ ಖಾದರ್ ಅವರು ನಮ್ಮೊಂದಿಗೆ ನಾಗರಿಕರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಈ ಒಂದು ಪ್ರೀತಿಪೂರ್ವಕ ಐತಿಹಾಸಿಕವಾದ ಗೌರವ ಮತ್ತು ಸನ್ಮಾನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮೆಲ್ಲರ ಗೌರವಿತರು, ಕೋಟೆಪುರ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದ ಅಬ್ಬಾಸ್ ಅಕ್ಕನವರೇ, ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಯದ್ ಮದನಿ ದರ್ಗಾದ ಹಾಗೂ ಜುಮ್ಮಾ ಮಸೀದಿಯ ಅಧ್ಯಕ್ಷ ಆಗಿರುವಂತಹ ಗೌರವಂತ ಹನೀಫ್ ಹಾಜಿ ಅವರೇ, ಇನ್ನೊಂದು ಗಣ್ಯ ಅತಿಥಿಯಾಗಿರುವಂತಹ ಉಲ್ಲಾಲ ದರ್ಗಾ ಸಮಿತಿಯ ಮಾಜಿ ಅಧ್ಯಕ್ಷ ಅಂತ ಗೌರವಂತ ರಶೀದ್ ಅಕ್ಕನವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮಗೆ ಅತ್ಯಂತ ಗೌರವಿತರಾಗಿರುವಂತಹ ನಮ್ಮ ದೊಡ್ಡ ಮಜಿ ಇಬ್ರಾಹಿಂ ಅಕ್ಕನವರೇ, ಅದೇ ರೀತಿ ನನಗೆ ಅತ್ಯಂತ ಗೌರವಿತರು ಆಗಿರುವಂತಹ ಇವಾಗಲಿನ ಖಾದರ್ ಅಕ್ಕನವರೇ, ನಮ್ಮ ಅತ್ಯಂತ ಗೌರವಂತ ಮೊಹಮ್ಮದ್ ಅಜೀರ್ ಅವರೇ, ಅದೇ ನಮ್ಮ ಜೊತೆ ಉಪಸ್ಥಿತರಂತಹ ನಮ್ಮೆಲ್ಲರ ಗೌರವಿತರು ಕೋಡಿ ಜುಮ್ಮಾ ಮಸೀದಿಯ ಅಧ್ಯಕ್ಷ ಅಂತ ಮೊಹಮ್ಮದ್ ಅಕ್ಕನವರೇ, ಬಹುಶಃ ನಮ್ಮ ಆತ್ಮೀಯರು ಸನ್ಮಿತ ಅಂತ HK ಖಾದರ್ ಅವರೇ, ಗೌರವದಂತ ಯೂಸುಫ್ ಅಕ್ಕನವರೇ, ನಮ್ಮ ಅತ್ಯಂತ ಗೌರವಿತ ಹಿರಿಯರು ಮಾಜಿ ನಗರಸಭೆ ಅಧ್ಯಕ್ಷ ಅಂತ ಕುನಿಮೋನ್ ಅಕ್ಕನವರೇ, ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಗೌರವಿತರು, ಈಗ ತಾನೇ ಮಾತಾಡಿದಂತ ಮೋನಕ್ಕನವರೇ, ನನ್ನ ಆತ್ಮೀಯರು ಸನ್ಮಿತರು ಯುವೋದ್ಯಮಿ ಆಗಿಂತ ಹಸೇನ್ ಅಕ್ಕನವರೇ,
ಅದು ವೇದಿಕೆ ಮೇಲೆ ಉಪಸ್ಥಿತವಾದ ಗೌರವದಿಂದ ಹಿರಿಯ ಪುಡಿಮೋನ ಅಕ್ಕನವರೇ, ಅತ್ಯಂತ ಗೌರವಿತರು ಆತ್ಮೀಯರು ಆಗಿರುವಂಥ ಅಬ್ಬಕ್ಕರ ಅಕ್ಕನವರೇ, ಅದೇ ರೀತಿ ನನ್ನ ಆತ್ಮೀಯರು ಮಾರ್ಗದರ್ಶಕ ಆಗಿರುವಂಥ US ಅಬ್ಬಕ್ಕರ ಅಕ್ಕನವರೇ, ಬಹುಶಃ ನಮ್ಮ ಜೊತೆ ಬಂದ ಕೋಡಿ ಮಸೀದಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಹಮೀದ್ರವರೇ, ಬಹುಶಃ ಎಲ್ಲರ ಚಿರಪರಿಚಿತ ಆಗಿರುವಂಥ ಜುಬೇರ್ ಅಕ್ಕನವರೇ, ಬಹುಶಃ ಈ ಒಂದು ಕಾರ್ಯಕ್ರಮ ಸಂಘಟಿಸಿದಂಥ ಲತೀಫ್ ಅಕ್ಕನವರೇ, ನಮ್ಮ ಮಹೇದ್ ಅಕ್ಕನವರೇ, KMK ಮಂಜನಾಡಿ ಅವರೇ, ನಜೀರ್ ಅವರೇ, ಹನೀಫ್ ಅವರೇ, ಅಶ್ರಫ್ ಅವರೇ, ಸ್ಯಾಂಡೋ ಅಶ್ರಫ್ ಅವರೇ, ಸತ್ತಾರ್ ಅವರನ್ನ ಆತ್ಮೀಯರಾಗಿದ್ದಂಥ ಎಲ್ಲ ನಮ್ಮ ಯುವಕ ನಮ್ಮ ಅಶ್ರಫ್ ಅವರೇ, ಎಲ್ಲ ಖಾಲಿದ್ ಅಕ್ಕನವರೇ, ಎಲ್ಲ ನಮ್ಮ ಹಿರಿಯರೇ, ಮುಂದಿರುವ ಎಲ್ಲ ಗಣ್ಯ ಅತಿಥಿಗಳೇ, ಗುರು ಹಿರಿಯರೇ, ಸೋದರ ಆತ್ಮೀಯ ಮಿತ್ರರೇ, ಖಂಡಿತವಾಗಿ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಪ್ರಥಮವಾಗಿ ಕೋಟೆಪುರದ ಮತ್ತು ಕೋಡಿಯ ನಾಗರಿಕರು ಬಹುಶಃ ಇವತ್ತು ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ತೋರಿಸಿದಂತ ಪ್ರೀತಿ ವಿಶ್ವಾಸ, ಚುನಾವಣೆ ಆದ ನಂತರ ಈ ಒಂದು ಗೌರವ ಕೊಡುವ ಸಂದರ್ಭದಲ್ಲಿ ತಾವು ತೋರಿಸಿದ ಪ್ರೀತಿ ವಿಶ್ವಾಸವನ್ನು ನಾವು ಶಾಶ್ವತವಾಗಿ ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಟುಕೊಳ್ತೇವೆ ಅಂತ ಹೇಳಿ ನಿಮ್ಮ ಸೇವೆ ಮಾಡಿದ ಋಣ ನಮ್ಮ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಮೊನ್ನೆ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರ ಜನಸಾಮಾನ್ಯರು ನನ್ನನ್ನು ಶಾಸಕನಾಗಿ ಮಾತ್ರ ಅಲ್ಲ, ಬಹುಶಃ ಇವತ್ತು ಯಾವುದೇ ತಂಡ ಕಿರಿಕಿರಿಯ ಬೇಡ ಅಂತ ಹೇಳಿ ನೇರವಾಗಿ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಅವಕಾಶ ತಾವೆಲ್ಲ ಇವತ್ತು ಮಾಡಿದ್ದೀರಿ. ಸಭಾಧ್ಯಕ್ಷ ಸ್ಥಾನ ಸಂವಿಧಾನಬದ್ಧವಾದ ಮತ್ತು ಸಂಸದೀಯ ನಿಯಮಗಳ ಅನುಗುಣವಾಗಿ ನಡೆಸುವಂತಹ ಒಂದು ಸ್ಥಾನ. ಆ ಒಂದು ಗೌರವವಾದ ಸ್ಥಾನವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿ ಆ ಸ್ಥಾನಕ್ಕೆ ಒಂದು ಗೌರವ ತರುವ ಜೊತೆಯಲ್ಲಿ ಉಲ್ಲಾರ ಕ್ಷೇತ್ರದ ಸರ್ವ ಜನರಿಗೂ, ಹಿರಿಯರಿಗೂ, ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೂ, ಯುವಕರಿಗೂ ಕೂಡ ಗೌರವ ತರುವಂತ ಕೆಲಸವನ್ನು ಮಾಡ್ದೆ ಅಂತ ಹೇಳಿಕೆ ಹೆಚ್ಚಿಸಿ ನಾನು ನೇರವಾಗಿ ಅದನ್ನು ವಹಿಸಿಕೊಂಡಿದ್ದೆ. ಬಹುಶಃ ನನ್ನನ್ನು ಕರೆದು ಹೇಳಿದ್ರು, ಮಂತ್ರಿ ಸ್ಥಾನದಲ್ಲಿ ನಿನ್ನ ಹೆಸರಿದೆ, ಅದು ನನಗೆ ನೀವು ಈ ಸಲ ನಾವು ಒಂದು ಅಲ್ಪಸಂಖ್ಯಾತರೊಬ್ಬರಿಗೆ ಈ ದೊಡ್ಡ ಮಟ್ಟ ಸ್ಥಾನ ಕೊಡ್ಬೇಕಂತ ಹೇಳಿ ರಾಹುಲ್ ಗಾಂಧೀಜಿ ಅವರು, ಖರ್ಗೆಜಿ ಅವರು, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸೂಜಿ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲ 9 ಜನ ತೆಗೆದು ನೋಡುವಾಗ ಇದಕ್ಕೆ ಅಡ್ವೊಕೇಟ್ ಕಲ್ತದ್ದು ಬೇರೆ ಬೇರೆ ನಿನ್ನ ಅನುಭವಗಳು, ಉಪಾಧ್ಯಕ್ಷನಾಗಿ ಮಂತ್ರಿ ಕೆಲಸಕ್ಕಾಗಿ ನೋಡುವಾಗ ನೀನು ಅದಕ್ಕೆ ಅರ್ಹತೆ ಕಾಣುವಂತ ವಿಚಾರ ಆಗಿದೆ. ನಾನು ಮಿತ್ರನಾಗಿ ನಿಮ್ಗೆ ಹೇಳಿದಿಷ್ಟೇ, ಇದಂತ ವಹಿಸಿಕೊಂಡ್ರೆ ಭವಿಷ್ಯ ನಿಮಗೆ ದೊಡ್ಡ ಮಟ್ಟದ ಸದವಕ ಸಿಕ್ಲಿಕ್ಕೆ ದೊಡ್ಡ ಮಟ್ಟದ ಮೆಟ್ಟಿಲು ಆಗ್ತದೆ. ಆದ ಕಾರಣ ಇದಂತ ವಹಿಸ್ಕೊಳ್ಬೇಕಂತ ಹೈಕಮಾಂಡ್ ಹೇಳಿದಂತ ಸಂದರ್ಭದಲ್ಲಿ ನಾನು ಯಾವುದೇ ವಿಚಾರ ಅದನ್ನು ಒಪ್ಪಿಕೊಂಡು ನಾನು ಹೇಳಿದೆ, ನನಗೆ ಮಂತ್ರಿ ಸ್ಥಾನಕ್ಕೆ ನನಗೇನು ಕಾಂಪಿಟೇಷನ್ ಇಲ್ಲ, ನನಗೆ ತೊಂದರೆ ಇಲ್ಲ, ನನಗೆ ಅಗತ್ಯ ಇಲ್ಲ. ಎರಡೇ ವಿಚಾರಣೆ ಅಂತ ಹೇಳಿದ್ರೆ, ಒಂದು ನಮಗೆ ಮುಂಚೆಯಿಂದಲೂ ಕೂಡ ಮನೆಯಲ್ಲಿ ಮತ್ತು ನಮ್ಮ ಸಂಪ್ರದಾಯ ಹೇಗೆ ಅಂತ ಹೇಳಿದ್ರೆ ನಾವು ಹಿರಿಯರ ಮುಂದೆ ಅವ್ರಿಗೆ ರಿಟರ್ನ್ ಮಾತಾಡೋದಂತ ಹೇಳಿ ಕೂಡ ಇಲ್ಲ. ನಮ್ಮ ತಂದೆ ಹತ್ರ ನಾವು ಹೇಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ ಅವ್ರು ಮುಂದೆ ಕೂತ್ಕೊಂಡಿದ್ರೆ ನಾವು ಬಾಗಿಲು ಹಿಂದೆ ನಿಂತು ತಾಯಿಯ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡಿ ಏನಾದ್ರು ಬೇಕಾದ್ರೆ ಅದರ ಮುಖಾಂತರ ಅಲ್ಲದೆ ಮುಂದೆ ಮಾತಾಡಿಕೊಳ್ಳುವ ವಿಚಾರ ಇಲ್ಲ. ಆದ್ರೆ ನಮ್ಗೆ ಏನಾಗಿದೆ, ಅವ್ರು ಹಿರಿಯರು ಏನು ಹೇಳಿದ್ರು ಕೂಡ ಸರಿಯ ತಪ್ಪು ಅದನ್ನು ಕೇಳಿಕೊಂಡು ನಾವು ಸುಮ್ಮನಲ್ಲದ ರಿಟರ್ನ್ ಕೊಡುವಂತ ಆ ಒಂದು ಮನೋಭಾವ ಎಲ್ಲಿ ಕೂಡ ಬರಲಿಲ್ಲ. ಆಗ ನಾನು ಹೇಳಿದೆ, ನಮ್ಮ ಪರಿಸ್ಥಿತಿ ಹೀಗೆ, ನಾನು ಯಾರು ಹೇಳಿದ ರಿಟರ್ನ್ ನಾನು ಜವಾಬ್ ಕೊಡುದಿಲ್ಲ. ಈ ಮೇಲೆ ಕೂತ್ಕೊಂಡು ದೊಡ್ಡ ಲೀಡರ್ ನೀವು ಕೂತ್ಕೊಳ್ಳಿ, ನೀವು ನಿಲ್ಲಿ ಅಂತ ಇವರನಿಗೆ ಸಮಾಧಾನ ಪಡಿಸುವಂತ ಕೆಲಸ ಹೇಗೆ ಅನ್ನೋದು ಚರ್ಚೆ ಆಗುತ್ತೆ. ಅದೇನು ಆಗೋದೇ ತೊಂದರೆ, ನಾವಿದ್ದೇವಲ್ಲ ಸರಿಯಾಗಿ ಒಂದು ಹೋಗ್ತದೆ ಅಂತ ಹೇಳಿ ನಿಮ್ಗೆಲ್ಲರೂ ಕೂಡ ಬೆಂಬಲ ಕೊಡ್ತಾರೆ, ಏನು ತೊಂದರೆ ಇಲ್ಲ, ಎಲ್ಲರೂ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಎರಡನೇಲಿ ಇದೆ ಬಹುಶಃ ನನಗೆ ಮತ್ತು ಜನಸಾಮಾನ್ಯ ಕ್ಷೇತ್ರ ಜನರ ನಿಕಟವಾದ ಸಂಪರ್ಕ. ನಾವು ಬಹುಶಃ ಸಣ್ಣದಿಂದಲೂ ಕೂಡ ಜನರ ಜೊತೆ ಬೆರೆತುಕೊಂಡೇ ಇವತ್ತು ಬಂದಂತ ಒಂದು ನಮ್ಮ ವ್ಯಕ್ತಿತ್ವ. ನಾನು ಬಹುಶಃ ಸಭಾಧ್ಯಕ್ಷ ಅಂತ ಕೂತ್ಕೊಂಡು ನಾಳೆ ನಿಮ್ಮ ಪ್ರೋಟೋಕಾಲ್ ನಿಯಮ ಅಂತ ಹೇಳಿಕೊಂಡು ಎಲ್ಲಿ ನೀವು ಗಾರ್ಡ್ಗಳನ್ನೆಲ್ಲ ಹಾಕಿ ನನಗೆ ಇಲ್ಲಿ ಜನರ ಮಧ್ಯೆ ಹೋಗದಿದ್ರೆ ಇದು ಕೂಡ ನಮ್ಗೆ ಸರಿಯಾಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನನಗೆ ಬಹುಶಃ ನಾನು ಹೇಳಿದೆ ಬಹಳ ಸ್ಪಷ್ಟವಾಗಿ, ನೀವು ನಿಮ್ಗೆ ಹುದ್ದೆ ಬೇಕಾ ಅಥವಾ ಜನರ ಮಧ್ಯೆ ನಿಕ್ಕಮಟ್ಟ ಸಂಪರ್ಕ ಬೇಕಂತ ಹೇಳಿದ್ರೆ ನಾನು ಹುದ್ದೆಯನ್ನು ತಗ್ಗಿಸಿ ನಿಮ್ಮ ಜೊತೆ ಜನರ ಸಮೇತ ಇರುವಂತ ಒಂದು ಅವಕಾಶ ಪಡ್ಕೊಳ್ತೇನೆ ಹೇಳೋ ಮಾತನ್ನು ಕೂಡ ಹೇಳಿದೆ. ಎಲ್ಲೆಲ್ಲ ನೀವು ರಾಜ್ಯಕ್ಕೆ ಪಕ್ಷದ ಕಾರ್ಯಕ್ರಮ ಬಿಟ್ಟು ಬೇರೆದಕ್ಕೆ ಎಷ್ಟು ಸಾಧ್ಯವಿದೆ ಅಷ್ಟು ಅದನ್ನು ನೋಡಿಕೊಂಡು ಹೋಗುವಂತ ಕೆಲಸ ಮಾಡಿಕೊಂಡು ಮಾತನ್ನು ಕೂಡ ಹೇಳಿ, ತದನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ಇದೆಲ್ಲ ಬಂದ ಅವಕಾಶ ಆಗಿದೆ. ಆದ ಕಾರಣ ಇದೆಲ್ಲ ಕೂಡ ನಿಮ್ಮ ದುವಾದ ಮುಖಾಂತರ ತಿಕ್ಕಿದಂತ ಅವಕಾಶನ ಹೇಳಿಕೆ ನಾನು ಇವತ್ತು ಬಯಸುವಂತದ್ದು. ಈ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಸ್ಥಾನವನ್ನು ಇನ್ನಷ್ಟು ಉತ್ತಮ ನಡೆಸಿಕೊಳ್ಳಲಿಕ್ಕೆ ನಿಮ್ಮೆಲ್ಲ ದುವಾ ಸಹಕಾರ ಮತ್ತು ಮಾರ್ಗದರ್ಶನ ಕೂಡ ನನಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.
ಇವತ್ತು ಬಹುಶಃ ನಮ್ಮ ಕ್ಷೇತ್ರದ ಸಂಬಂಧ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಯಾವುದೆಲ್ಲ ವಿಚಾರ ನಾನು ಚರ್ಚೆ ಮಾಡಿ ಒಂದು ಯೋಜನೆ ಮುಂಚೆ ಹಾಕಿಕೊಂಡಿದ್ದೇನೆ, ಅದಕ್ಕೆಲ್ಲ ಕೂಡ ಪ್ರಾಮಾಣಿಕವಾದ ಪ್ರಯತ್ನವನ್ನು ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ. ಬಹುಶಃ ಈ ಒಂದು ಪ್ರದೇಶಕ್ಕೆ ಬರುವಂತ ಸಂದರ್ಭದಲ್ಲಿ ಎರಡು ಪ್ರಮುಖವಾದ ಬಹುಶಃ ನಾವು ಈಗಾಗಲೇ ಒಂದು ಸರ್ವೆ ಮಾಡಿಕೊಂಡು ಅಂದಾಜು ಮಾಡಿ ಯಾವ ರೀತಿ ಒಂದು ಚರ್ಚೆಗೆ ಇವತ್ತು ಅಂತಿಮವಾದ ರೂಪುರೇಷೆಯನ್ನು ಕೂಡ ಆಗಲಿಲ್ಲ. ದೊಡ್ಡ ಮಟ್ಟದ ಇಂಜಿನಿಯರ್ಗಳನ್ನೆಲ್ಲ ಚರ್ಚೆ ಮಾಡ್ತಾ, ಯಾಕೆ ಇದು ಸಮುದ್ರದ ಬಹಳ ಹತ್ತಿರದಲ್ಲಿದೆ, ಅದರ ಹೊಡೆತ ನಿಲ್ಲುವಂತ ಶಕ್ತಿ ಇವತ್ತು ಬರ್ತದೆ. ಅದಕ್ಕಾಗಿ ಅವತ್ತು ಬ್ರಿಡ್ಜ್ ಅಲ್ಲಿ ನೇತ್ರವಾಗಿ ಯಾಕೆಂತ ಹೇಳಿದ್ರೆ ಹೊಡೆಯುವಂತ ಅಂಡರ್ ಕರೆಂಟ್ ಬಹಳ ಫೋರ್ಸ್ ಇದ್ದ ಕಾರಣ ಅದು ತಡಿಲಿಕ್ಕೆ ಶಕ್ತಿ ಇದೆ ಅಂತೇಳಿ ಬಹುಶಃ ಇವತ್ತು ಚರ್ಚೆ ವಿಚಾರ ಇವತ್ತಿದೆ. ನಾನು ಬಹುಶಃ ನಿಮ್ಮೆಲ್ಲ ಮುಖಾಂತರ ಈ ಒಂದು ಭವಿಷ್ಯದ ಈಗ ಹೇಳಿದಾಗೆ ಕೋಟೆ ಬರದ ಮಣ್ಣಿನ ಒಂದು ಗುಣದಲ್ಲಿ ಭವಿಷ್ಯದಲ್ಲಿ ಸಾಧ್ಯವಾಗ್ತದೆ ಎಂಬ ಆತ್ಮವಿಶ್ವಾಸ ನನಗಿದ್ದು ಅದು ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬರುವಂತ ಅವಕಾಶ ಇವತ್ತು ಆಗ್ತದೆ. ಬಹುಶಃ ಈಗ ಪ್ರಮುಖವಾಗಿ ಹಲವಾರು ವಿಚಾರಗಳಿದೆ. ಆ ಪ್ರಮುಖವಾದ ಒಂದು ವಿಚಾರ ಯಾವುದಂತ ಹೇಳಿದ್ರೆ, ಅಬ್ಬಕ್ಕ ಸರ್ಕಲಿಂದ ನಾವು ಕೋಡಿಗೆ ಬರುವಂತ ರಸ್ತೆಯನ್ನು ಅಗಲೀಕರಣ ಮಾಡಿ, ಆದಷ್ಟು ಅಗಲೀಕರಣ ಮಾಡಿ ಒಂದು 2 ವಾಹನಗಳು ಆ ಕಡೆ ಈ ಕಡೆ ಹೋಗುವಂತ ಒಂದು ಸುಸಜ್ಜಿತ ಮಾಡುವಂತ ಅವಕಾಶ, ಆ ಕೆಲಸಗಳು ಕೂಡ ನಾನು ಖಂಡಿತವಾಗಿ ಅದನ್ನು ಆದಷ್ಟು ಬೇಗ ಚಾಲನೆ ಮಾಡ್ಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೇನೆ. ಊರವರೆಲ್ಲ ನಮ್ಗೆ ಅದರ ಸಹಕಾರ ಕೊಡ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಿಮ್ಮ ಅಬ್ಬಕ್ಕ ಸಂಘ ಮುಖಚೇರಿಗೆ ಅದೊಂದು ಸ್ಮಾರ್ಟ್ ರಸ್ತೆಯಾಗಿ ಒಂದು ಮಾದರಿಯ ಒಂದು ರಸ್ತೆಯಾಗಿ ಅದನ್ನು ಅಭಿವೃದ್ಧಿ ಪಡಿಸಲು ಕೂಡ ಆಗಿಂದ ಆದಷ್ಟು ಬೇಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ನಾವು ನೋಡಿದ್ರೆ ನಮ್ಮ ಬೀಚಿಗೆ ಇವತ್ತು ಲಕ್ಷಾಂತರ ಬಹುಶಃ ಇವತ್ತು ಬಂದು ಹೋಗುವಂತ ವಿಚಾರ, ಒಂದು ತಿಂಗಳಿಗೆ ವಾರಕ್ಕೆ ಸದಾ ಸಾವಿರಾರು ಬಂದು ಹೋಗ್ತಾರೆ. ಈ ಒಂದು ಬಂದು ಹೋಗುವವರಿಗೆ ನಾವು ಇನ್ನಷ್ಟು ಉತ್ತಮವಾದ ಸವಲತ್ತು ಮಾಡಿದ್ರೆ ಇನ್ನಷ್ಟು ಜನ ಜಾಸ್ತಿ ಬರ್ತಾರೆ, ನಮ್ಮ ಊರಿಗೆ ವ್ಯಾಪಾರ ಆಗ್ತದೆ, ದುಡ್ಡು ಬಹುಶಃ ಖರ್ಚಾಗ್ತದೆ. ಆ ದುಡ್ಡೆಲ್ಲ ಕೂಡ ನಮ್ಮ ಊರವರ ಕಿಸೆಗೆ ಬಂದು ಹೋಗುವ ಒಂದು ಕಾಲಘಟ್ಟಕ್ಕೆ ಒಂದು ಆರ್ಥಿಕವಾದ ಚಲನ ಆಗಬೇಕಾದ್ರೆ ಜನ ನಮಗೆ ಜಾಸ್ತಿ ಬರುವಂತ ವಿಚಾರ ಇವತ್ತು ಆಗ್ಬೇಕು. ಅದಕ್ಕಾಗಿ ಬಹುಶಃ ನಾನು ಮುಂದಿನ ದಿನಗಳಲ್ಲಿ ಅಬ್ಬಕ್ಕ ಸಡಕಲಿಂದ ಬೀಚ್ಗಾಗಿ ಮತ್ತು ಕೋಟೆ ಈ ಒಂದು ಪ್ರದೇಶಕ್ಕೆ ಬರುವಂತ ರಸ್ತೆಯನ್ನು ಒಂದು ಮಾದರಿ ರಸ್ತೆಯಾಗಿ ಬಹುಶಃ ಒಂದು ಅತ್ಯುತ್ತಮವಾದ ಸುಸಜ್ಜಿತವಾದ ಸೌಂದರ್ಯದ ಒಂದು ಸ್ಮಾರ್ಟ್ ರಸ್ತೆಯನ್ನು ಅಬ್ಬಕ್ಕ ಸರ್ಕಲಿಂದ ಬೀಚಿನವರೆಗೆ ಕೂಡ ಇವತ್ತು ನಿರ್ಮಾಣ ಮಾಡಿಕೊಂಡು ಆ ಕಸದ ವಿಚಾರ ಎಲ್ಲ ಬದಿಗೆ ಬೇರೆ ಕಡೆಗೆ ತೆಗೆದ ವ್ಯವಸ್ಥೆ ಕೊಡುವುದು ಮಾಡಲಿಕ್ಕೆ ನಾನು ಇವತ್ತು ಎಲ್ಲ ಯೋಜನೆ ಪ್ಲಾನ್ ಮತ್ತು ದೊಡ್ಡ ಮಟ್ಟದ ತಜ್ಞರನ್ನು ನಾನು ಬಾಂಬೆ ಮತ್ತು ಡೆಲ್ಲಿಯಿಂದಲೂ ಕುಳಿತು ಕರೆದಿದ್ದೇನೆ. ಇದಕ್ಕೆ ಯಾವ ರೀತಿ ಮಾಡಬಹುದಂತ ಹೇಳಿಕೊಂಡು ನಾಳಿದ್ದು ಮೊನ್ನೆ ಬಾಂಬೆಲೆಲ್ಲ ನಮ್ಮ ರಾಷ್ಟ್ರೀಯ ಮಟ್ಟದ ಮೀಟಿಂಗ್ ಇತ್ತು. 3ನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗ್ತದೆ. ಹೊಸತಾಗಿ ಶಾಸಕರು ಬಂದಿದ್ದಾರೆ. ಇವರಿಗೆ ರೂಮು, ಇವರಿಗೆ ಮನೆ, ಇವರಿಗೆ ಪಾಸ್, ಇದನ್ನೆಲ್ಲ ನಾನೇ ಇಲ್ಲಿ ಐಡೆಂಟಿ ಎಲ್ಲ ವಿತರಣೆ ಮಾಡುವಂತ ಒಂದು ವಿಚಾರಗಳು, ನಮ್ಮ ಸ್ಟಾಫಿಗೆ ಬೇಕಾಗುವಂತ ಯೂನಿಫಾರ್ಮ್ ಇದೆಲ್ಲ ಕೂಡ ಅದನ್ನು ನಾವು ರೆಡಿ ಮಾಡಿಕೊಡಿ. ಕಾಲಘಟ್ಟ ಸ್ವಲ್ಪ ಸೆಷನ್ ತನಕ ಸ್ವಲ್ಪ ಅಲ್ಲಿ ಸ್ವಲ್ಪ ಬ್ಯುಸಿ ಆದ ಕಾರಣ ಇವತ್ತು ಈ ಕಡೆಗೆ ಬರ್ಲಿಕ್ಕೆ ಸ್ವಲ್ಪ ಇದಾಯಿತು. ಒಮ್ಮೆ ಸೆಷನ್ ಮುಗಿದ ತಕ್ಷಣ ಯಾವುದೆಲ್ಲ ಪರಿಹಾರವನ್ನು ಈ ಕಸದಕ್ಕೆ ಕಾಣ್ಬೇಕಾ ಅದೆಲ್ಲ ಕೂಡ ಮಾಡಿಕೊಂಡು ಈ ಊರನ್ನು ಅತ್ಯಂತ ಸೌಂದರ್ಯ ಮತ್ತು ಅತ್ಯಂತ ಒಂದು ಸುಸಜ್ಜಿತವಾದ ಒಂದು ಪ್ರದೇಶವಾಗಿ ನಿರ್ಮಾಣ ಮಾಡಲಿಕ್ಕೆ ನಾನೆಲ್ಲ ರೂಪುರೇಷೆ ಹಾಕಿಕೊಂಡು ಅದಕ್ಕೆ ಚಾಲನೆ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ನಮ್ಮ ಮುಖ್ಯ ಇವತ್ತು ಗುರಿ. ಅದಕ್ಕೆ ಯಾವುದೇ ಸಂಶಯ ಇವತ್ತು ಬೇಡ. ಅದು ನನ್ನ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಬಹುಶಃ ಇವತ್ತು ಕಡಲ್ ಕೊರತೆಗೆ ಸಂಬಂಧಪಟ್ಟಾಗ ನಿಮ್ಗೆ ಗೊತ್ತಿದೆ, ಶಾಶ್ವತದ ಕೆಲಸ ಮಾಡಿ 100 ಕೋಟಿ ಖರ್ಚು ಮಾಡಿ 2 ವರ್ಷ ಆಗ್ಲಿಲ್ಲ. ಈಗ ಅದನ್ನ ಮೇಂಟೈನ್ ಮಾಡೋ ಕೆಲಸ ಇವತ್ತು ಮಾಡ್ಬೇಕು. ಆಗ ಈ ಸಡನ್ ಮತ್ತೆ ಇಲ್ಲಿ ಈ ಇಷ್ಟು ದುಡ್ಡು ಖರ್ಚು ಮಾಡಿದ ನಂತರ ಸಡನ್ ಆಗಿ ಮತ್ತೆ ಇಲ್ಲಿ ತಡೆಗೋಡ್ಲಿಕ್ಕೆ ಸರ್ಕಾರ ಕೂಡ ಬಹಳಷ್ಟು ಆಲೋಚನೆ ಇವತ್ತು ಮಾಡ್ತದೆ. ಅದು ಇದ್ದದನ್ನು ಇವತ್ತು ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಅದಕ್ಕೆ ಬೇಕಾದ ಅನುದಾನ ನಾನು ಈಗಾಗಲೇ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೇನೆ. ನಾವು ಎಷ್ಟೇ ಉತ್ತಮವಾದ ಕೆಲಸ ಮಾಡಿದ್ರು ಕೂಡ ನೀವು ಅದನ್ನು ಮೇಂಟೈನ್ ಮಾಡದಿದ್ರೆ ಪ್ರತಿ ವರ್ಷವೂ ಕೂಡ ಕೆಲವು ವರ್ಷಗಳದ್ದು ಹೋದ ನಂತರ ಮತ್ತೆ ಬಹಳ ಸಮಸ್ಯೆ ಆಗ್ತದೆ. ಸೊ ನಾವು ಒಂದು ಮನೆ ಕಟ್ಟಿದ್ರು ಕೂಡ ಪ್ರತಿ ವರ್ಷ ಮನೆಯನ್ನು ಕೂಡ ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ಅದನ್ನು ಪೇಂಟಿಂಗ್ ಅದೆಲ್ಲ ಮಾಡಿಕೊಂಡು ಮನೆ ನಿಲ್ತದೆ. ನೀವು ಮನೆ ಕಟ್ಟಿ ಬಿಟ್ಟು ಬಿಟ್ರೆ ಆ ಮನೆ ಕೂಡ ಮತ್ತೆ ಹೋಗೊಂದು. ಅದಕ್ಕಾಗಿ ಇದ್ದದ್ದನ್ನು ಯಾವ ರೀತಿ ಮೇಂಟೈನ್ ಮಾಡಬಹುದು ಅಂತ ಹೇಳಿ ಇವತ್ತು ಅಲ್ಲಿ ನಮ್ಮ ಬಟ್ಟಂಬರ್ ರಸ್ತೆನೇ ಕಟ್ಟಾಗಿದೆ. ಅಲ್ಲಿ ರಸ್ತೆನೂ ಕೂಡ ನಿರ್ಮಾಣ ಮಾಡೋ ಜೊತೆಯಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಅದನ್ನು ಹೇಗೆ ಟಾಪ್ ಅಪ್ ಮಾಡಿಕೊಂಡು ಅದನ್ನು ಹೇಗೆ ಮೇಂಟೈನ್ ಮಾಡಿಕೊಂಡು ಹೋಗುವಂತ ಕೂಡ ಸರ್ವೆ ಕೂಡ ಇವತ್ತು ಬಹುಶಃ ಇವತ್ತು ನಡೆಸಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಕೂಡ ನಮ್ಮ ಇಲಾಖೆ ಸಚಿವರು ಹೇಳಿದ್ದಾರೆ. ಬಜೆಟ್ನಲ್ಲಿ ಎಲ್ಲ ಕೂಡ ಅಧಿಕಾರಿಗಳು ಸ್ವಲ್ಪ ಬ್ಯುಸಿ ಇದ್ದ ಕಾರಣ 3ನೇ ತಾರೀಕಿಗೆ ರಿವೈಸ್ ಬಜೆಟ್ ಬರುವ ಕಾರಣ ಅದು ನಮ್ಮೆಲ್ಲ ಯೋಜನೆ ಇವತ್ತು ಇರುವ ಕಾರಣ ಅದಕ್ಕಾಗಿ ಇವತ್ತು ಅಧಿಕಾರಿ ಕೂಡ ಅಲ್ಲಿ ಬೆಂಗಳೂರಲ್ಲಿ ಬಿಟ್ಟಿದ್ದಾರೆ. ಅದಾದ ನಂತರ ಇದೆಲ್ಲ ಸರ್ವೆ ಮಾಡಿಕೊಂಡು ಯಾವ ರೀತಿ ಅದನ್ನು ಒಂದು ಉತ್ತಮ ರೀತಿ ಮಾಡಬಹುದೆಂಬ ಆ ಸರ್ವೆ
ಕೂಡ ಮಾಡುವಂಥ ಅವಕಾಶ ಆಗ್ತದೆ. ಬಹುಮುಖ್ಯವಾಗಿ ನಮ್ಮ ಉಲ್ಲಾಲ ಪ್ರದೇಶ, ಕೋಟೆ, ಮುಗಿಲ್ಪಟ್ಟಣ ಅಥವಾ ಇನ್ನಿತರ ನಮ್ಮ ಪ್ರದೇಶದಲ್ಲಿ ಮೀನುಗಾರಿಕೆ ಪ್ರಮುಖವಾಗುವಂಥ ಒಂದು ವಿಚಾರ. ಸೊ ಮೀನುಗಾರಿಕೆ ಹೆಚ್ಚಿನ ಒತ್ತು ಕೊಟ್ಟು ಡ್ರೆಡ್ಜಿಂಗ್ ಮತ್ತು ಇಲ್ಲಿ ಇರುವಂತಹ ಬೋಟ್ ನಿಲ್ಲಕ್ಕೆ ಬೇಕಾಗುವಂಥ ಏನು ವ್ಯವಸ್ಥೆ ಹಿಂದೆ ನಾನು ಇದನ್ನು ಪ್ರಪೋಸಲ್ ಇವತ್ತು ಸುಮಾರು 4.5 ಕೋಟಿ ಆಗಿದೆ. ಅದನ್ನು ಮತ್ತೆ ಈ ಸಲ ಪ್ರಪೋಸಲ್ ಕಲಿಸಿಕೊಂಡು ಅದಕ್ಕೆ ಬೇಕಾಗುವಂಥ ಸ್ಯಾಂಕ್ಷನ್ ಕೂಡ ನಾವು ಮುಂದಿನಲ್ಲೇ ಮಾಡಿ ಅದನ್ನು ಮಾಡ್ತೇವೆ. ಈ ಬಜೆಟ್ ಆದ ನಂತರ ಎಲ್ಲದೂ ಕೂಡ ಚಾಲನೆ ಬರುವಂಥ ಅವಕಾಶ ಇವತ್ತು ಆಗ್ತದೆ. ಅಲ್ಲಿ ತನಕ ಯಾವುದಕ್ಕೂ ಕೂಡ ಅಪ್ಲಿಕೇಶನ್ ನೋಡೋದಿಲ್ಲ. ಯಾಕೆ ಬಜೆಟ್ ಮುಗಿಲಿ ಅಂತೇಳಿ ಬಜೆಟಲ್ಲಿ ಎಷ್ಟು ಮೀನುಗಾರಿಕೆ ಎಷ್ಟು ದುಡ್ಡಿಡ್ತಾರೆ, ಯಾವ ಯೋಜನೆ ಇನ್ನೊಂದು ಇದಕ್ಕೆ ಎಷ್ಟು ದುಡ್ಡಿಡ್ತಾರೆ. ಈಗ ನಮ್ಮ 4-5 ಸ್ಕೀಮ್ ಇದೆ, ಅದಕ್ಕೆ 60,000 ಕೋಟಿ ರೂಪಾಯಿ ಬೇಕು. ಅದು ಎಲ್ಲಿಂದ ತರು ಇದೆಲ್ಲ ಕೂಡ ಪ್ಲಾನ್ ಮಾಡಿ ಬಜೆಟ್ನಲ್ಲಿ ಅದಕ್ಕೆ ರೂಪರೇಷೆ ಕೊಟ್ಟ ನಂತರ ಇಡೀ ಆಡಳಿತ ವೇಗ ಅದು ಮತ್ತೆ ಬರುವಂಥ ಅವಕಾಶ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಾನು ಬಹುಶಃ ನಿಮ್ಮೆಲ್ಲ ಊರವ್ರಿಗೆ ಹೇಳಿದಿಷ್ಟೇ, ನೀವೆಲ್ಲರಿಗೂ ನನಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಶ್ರಮಪಟ್ಟು ತಾವು ಕಲಿಸಿಕೊಟ್ಟಿದ್ದೀರಿ. ನಾನು ಕೂಡ ಅಷ್ಟೇ ಪ್ರಾಮಾಣಿಕ ಮತ್ತು ನಿಯತ್ತು ಮತ್ತು ಬದ್ಧತೆಯಿಂದ ನಿಮ್ಮ ಸೇವೆಯನ್ನು ಖಂಡಿತವಾಗಿ ಮಾಡುವಂಥ ಅವಕಾಶ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬಹುಶಃ ಇವತ್ತು ಪ್ರತಿಯೊಬ್ಬರು ಕೂಡ ಸಾಮರಸ್ಯದ, ಸೋದರತೆಯ, ಪ್ರೀತಿ, ವಿಶ್ವಾಸ ಜೀವನ ಸಾಗಿಸುವ ಅವಕಾಶ ಮಾಡಬೇಕು. ಇದು ನಮ್ಮ ಮುಖ್ಯ ಗುರಿ ಇವತ್ತು ಆಗುವಂಥ ಅವಕಾಶ ಆಗಬೇಕು. ಸೋದರತೆ ಮತ್ತು ಸಾಮರಸ್ಯದ ಒಂದು ಸುಗಂಧ ಬಹುಶಃ ಅದು ಇಲ್ಲಿಂದಲೇ ಕೋಟೆಪುರ ಮತ್ತು ಕೋಡಿಯಿಂದಲೇ ಪ್ರಾರಂಭ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿ ನಮಗೆ ಸಾಮರಸ್ಯ ಮತ್ತು ಸೋದರತೆ ಇಲ್ಲದೆ ಭವಿಷ್ಯದ ಜನಾಂಗ ಮತ್ತು ನಮಗೆ ಜೀವನ ಮಾಡಲಿಕ್ಕೆ ಬಹಳ ಕಷ್ಟಕರವಾದ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಸಾಮಾಜಿಕ ಜಾಲತಾಣ ಅದು ಇದನ್ನು ನೋಡಿ ನಮ್ಮ ಮನಸ್ಸೆಲ್ಲ ಹಾಳಾಗಿಕೊಂಡು ನಾವು ಅತ್ಯಂತ ಪ್ರೀತಿ ವಿಶ್ವಾಸ ಇಲ್ಲದಿದ್ದಲ್ಲಿ ಬಹುಶಃ ಖಂಡಿತವಾಗಿಯೂ ನಾವು ಉತ್ತಮವಾಗಿ ಮತ್ತು ಸಮಾಧಾನ ಮತ್ತು ನೆಮ್ಮದಿಯಿಂದ ಇರಲಿಕ್ಕೆ ಇವತ್ತು ಸಾಧ್ಯವಾಗದಂಥ ವಿಚಾರ ಇವತ್ತು ಆಗ್ತದೆ. ಸಾಮರಸ್ಯ ಅಂತ ಹೇಳಿದ್ರೆ ಬರೀ ನೀವು ರಾಜಕಾರಣಿಗೆ MLAಗೆ ಬಿಟ್ಟರೆ ಆಗುವುದು, ಅವ್ರು ಏನು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಇಲ್ಲಿ ಒಂದೆಲ್ಲ ಧಾರ್ಮಿಕ ಕೇಂದ್ರಗಳ ಅಧ್ಯಕ್ಷರು, ಸದಸ್ಯರು, ಹಿರಿಯರು, ಕಿರಿಯರು, ಸಂಘ ಸಂಸ್ಥೆಯರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರು, ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ಉತ್ತಮವಾದ ತಂಡವನ್ನು ಕಟ್ಟಿ ನಾವು ಸಾಮರಸ್ಯದ ಜೀವನ ಮಾಡಲಿಕ್ಕೆ, ಸೋದರ ಪ್ರೀತಿ ವಿಶ್ವಾಸದ ಜೀವನ ಮಾಡುವಂತಹ ಏನು ನಿಮ್ಮ ಹುಮ್ಮಸ್ಸು ನಿಮ್ಮಲ್ಲಿದೆ ಅದನ್ನು ಹೊರತೆಗೆದು ನೀವು ಒಗ್ಗಟ್ಟಾಗಿ ಜೀವನ ಸಾಗಿಸಿ ಎಲ್ಲರಿಗೂ ಕೂಡ ಒಂದು ಮಾದರಿ ಆಗುವಂತ ಒಂದು ಪ್ರದೇಶ ಈ ಪ್ರದೇಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸಣ್ಣ ಪುಟ್ಟ ದೇಶವನ್ನೆಲ್ಲ ಬಿಟ್ಟು ಬಿಡೊಂದು ವಿಚಾರವನ್ನು ಮಾಡಿ, ನನ್ನ ಚುನಾವಣೆಯಲ್ಲಿ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಣ್ಣ ತಮ್ಮಂದಿರು ಕೂಡ ಗಲಾಟೆ ಮಾಡಿದ್ದಾರೆ, ಮನೆಯಲ್ಲಿ ತಂದೆ ಮಗನನ್ನು ಕೂಡ ದೂರ ಮಾಡಿದ್ದಾರೆ. ಅತ್ಯಂತ ಪ್ರೀತಿಯ ದೋಸ್ತ ಅವರಿದ್ದ ಇಷ್ಟು ವರ್ಷ ಅತ್ಯಂತ ಪ್ರೀತಿಯಿಂದ ಮಿತ್ರರಾಗಿದ್ದವರು ಕೂಡ ಈಗ ನಮಗೆ ಚುನಾವಣೆಗೆ ಬೇಕಾಗಿ ಇವತ್ತು ಕೋಪದಿಂದ ಇರುವಂತ ವಿಚಾರ ಇವತ್ತು ಆಗಿದೆ. ಚುನಾವಣೆಗೆ ಬರ್ತದೆ ಹೋಗ್ತದೆ, ನೀವು ಯಾರು ಕೂಡ ಕೋಪದಿಂದ ಇರುವಂತ ವಿಚಾರ ಇವತ್ತು ಮಾಡಬೇಕು. ಕೋಟೆಪುರದ ಪ್ರತಿಯೊಬ್ಬರು ಕೂಡ ಒಬ್ಬರೊಬ್ಬರು ನೋಡುವಾಗ ತಮ್ಮ ನೆಗಡಿಕೊಂಡು ಸಂತೋಷ ಇರುವಂತ ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಅದು ನಮ್ಮ ನಿಮ್ಮಲ್ಲಿ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಇಲ್ಲಿಯ ಪ್ರೀತಿ ಆಗುವಂತ ಅವಕಾಶ ಇವತ್ತು ಆಗುವಂತ ಅವಕಾಶ ಆಗಬೇಕು. ಹಾಗೇನಾದ್ರು ಮಾಡಿದ್ದಾರೆ ಅದು ಅವ್ರು ತಪ್ಪು ಅವ್ರಿಗೆ ಗೊತ್ತಾಗ್ಬೋದು, ಮುಂದಿನ ಸರಿಯಾಗಿಕೊಂಡು ಹೋಗುವಂತ ಅವಕಾಶ ಇವತ್ತು ಆಗ್ಬೋದು. ಇಡೀ ಕ್ಷೇತ್ರದಲ್ಲಿ ಹಿಂದೆಗಿಂತಲೂ ಕೂಡ ಹೆಚ್ಚಿನ ಲೀಡ್ ಸಿಕ್ಕಿದೆ, ಅದು ದೊಡ್ಡ ಮಟ್ಟದ ಒಂದು ಜಯ ಅಂತ ಹೇಳಲಿಕ್ಕೆ ನಾನು ಅದಕ್ಕಿಂತ ಬೇರೆ ವಿಚಾರ ಇಲ್ಲ. ಯಾಕೆ ಹಿಂದೆಗಿಂತಲೂ ಜಾಸ್ತಿ ಸಿಕ್ಕುವಂತ ಮುಗಿತಲ್ಲಿ ಪ್ರಶ್ನೆ, ಇನ್ಯಾವ ಪ್ರಶ್ನೆ ಇರುವಂತದ್ದು ಸಬ್ಜೆಕ್ಟ್ ಇಲ್ಲ ಅದರಲ್ಲಿ. ಅದಕ್ಕೆ ಇನ್ನು ಅದನ್ನೇ ನಾವು ಇಟ್ಟುಕೊಂಡು ಮನಸ್ಸಿಟ್ಟುಕೊಂಡು ಹೋಗುವಂತ ಅವಕಾಶವಿದೆ. ನಾನಂತೂ ಬಹುಶಃ ದ್ವೇಷದ ರಾಜಕೀಯದಲ್ಲಿ ಕೂಡ ನನ್ನ ಇತಿಹಾಸದ ನಾನು ದ್ವೇಷದ ರಾಜಕೀಯ ಮಾಡಿದ್ದೇ ಇಲ್ಲ. ನನಗೆ ನನ್ನ ಮನೆಗೆ ಬಂದಾಗ ಕೂಡ ಗೊತ್ತಾಗ್ತದೆ ನನಗೆ ಓಟ್ ಹಾಕ್ಲಿಲ್ಲ ಅಂತ, ಆದ್ರೂ ಕೂಡ ಸಾಯ್ಲಿ ಅಂತ. ಯಾಕೆ ನಾನು ಅದು ಮನಸ್ಸಲ್ಲಿಟ್ಟುಕೊಂಡು ಉಪದ್ರ ಮಾಡಬೇಕು, ನನ್ನಿಂದ ಆಗುವಂತ ಉಪಕಾರ ಕೆಲಸವನ್ನು ನಾನು ಮಾಡಿ ಕೊಡುವುದು ನನ್ನ ಒಂದು ಮನೋಭಾವ. ಅದಕ್ಕಾಗಿ ನಾನು ಸಂತೋಷದ ಇದ್ದೇನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ್ರೆ ದ್ವೇಷದ ರಾಜ್ಯಕ್ಕೆ ಬಿಟ್ಟು ನಾವು ಸಾಮರಸ್ಯದ ಪ್ರೀತಿಯ ಒಂದು ಸಮಾಜ ಕಟ್ಟಲಿಕ್ಕೆ ನಾವು ಇವತ್ತು ಮುಂದಾಗುವಂತ ಅವಕಾಶ ಆಗ್ಬೇಕು. ಅದು ನಮ್ಮ ಮೊದಲ ಆದ್ಯತೆ. ಎರಡನೇ ಆದ್ಯತೆ ದುಶ್ಚಟವಾದ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಅತ್ಯಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದುಶ್ಚಟ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಾವು ಸಂಘಟಿತರಾಗುವ ಕಾಲಘಟ್ಟ ಬಂದಿದೆ. ಬಹಳ ಎಚ್ಚರಿಕೆ ನಾವು ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾವು ಬಹುಶಃ ಅತ್ಯಂತ ದುಷ್ಟ ಎಲ್ಲ ಸತ್ಪ್ರಜಾಗಿದ್ದುಕೊಂಡು ಇದಕ್ಕೆಲ್ಲ ನಮ್ಮ ಉಲೇಮಾಗಳು ಉಮರಾಕ್ರು ಇದಕ್ಕೆಲ್ಲ ಸೇರಿಕೊಂಡು ಯಾರೆಲ್ಲ ದುಶ್ಚಟಕ್ಕೆ ಬಲಗಾಗಿದ್ದಾರೆ ಪಾಪ ಅವರು ದೂರಿ ಸುಖ ಇಲ್ಲ, ಅದನ್ನು ಸಿಕ್ಕಿ ಬಿದ್ದಿದ್ದಾರೆ. ಅವ್ರನ್ನ ಹಾಗೆ ಬಿಟ್ಟರೆ ಆಗುದಿಲ್ಲ. ಅವ್ರನ್ನ ಸರಿಪಡಿಸುವ ಜವಾಬ್ದಾರಿನ ಹಮ್ಮಿಕೊಂಡು ಹೋಗುವ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದವ್ರು ಬೇಕಂದೇ ಮಾಡೋದಲ್ಲ, ಅವ್ರು ಬಲಿಯಾಗಿ ಬಿಟ್ಟಿದ್ದಾರೆ.
ಅವ್ರು ನಾವು ಹೇಗೆ ಅವ್ರ ವಿಶ್ವಾಸ ತೆಗೆದುಕೊಂಡು ನಮ್ಮ ಅಣ್ಣ ತಮ್ಮಂದ ಎನಿಸಿಕೊಂಡು ಅವ್ರನ್ನ ಸರಿಪಡಿಸಿಕೊಳ್ಳಲಿಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಅದು ನಮ್ಮ ಜಮಾತಿನ ಮಟ್ಟದಲ್ಲಿ ಮಾಡುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರನ್ನು ಗುರುತಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ, ಅವನಿಗೆ ಮನವರಿಕೆ ಮಾಡೋದು ಜವಾಬ್ದಾರಿ. ಮನವರಿಕೆ ಮಾಡಿಕೊಂಡು ಸರಿಪಡಿಸಲಿಕ್ಕೆ ಏನೆಲ್ಲ ಸಾಧ್ಯತೆ ಇದೆ ಆ ಎಲ್ಲ ಸಾಧ್ಯತೆಗೆ ಬೇಕಾದ ವ್ಯವಸ್ಥೆ ಮಾಡಿ ನಾವು ಒಂದೊಂದು ಮೊಹಲದಲ್ಲಿ 2-3 ಜನ ಜಾಸ್ತಿ ಇರುವುದಿಲ್ಲ, ಒಂದು 5-10 ಜನ ಇರ್ಬೋದು, ಅವ್ರನ್ನ ನಾವು ಸರಿಪಡಿಸಿಕೊಂಡ್ರೆ ಇದು ನಾವು ದೊಡ್ಡ ಮಟ್ಟದ ಒಂದು ಕೊಡುಗೆ ಕೊಡುವ ರೀತಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತಿದ್ದೆ. ನಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ನಾನು ಬಸ್ ರೋಡು ತೋಡು ಲೈಟ್ ಎಲ್ಲ ಮಾಡಿದ್ರೆ ಆಗುದಿಲ್ಲ. ಈ ಒಂದು ದೊಡ್ಡ ಮಟ್ಟದೊಂದು ಇವತ್ತು ಸಾಮಾಜಿಕವಾದ ಬದಲಾವಣೆ ಇವತ್ತು ಆಗುವಂತ ಅವಕಾಶ ನಮಗೆ ನಮ್ಮ ಈ ಪ್ರದೇಶದಲ್ಲಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದರ ಜೊತೆಯಲ್ಲಿ ಶಿಕ್ಷಣಕ್ಕೆ ವಿಶೇಷವಾದ ಮಹತ್ವ ಮತ್ತು ಒತ್ತು ಕೊಡುವಂತ ಕೆಲಸ ಇವತ್ತು ಆಗ್ಬೇಕು. ಹುಡುಗ ಇರ್ಲಿ ಹುಡುಗಿಯರಿರ್ಲಿ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರನ್ನು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟು ಒಂದು ಹಂತಕ್ಕೆ ಮುಟ್ಟಿಸುವಂತ ಕೆಲಸಕ್ಕೆ ತಾವೆಲ್ಲ ಇವತ್ತು ಮಾಡುವಂತ ಅವಕಾಶ ಆಗಲಿ. ಅದಕ್ಕೆ ಏನೆಲ್ಲ ನಮ್ಮಿಂದ ಏನೆಲ್ಲ ಸಹಕಾರ ಬೇಕಾ ನಾವು ಮುಂದೆ ನಿಂತು ನಮ್ಮಿಂದ ಆಗುವಂತೆಲ್ಲ ಸಹಕಾರ ಕೊಡ್ತೇವೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸೊ ಯಾವುದೇ ಮನೆಯಲ್ಲಿ ಕೂಡ ನಾನು ಅದಕ್ಕೆ ನಮ್ಮ ಜಮಾತಿನ ಅಧ್ಯಕ್ಷರಿಗೆ ಮತ್ತು ಇವ್ರಿಗೆ ಹೇಳ್ತಿದ್ದೇನೆ, ಈಗ ನೀವು ಸರ್ವೆ ಮಾಡ್ಬೇಕು. ಯುವಕರಿದ್ದಾರೆ, ಸಂಘ ಸಂಸ್ಥೆಯವರು, ಕ್ಲಬ್ಬಿನವರು ಅತ್ಯುತ್ತಮವಾಗಿ ನವಾಸಂದಲ್ಲಿ ಬಾಲ ಕೆಲಸ ಮಾಡುವವರು ಅವರು ಎಲ್ಲ ಇದ್ದಾರೆ ಇಲ್ಲಿ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಮಾಲದಲ್ಲಿ ಎಷ್ಟು ಮನೆಯಲ್ಲಿ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದಾರೆ, ಎಷ್ಟು ಸ್ಟ್ಯಾಂಡರ್ಡ್ 10th ಅಲ್ಲಿ ಪಾಸ್ ಆದವರು ಎಷ್ಟು ಜನ ಕಾಲೇಜಿಗೆ ಸೇರಿದ್ದಾರೆ, ಕಾಲೇಜಿಗೆ ಸೇರದೆ ಎಷ್ಟು ಜನ ಮನೆಯಲ್ಲಿದ್ದಾರೆ. ಆ ಮನೆಯಲ್ಲಿರೋರು ಯಾರು ಅಂತ ಹೇಳಿದ್ರೆ ಫೀಸ್ ಕಟ್ಟಲಿಕ್ಕೆ ಇಲ್ಲದೆ ಅತ್ಯಂತ ಕಷ್ಟದಲ್ಲಿದ್ದವರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗ ಮನೆಯಲ್ಲಿದ್ದವರು ಅವರು ಗುರುತಿಸಿಕೊಂಡು ಅವ್ರಿಗೆ ಏನಾದೆಲ್ಲ ಸೇರಿ ಅವನೊಂದು ಫೀಸ್ ಕಟ್ಟಿ ಅವನ ಕಾಲೇಜಿಗೆ ಹಾಕುವಂಥ ಕೆಲಸ ನಾವು ಇವತ್ತು ಮಾಡಬೇಕು. ಸೆಕೆಂಡ್ PUC ಪಾಸ್ ಆದವರನ್ನು ಒಂದು ಕೋರ್ಸ್ ಹುಡುಗ ಮತ್ತು ಹುಡುಗಿ ಯಾರು ಇನ್ನೂ ಕೂಡ ಮನೆಯಲ್ಲಿ ಇದ್ದಾರೆ ಯಾರಂತ ಹೇಳಿದ್ರೆ ಕಾಲೇಜ್ ಹೋಗ್ಲಿಕ್ಕೆ ಮನಸ್ಸಿದೆ, ಫೀಸ್ ದುಡ್ಡು ಕಟ್ಟಲಿಕ್ಕೆ ಅವರದ್ದು ಯಾರು ಕೂಡ ಇರುವುದಿಲ್ಲ, ಅಂಥವರನ್ನು ಸೇರಿಸುವಂಥ ಕೆಲಸ ಮಾಡಬೇಕು. ನಿಮ್ಮ ರಶೀದ್ ಗೋಡಿ ಹಲವಾರು ಜನ ಮುಂದೆ ಸೇರಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಈ ಒಂದು ಸೇರಿಸಿ ಬಿಟ್ರೆ ಒಮ್ಮೆ ಮತ್ತೆ ನೀವು 10 ವರ್ಷದಲ್ಲಿ ನೋಡಿ ನಿಮ್ಗೆ ಟೆನ್ಷನ್ ಇರೋದಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ಅವನೊಬ್ಬ ಫಿಸಿಯೋಥೆರಪಿಯ, ಡಾಕ್ಟರ್, ಇಂಜಿನಿಯರ್ ಏನಾದೊಂದು ಆಗಿ ಬಿಡ್ತಾನೆ. ಮತ್ತೆ ಯಾರಿಗೆ ನೀವು ಕೈ ಚಾಚುವಂತ ಪರಿಸ್ಥಿತಿ ಇಲ್ಲ. ಒಂದು ಮನೆಯಲ್ಲಿ ಒಬ್ಬ ಹುಡುಗಿ ಮತ್ತು ಒಬ್ಬ ಹುಡುಗ ಕಲ್ತ್ರೆ ಶಾಶ್ವತವಾಗಿ ಮನೆ ಮೇಲೆ ಬಂದಂತೆ ಮತ್ತೆ ಎಲ್ಲಾ ಸಮಸ್ಯೆಗಳು ಅವ್ನು ನೋಡಿಕೊಂಡು ಹೋಗುವಂತ ವಿಚಾರ ಇವತ್ತು ಆಗ್ತದೆ. ಅದನ್ನು ಇದನ್ನು ನಾವು ಮಾಡಿದರೆ ನಾವು ಬಹುಶಃ ಸಮುದಾಯಕ್ಕೆ ಇದಕ್ಕಿಂತ ದೊಡ್ಡ ಕೊಡುಗೆ ಯಾವುದು ಕೂಡ ಇಲ್ಲ. 10-12 ವರ್ಷಗಳಲ್ಲಿ ಪ್ರತಿಯೊಂದು ಮನೆ ಕೋಟೆ ಬರೆದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಇಂಜಿನಿಯರ್ ಬರ್ತಾನೆ, ಒಬ್ಬ ಅಡ್ವೊಕೇಟ್ ಬರ್ತಾನೆ, ಪೊಲೀಸ್ ಆಫೀಸರ್ ಆಗಿ ಬರ್ತಾನೆ, CA ಬರ್ತಾನೆ, ಒಬ್ಬ ಫಿಸಿಯೋಥೆರಪಿ ಬರ್ತಾನೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬೊಬ್ಬರು ಬಂದು ನಿಂತಾಗ ಆ ಮನೆಯ ಟೆನ್ಷನ್ ಕೂಡ ಇಲ್ಲ, ನಿಮ್ಗೆಲ್ಲರಿಗೂ ಕೂಡ ಅಭಿವೃದ್ಧಿ ಪಥ ಚೆಲ್ಲುವಂತ ವಿಚಾರ. ಇದು ದೊಡ್ಡ ಮಟ್ಟದೊಂದು ಜವಾಬ್ದಾರಿ ನಾವು ಹೊಮ್ಮಿಕೊಳ್ಳುವಂತ ವಿಚಾರ ಆಗುವಂತ ಅವಕಾಶ ಇವತ್ತು ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದರ ಇದು ದೊಡ್ಡ ಕ್ರಾಂತಿಕಾರಿಗಳಿಗೆ ಹೋಗುವಂತ ಅವಕಾಶ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ನಿಮ್ಗೆ ಹೇಳುದಿಷ್ಟೇ, ತಾವೆಲ್ಲರೂ ಕೂಡ ಈ ಬಹುಶಃ ನಮ್ಗೆ ಎಲ್ಲ ಹಿರಿಯರು ಬಹುಶಃ ಸಂಪೂರ್ಣವಾದ ಸಹಕಾರ ಯುವಕರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಹಿರಿಯರು ಬಹುಶಃ ಎಲ್ಲರೂ ಕೂಡ ಬಹುಶಃ ನಮ್ಮ ಫಸ್ಟ್ ನಾವು ಮೊಹಮ್ಮದ್ ಹಾಜಿ ಅವರ ಮನೆಯಲ್ಲೇ ಮೀಟಿಂಗ್ ಆಯ್ತು. ನಮ್ಮ ಅಬ್ಬಾಸ್ ಹಾಕಿ ಇರಲಿ, ಹಸೇನಾರ್ ಇರಲಿ, ನಮ್ಮ ವಯಸ್ಸು ಮೋನಾಕ ನಮ್ಮ ಮೋನಾಕ ಇರಲಿ, ಅದೇ ರೀತಿ ಈ ಊರವರ ಎಲ್ಲ ನಮ್ಮ ಲತಿಬಾಕಿ ಇರಲಿ, ಹಮ್ಜಾಕಿ, ಇವರೆಲ್ಲ ಯುವಕರು, ಇವರು ಹಿರಿಯರಾಗಿದ್ದಾರೆ. 60 ವರ್ಷಕ್ಕಿಂತ ಅಥವಾ 50 ವರ್ಷಕ್ಕಿಂತ ನಜೀರ್ ಇವರೆಲ್ಲ ಬಹುಶಃ ಯೂಸುಫಾಕರ್ ಇರಲಿ ಎಲ್ಲ ಹಿರಿಯರು. ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗುವಾಗ ಯುವಕರಿಗಿಂತ ಫಾಸ್ಟ್ ಆಗಿ ನಡ್ಕೊಂಡು ಹೋಗಿ ಕಲ್ಲಗೆಲ್ಲ ಕೂಡ ಹಿರಿಯರ ಒಂದು ದೊಡ್ಡ ಮಟ್ಟದ ಒಂದು ಇದು ಅತ್ಯಂತ ಗೌರವ ಹಿರಿಯ ಮೈಯದ ಹಾಕಲು ಹಿರಿಯರ ಒಂದು ತಂಡವೇ ಬಹುಶಃ ಇಲ್ಲಿ ಕೆಲಸ ಮಾಡಿಕೊಂಡು ಇವರಿಗೊಂದು ಯುವಕರಿಗೆಲ್ಲ ಕೂಡ ಬಹಳಷ್ಟು ಯುವಕರಿಗೆ ಸಂಘ ಸಂಸ್ಥೆಗಳಿಗೆ ಒಂದು ಮಾರ್ಗದರ್ಶಕರಾಗಿ ಕೆಲಸ ಮಾಡಿದುಕೊಂಡು ನಮಗೆ ಮರೆಯಲಿಕ್ಕೆ ಹೊತ್ತು ಸಾಧ್ಯವಿಲ್ಲ. ಆದ ಕಾರಣ ಈ ಊರಿಗೆ ಅತ್ಯಂತ ಭವಿಷ್ಯ ಇರುವಂಥ ಅವಕಾಶ ಇವತ್ತಾಗಿದೆ. ಈ ಊರಿನ ಅಭಿವೃದ್ಧಿ ಪಥ ಚೆಲ್ಲುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮನೆ ಕೂಡ ಇವತ್ತು ಅಭಿವೃದ್ಧಿ ಆಗುವಂಥ ಕಾಲಘಟ್ಟಕ್ಕೆ ನಿಲ್ಲುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನಗೆ ಸಭಾಧ್ಯಕ್ಷ ಸ್ಥಾನ ಅತ್ಯಂತ ಬಹಳ ಅಷ್ಟು ಸಮಸ್ಯೆ ಅಂದರೆ ಬಹಳ ಸಂವಿಧಾನಬದ್ಧವಾದ ಸಂಸದ ನಿಯಮಗನುಗುಣ ಬಹಳ ಜಾಗೃತೆಯಿಂದ ನಡೆಸುವಂಥ ಒಂದು ಸ್ಥಾನ. ನಾನು ಅದಕ್ಕೆ ಹೇಳ್ತೇನೆ, ಈಗ ನಾನು ಯಾವುದೇ ಪಕ್ಷದ ಸದಸ್ಯನಲ್ಲ. ನಾನು ಬರೀ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನಾನು ಅಧ್ಯಕ್ಷ ಆದಾಗ ನಾನು ರಾಜೀನಾಮೆ ಕೊಡಬೇಕು.
ನಾನು ಇಡೀ ಸಭೆಯ ಎಲ್ಲ ಸದಸ್ಯರ ಅವರ ಒಂದು ತಂದೆ ರೀತಿ ನೋಡಿಕೊಂಡು ಅವ್ರು ಯಾವುದೇ ಒಂದು ಲೋಪದೋಷ ಆಗದ ರೀತಿಯಲ್ಲಿ ಸದಸ್ಯರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರು ನನ್ನ ಹತ್ರ ಬಂದು ಅವ್ರು ನನ್ನ ಹತ್ರ ಹೇಳುವಂದು ಅವ್ರಿಗೆ ನಾನು ಅಲ್ಲಿ ಐ ಆಮ್ ದ ಕಸ್ಟೋಡಿಯನ್ ಆಫ್ ದಿ ಹೌಸ್. ಇಡೀ ಸದಸ್ಯರಿಗೆ ಬೇಕಾಗುವ ಯೋಗಕ್ಷೇಮ ನೋಡಿಕೊಂಡು ಅವರ ಪ್ರೊಟೆಕ್ಷನ್ ಮತ್ತು ಗೌರವ ಬರದ ರೀತಿಯಲ್ಲಿ ಅವ್ರಿಗೆ ಸಿಕ್ಕುವಂಥ ಹಕ್ಕುಗಳನ್ನು ಕೊಡಿಸುವಂಥದ್ದು ಅದು ನನ್ನ ಜವಾಬ್ದಾರಿ. ಆದಾಗ ನಾನು ಯಾವಾಗ ಹೇಳ್ತಾ ಇದ್ದೆ, ನಾನು ಪ್ರತಿಪಕ್ಷದ ಮಿತ್ರ. ಈಗ ನಾನು ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಯಾರು ಇವತ್ತು ಪ್ರತಿಪಕ್ಷ ಇದ್ದಾರಲ್ಲ, ನಾನು ಯಾವಾಗಲೂ ಕೂಡ ಅವರ ಮಿತ್ರ. ಇದರಲ್ಲಿ ನಾನು ಅವ್ರಿಗೆ ಎಷ್ಟೇ ಮಿತ್ರನಾದರೂ ಕೂಡ ನನ್ನ ಮೇಲೆ ಡೌಟ್ ಆಗೋದನ್ನು ನಿಲ್ಲಿಸುವುದಿಲ್ಲ. ನನ್ನ ಮೇಲೆ ಜಾಸ್ತಿ ಅವರಿಗೆ ಡೌಟ್ ಬಂದೇ ಮಾಡ್ತಾರೆ ಡೌಟನ್ನು. ನಾನು ಪ್ರತಿಪಕ್ಷದ ಮಿತ್ರನಾಗಿ ಆಡಳಿತ ಪಕ್ಷವನ್ನು ಬಹುಶಃ ನಾನು ತಮ್ಮ ಕೆಲಸ ಮಾಡಲಿಕ್ಕೆ ನಾನು ಜವಾಬ್ದಾರನಾಗಿ ಮಾಡೋ ಕೆಲಸ ನಾನು ಮಾಡಿಸಬೇಕು. ಪ್ರತಿಪಕ್ಷದ ಉತ್ತಮ ರೀತಿಯಿಂದ ಸರ್ಕಾರದ ವೈಫಲ್ಯತೆಯನ್ನು ಎತ್ತಿ ಹಿಡಿದು ಸರ್ಕಾರ ಮಾಡಬೇಕಾದ ಕೆಲಸ ಮಾಡಿಸುವಂತ ಮಾಡದಿದ್ದಲ್ಲಿ ಅದನ್ನು ಅವರಿಗೆ ಮಾತಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಕೊಟ್ಟು ಸರ್ಕಾರದ ಮುಖಾಂತರ ಜನರ ಕೆಲಸ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶ ನಂದು ಆಗಿದೆ. ಅದಕ್ಕಾಗಿ ನಾನು ಫ್ರೆಂಡ್ ಆಫ್ ದಿ ಅಪೋಸಿಷನ್, ಸರ್ಕಾರನ ಅಕೌಂಟಬಲ್ ಇಟ್ಟುಕೊಂಡು ನಾನು ಇವತ್ತು ನಡೆಸುವಂಥ ವಿಚಾರದಲ್ಲಿದ್ದೇನೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರ ಜೊತೆ ನಿಲ್ಲೇ ಬೇಕಾಗ್ತದೆ, ಅದು ಬಹಳ ಕಡಿಮೆ ಕೆಲವೊಂದು ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಸರ್ಕಾರ ಮೆಜಾರಿಟಿಯಲ್ಲಿ ಹೋಗ್ತದೆ, ಸರ್ಕಾರ ನಡೆಸೋದು ಮೆಜಾರಿಟಿ ಇರುವುದೇ ಆಡಳಿತ ಪಕ್ಷಕ್ಕೆ, ಇವರಿಗೆ ಅಪೋಸಿಷನ್ಗೆ ಮೆಜಾರಿಟಿ ಇರುವುದಿಲ್ಲ. ಈ ಕಾಲಘಟ್ಟದಲ್ಲಿ ನಾನು ಕೂಡ ಬಹುಶಃ ಆ ಒಂದು ಸರ್ಕಾರದ ಪರ ಕೆಲವೊಂದು ಸನ್ನಿವೇಶದಲ್ಲಿ ನಿಲ್ಲುವಂಥ ವಿಚಾರಗಳು ಇವತ್ತು ಬರುವಂಥದ್ದು. ಆದಾಗ ಇದನ್ನೆಲ್ಲವೂ ಕೂಡ ಬಹುಶಃ ಇವತ್ತು ನಾವು ಸರಿದೂಗಿಸಿಕೊಂಡು ಆಗೋದು ಅವಕಾಶ. ಮತ್ತೆ ಸಮಸ್ಯೆ ಇಲ್ಲದೆ ಗಲಾಟೆದಲ್ಲಿ ಅಸೆಂಬ್ಲಿ ನಡೀತಂದು ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದಕ್ಕೆ ಮಾಡಲೇಬೇಕಲ್ಲ. ಪ್ರತಿಪಕ್ಷದವರು ಆಡಳಿತ ಪಕ್ಷದವರು ದೋಷಣೆ ಮಾಡದಿದ್ರೆ ಮತ್ತೆ ಇಲ್ಲಿ ಬೇರೆ ಕೆಲಸನೇ ಇಲ್ಲ. ಇವರೆಲ್ಲ ಸರಿ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಇವ್ರು ಯಾರು ಓಟ್ ಹಾಕುದು. ಸೊ ಇವರೆಷ್ಟೇ ಸರಿ ಮಾಡಿದ್ರು ಕೂಡ ಇವರು ಸರಿ ಇಲ್ಲ ಅಂತೇಳಿ ಇವರು ಗಲಾಟೆ ಪ್ರಾರಂಭ ಮಾಡಿಕೊಂಡು ಬಂದೇ ಬರ್ತದೆ. ಆದ ಕಾರಣ ಇದೆಲ್ಲನೂ ನಿಭಾಯಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ದುವಾ ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂತೇನೆ. ಬಹುಶಃ ಈ ಒಂದು ಕಾರ್ಯಕ್ರಮ ಎಲ್ಲ ಅಭೂತಪೂರ್ವವಾಗಿ ತಾವೆಲ್ಲ ಕೂಡ ಇವತ್ತು ಆಯೋಜಿಸುವಂಥ ಕೆಲಸ ತಾವೆಲ್ಲ ಮಾಡಿದ್ದೀರಿ. ಬಹುಶಃ ನಿನ್ನೆ ತಾನೇ ನಾನು ಡೆಲ್ಲಿಯಲ್ಲಿ ರಾಷ್ಟ್ರೀಯ ಮಟ್ಟದ ಸಮ್ಮೇಳನದಲ್ಲಿ ಅಲ್ಲಿ ಬಹುಶಃ ಸಂಜೆ 8 ಗಂಟೆ ತನಕ ಆಯಿತು. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಅಲ್ಲಿಂದ ಬಹುಶಃ ಇಲ್ಲಿ ಬಂದು ಇದೀಗ ಬೇರೆ ಬೇರೆ ಕಡೆ ಕ್ಷೇತ್ರ ಉದ್ದಕ್ಕಲ್ಲಿ ಹೋಗಿ ಈಗ ಬಹುಶಃ ಇಲ್ಲಿಂದ ಮತ್ತೆ 2-3 ಕಾರ್ಯಕ್ರಮಗಳು ಕೂಡ ಕೋಟೆಕಲ್ಲಿರುವಂಥ ಸಂದರ್ಭ. ಆದಾಗ ದೀರ್ಘವಾಗಿ ನಾನು ಮಾತಾಡೋದಿಲ್ಲ. ಎಲ್ಲ ನನ್ನ ಕೋಟೆಪುರದ ಕೋಡಿಯ ನನ್ನ ಎಲ್ಲ ಹಿರಿಯರಿಗೆ, ಯುವಕರಿಗೆ, ಸೋದರರಿಗೆ, ಸಂಘ ಸಂಸ್ಥೆಯವರು ನಾನು ಹೇಳಿದಿಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ನಾನು ಶಾಶ್ವತವಾಗಿ ನೆನಪಿಟ್ಟುಕೊಂಡು ನಿಮ್ಮ ಯಾವುದೆಲ್ಲ ಕೆಲಸ ಕಾರ್ಯಗಳು ನಾನು ಹೇಳಿದ್ದೇನೆ ಅದನ್ನೆಲ್ಲ ನಾನು ಮಾಡಲಿಕ್ಕೆ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನನ್ನ ಕೆಲಸ ನಾನು ನಿರ್ವಹಿಸ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಉಲ್ಲಾವನ್ನು ಅತ್ಯಂತ ಸೌಂದರ್ಯದ, ಅತ್ಯಂತ ಸಂತೋಷದ, ಅತ್ಯಂತ ಪ್ರೀತಿಯ ಒಂದು ಪ್ರದೇಶವಾಗಿ ನಾವು ನಿರ್ಮಾಣ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲಿ ಕೂಡ ಎಲ್ಲರೂ ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು ಕಾಣುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ಮನೆಗಳು ಅಸೌಖ್ಯರಾಗಿದ್ದರು. ಬಹುಶಃ ಕೆಲವರಿಗೆ ಬೆಡ್ಡಿಂದ ಎಲ್ಲಿ ಕೂಡ ಆಗಲಿಲ್ಲ. ಅವ್ರು ಅಲ್ಲಿಂದಲೇ ಬಹುಶಃ ಇವತ್ತು ನೀನಿಲ್ಲ, ನೀನು ಗೆಲ್ತೀಯ, ನಿನಗೆ ನಾವು ನಮ್ಮ ದುವಾ ಇದೆ ಅಂತೇಳಿ ಅವರು ಬೆಡ್ಡಿಂದ ಎಲ್ಲದಿದ್ದರೂ ಕೂಡ ಅಲ್ಲಿಂದಲೇ ದುವಾ ಮಾಡುವಂಥ ಸನ್ನಿವೇಶಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. US ಸಭಾಗ್ರಂಥವರಿಗೆ ಬಹುಶಃ ಆಪರೇಷನ್ ಅಲ್ಲಿತ್ತು. ನಾನು ಆಪರೇಷನ್ ನೋಡಿದಾಗ ಅವರು ಆಪರೇಷನ್ ಟೆನ್ಷನ್ ಅಲ್ಲ, ಇವ್ರಿಗೆ ಇಲೆಕ್ಷನ್ ಟೆನ್ಷನ್ ಏನಾಗ್ತದೆ ಅಂತದ್ದು. ಯೂನಿಟಿಗೆ ನಾವೆಲ್ಲ ಹೋಗಿದ್ದೇವೆ. ಯೂನಿಟಿಗೆ ಹೋದ ಸಂದರ್ಭದಲ್ಲಿ ಇವರು ಸೀರಿಯಸ್ ಮಲಗಿದ್ದಾರೆ, ಅವ್ರ ಮನೆಯಲ್ಲಿ ಟೆನ್ಷನ್ ಇದ್ದಾರೆ. ಇವರು ಚುನಾವಣೆಯಲ್ಲಿ ಅದು ಎದುರು ಬೇಡ, ಇಷ್ಟಕ್ಕೆ ಆಗ್ತದೆ, ಅದು ಅಷ್ಟಕ್ಕೆ ಗೆಲ್ತದೆ, ಅದೇನು ಟೆನ್ಷನ್ ಬೇಡ ಅಂತ ಹೇಳುವರು ಅಂತ. ಸೊ ಈ ಒಂದು ಚುನಾವಣೆ ಎಲ್ಲರಿಗೂ ಅಷ್ಟೊಂದು ವಿಚಾರ ವಿನಿಮಯ ಬಹುಶಃ ಇರುವಂಥ ವಿಚಾರ. ಯಾಕೆ ಹೇಗಾದರೂ ಕೂಡ ನಾವು ಸಂವಿಧಾನಕ್ಕೆ ವಿರುದ್ಧವಾದಂತಹ ಸರ್ಕಾರವನ್ನು ಸೋಲಿಸಬೇಕನ್ನೋ ತೀರ್ಮಾನಕ್ಕೆ ಇವತ್ತು ಬಂದಿದೆ. ಅದಕ್ಕಾಗಿ ಮೊನ್ನೆ ಚುನಾವಣೆ ಅದು ಕೋಮುವಾದ ಮತ್ತು ಸಂವಿಧಾನದ ವಿರುದ್ಧವಾಗಿರುವಂಥ ಒಂದು ಚುನಾವಣೆ ಆಗಿತ್ತು. ಕೋಮುವಾದ ಮತ್ತು ಸಂವಿಧಾನದ ನಡುವೆ ನಡೆದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಜನತೆ, ನಮ್ಮ ಕ್ಷೇತ್ರ ಜನತೆ ಕೋಮುವಾದವನ್ನು ಸೋಲಿಸಿ ಸಂವಿಧಾನವನ್ನು ಗೆಲ್ಲಿಸಿ ಇವತ್ತು ಸಂವಿಧಾನಬದ್ಧವಾದ ಸರ್ಕಾರವನ್ನು ಕೂತ್ಕೊಳ್ಳಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದಕ್ಕಾಗಿ ಸಂವಿಧಾನದಲ್ಲಿ ಯಾರ್ಯಾರಿಗೆ ಹಕ್ಕು ಕೊಟ್ಟಿದ್ದಾರ ಹಕ್ಕನ್ನೆಲ್ಲ ಕೂಡ ಸರ್ವರಿಗೂ ಕೂಡ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಅದು ನನ್ನ ಸಭಾಧ್ಯಕ್ಷನಾಗಿ ನಾನು ಮಾಡಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಿಗೆಲ್ಲ ಅನ್ಯಾಯ ಆಗಿದೆ ಎಲ್ಲರೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸ ಕೂಡ ನಾವು ಸರ್ಕಾರದ ಮುಖಾಂತರ ಮಾಡೋದು ಅವಕಾಶ ಇವತ್ತು ಆಗಿದೆ. ಕಾನೂನನ್ನು ಯಾರೇ ಕೈಗೆತ್ತಿಕೊಂಡ್ರು ಕೂಡ ಅಂತರ್ಗ ಕಠಿಣವಾದಂಥ ಕ್ರಮ ತೆಕ್ಕೊಳ್ಳುವಂಥ ಕೆಲಸವನ್ನು ಕೂಡ ಸರ್ಕಾರ ಇದು ಮಾಡುವಂಥ ಅವಕಾಶ ಇವತ್ತು ವ್ಯವಸ್ಥೆ ಇವತ್ತು ಆಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಆ ಸಂವಿಧಾನಬದ್ಧವಾದ ಸರ್ಕಾರ ಅಲ್ಲಿ ಬಂದ ಕಾರಣ ಏನಾದರೂ ಮಕ್ಕಳಾಟಿಕೆ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರೆ ಯಾವ ರೀತಿಯ ಮನೋಭಾವದ ನಾವು ಜೀವನ ಮಾಡಬೇಕಿಂತ ತಾವೆಲ್ಲ ಇವತ್ತು ಆಲೋಚನೆ. ಸಂವಿಧಾನಕ್ಕೆ ಇಲ್ಲದಂಥ ಒಂದು ಸರ್ಕಾರ ಬಂದಿದ್ರೆ ನಮ್ಮ ನಿಮ್ಮ ಪರಿಸ್ಥಿತಿ ಏನಿತ್ತಂತ ನಾವಿವತ್ತು ಆಲೋಚನೆ ನಾವಿವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಈ ಒಂದೆಲ್ಲ ಕಾಲಘಟ್ಟದಲ್ಲಿ ಅತ್ಯಂತ ಜಾಣ್ಮೆಯಿಂದ ಮತ್ತು ಅತ್ಯಂತ ಜಾಗೃತೆಯಿಂದ ತೀರ್ಮಾನ ತಗೊಳ್ಳುವುದು ಸರ್ವರಿಗೂ ಕೂಡ ಅತಿ ಅಗತ್ಯದ ವಿಚಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ನಮಗೆ ಸಂವಿಧಾನಬದ್ಧವಾಗಿರುವಂತಹ ಮತ್ತು ಸಂವಿಧಾನಕ್ಕೆ ಗೌರವ ಕೊಡುವಂತಹ ಆ ಒಂದು ಸರ್ಕಾರವನ್ನು ಬರಲಿಕ್ಕೆ ಯಾವಾಗಲೂ ಕೂಡ ಎಲ್ಲರ ಪ್ರಯತ್ನ ಆಗುವಂಥ ಅವಕಾಶ ಇವತ್ತು ಆಗುವಂಥ ವ್ಯವಸ್ಥೆ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸಿ ಸರ್ಕಾರ ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಇವತ್ತು ಘೋಷಣೆ ಮಾಡಿದೆ. ಪ್ರತಿಯೊಬ್ಬರ ಮನೆಗೂ ಕೂಡ ಮುಟ್ಟಿಸುವಂಥ ಕೆಲಸ ಆ ಪ್ರದೇಶದ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ನಾಯಕರೆಲ್ಲ ಸಂಘ ಸಂಸ್ಥೆಯವರು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಕೂಡ ಅದರಿಂದ ವಂಚಿತರನ್ನಾಗಿ ಮಾಡುವಂಥ ವಿಚಾರ ಇವತ್ತು ಆಗಬಾರ್ದು. ಒಂದು ಮನೆಗೆ ನೇರವಾಗಿ 2,000 ರೂಪಾಯಿ ಬರ್ತಂತ ಹೇಳಿ ಯಾರು ಕಣ ಮನಸ್ಸಿನಲ್ಲಿ ಯಾರು ಕೂಡ ಆಲೋಚನೆ ಮಾಡಲಿಲ್ಲ. ಒಂದು ಮಹಿಳೆಗೆ 2,000 ರೂಪಾಯಿ ತಿಂಗಳಿಗೆ ಬರ್ತದೆ. ಆ 2,000 ರೂಪಾಯಿ ಬರಬೇಕಾದ್ರೆ ಅವರು 5 ದಿವಸ ಕೆಲಸ ಮಾಡಬೇಕು. ಆ ಮಹಿಳೆ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆ ತನಕ 5 ದಿವಸ ಕೆಲಸ ಮಾಡಿದ್ರೆ ಮಾತ್ರ 2,000 ರೂಪಾಯಿ ಸಿಕ್ಕುವಂಥ ಪರಿಸ್ಥಿತಿ. ಅದೀಗ ನೇರವಾಗಿ ಇವತ್ತು ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಯುವಕರು ಯಾರು ಕಲ್ತಿದ್ದೀರಿ ಕೆಲಸ ಇಲ್ಲ, ನಿಮ್ಗೆ ಕೆಲಸ ಸಿಕ್ಕೋ ತನಕ ಕೂಡ 3,000 ರೂಪಾಯಿ ಕೊಡುವಂಥ ಐತಿಹಾಸಿಕವಾಗಿ. ಯಾಕೆ ಇವತ್ತು ನಾವು ಕಲ್ತಿದ್ದಾನೆ, ಡಿಗ್ರಿ ಕಲ್ತಿದ್ದಾನೆ, ಇಂಜಿನಿಯರ್ ಕಲ್ತಿದ್ದಾನೆ, ಕೆಲಸ ಹುಡುಕಬೇಕು, ಬಸ್ಗೆ ದುಡ್ಡು ಬೇಕು, ಹೋದ ಕಡೆ ಕಾಪಿ ಕೊಡ್ಲಿಕ್ಕೆ ದುಡ್ಡು ಬೇಕು. ಇವನಂತ ನಯ ಪೈಸೆ ಇಲ್ಲ. ಮನೇಲಿ ಕೆಲವ ಅವ್ರು ಅದಕ್ಕಿಂತ ಕಷ್ಟದಲ್ಲಿದ್ದಾರೆ, ಅವ್ರ ತೆಗೆಯಲಿಕ್ಕೆ ಆಗೋದಿಲ್ಲ. ಇವನು ಡಿಗ್ರಿ ಕಲ್ತ ಅವನು ಒಂದು ರಿಕ್ಷಾ ಬಿಡ್ತಾನೆ, ಅಲ್ಲ ಬಟ್ಟೆ ಅಂಗಡಿಗೆ ಹೋಗ್ತಾನೆ, ಅಲ್ಲ ಹೋಟೆಲಲ್ಲಿ ಹೋಗಿ ಕೂತ್ಕೊಂಡು ಕ್ಯಾಶರ್ ಆಗಿ ದುಡ್ಡಿದ ಆ ಜೀವನ ನಡೆಸಲಿಕ್ಕೆ ಬೇಕಾಗಿ ಅವನು ಕಲ್ತದನ್ನು ಬಿಟ್ಟು ಬಹುಶಃ ಆ ಕೆಲಸ ಮಾಡ. ಈಗ ಸರ್ಕಾರ 3,000 ರೂಪಾಯಿ ಕೊಡ್ತೇವೆ. ಒಂದು ಅವನು ಕೆಲಸ ಸಿಕ್ಕ 1 ವರ್ಷ ತನಕ ಅವನೇನು ಬೆಳಿಗ್ಗೆ ಎದ್ದು ಮನೆ ಬಿಟ್ಟು ಹೋಗಬೇಕು. ಕೆಲಸ ನಂತರ ಅವನಿಗೆ ತಿಂಡಿಗೆ ಮತ್ತು ಬಸ್ಸಿಗೆ ಸರ್ಕಾರ ದುಡ್ಡು ಕೊಡ ಕೆಲಸ ಹುಡುಕಿಕೊಂಡು ಬಂದು 1 ವರ್ಷದೊಳಗಡೆ ಅವನು ಕೆಲಸಕ್ಕೆ ಸೇರುವಂಥ ಅವಕಾಶ ಇವತ್ತು ಆಗುವಂಥ ವ್ಯವಸ್ಥೆಗೆ ಇವತ್ತು 3,000 ರೂಪಾಯಿ ಬಂದು ನಿಲ್ಲುವಂಥ ವಿಚಾರ ಇವತ್ತು ಆಗ್ತದೆ. ಯಾವುದೇ ಕಾಲಘಟ್ಟ ಕಷ್ಟ ಬಂದರೂ ಕೂಡ ಒಂದು ಗಂಜಿ ಊಟ ಮಾಡಿ ಜೀವನ ಮಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಪ್ರತಿಯೊಬ್ಬನಿಗೆ ಕೂಡ ಒಬ್ಬನಿಗೆ 10 kg ಒಂದು ಮನೆಗೆ 1 ಕ್ವಿಂಟಲ್ 10 ಜನ ಇದ್ದರೆ 1 ಕ್ವಿಂಟಲ್ ಅಕ್ಕಿ ತಿಂಗಳಿಗೆ ಬರುವಂಥದ್ದು ಯಾರು ನಿರೀಕ್ಷೆ ಮಾಡದಂಥ ವಿಚಾರನೂ ಕೂಡ ಇತ್ತಲ್ಲ. ಕರೆಂಟ್ ಜನಸಾಮಾನ್ಯ ಬಡವರು ಇವತ್ತು ಕರೆಂಟ್ ಇವತ್ತು ಖರ್ಚು ಮಾಡ್ತಾರೆ. ಮುಂಚೆ ನಾನು ನೋಡಿದ್ದೇನೆ, ಮನೆಗೆ ಹೋದ್ರೆ ಪಾಪ 4 ಬಲ್ಬ್ ಇದ್ರೆ ಅದರಲ್ಲಿ 1 ಬಲ್ಬ್ ಮಾತ್ರ ಒತ್ತಿಸೋದು, ಬೇರೆ 3 ಬಲ್ಬನ್ನು ಯಾಕೆ ಒತ್ತಿಸಿ ತಿಂಗಳಿಗೆ ಕರೆಂಟ್ ಕಟ್ಟಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಕರೆಂಟ್ ಕಟ್ಟದಿದ್ರೆ ಫ್ಯೂಸ್ ತಗೊಂಡು ಹೋಗ್ತಾರೆ. ಏನಾದ್ರು ಆ ಕಡೆ ಈ ಕಡೆ ಮಾಡಿ ತಿಂಗಳದ್ದು ಕರೆಂಟ್ ಬಿಲ್ ಕಟ್ಟಿಕೊಂಡು ಏನಾದ್ರು ಈಗ ಅದೇನು ಟೆನ್ಷನೇ ಇಲ್ಲ. ಎಲ್ಲರಿಗೂ ಎಷ್ಟು ಬೇಕು ಅಷ್ಟು ನಿಮಗೆ ಬಹುಶಃ ಅಷ್ಟು ವರ್ಷ ಎಷ್ಟು ಖರ್ಚು ಮಾಡಿದ್ದೀರಾ ನಿರ್ಭಯವಾಗಿ ತಾವು ಇವತ್ತು ನಿಮಗೆ ಕರೆಂಟನ್ನು ಫ್ರೀ ಕೊಡುವಂಥ ವ್ಯವಸ್ಥೆ ಇದು ಬಹುಶಃ ಐತಿಹಾಸಿಕವಾದಂತಹ ಎಲ್ಲ ಯೋಜನೆಗಳಿದ್ದು ಜನರ ಪಾಲಿಗೆ ಮುಟ್ಟುವಂಥ ಸಂದರ್ಭದಲ್ಲಿ ಇದನ್ನೆಲ್ಲರೂ ತಗೊಂಡು ಅವಕಾಶ ಆಗಬೇಕು. ಕೆಲವರು ಶ್ರೀಮಂತರು ಮತ್ತು ದುಡ್ಡಿದ್ದವರು ಹೇಳ್ಬೋದು, ಇದು ಯಾಕೆ ಇದು ದುಡ್ಡು ಟ್ಯಾಕ್ಸ್ ಖರ್ಚು ಅದಿದಂತೇಳಿ. ನೋಡಿ, ಅನುಕೂಲಸ್ಥರಿಗೆ ಮಾತ್ರ ಹೇಳ್ಬೋದು. ಆದರೆ 5 ಸೆನ್ಸ್ನಲ್ಲಿ ಜೀವನ ಮಾಡುವವರು, 3 ಸೆನ್ಸ್ನಲ್ಲಿ ಜೀವನ ಮಾಡುವವರು ಯಾರು ಬೆಳಿಗ್ಗೆ ಇವತ್ತು ಹೋಗಿ ದುಡಿತಾರೆ, 3 ದಿವಸ ದುಡಿದರೆ 4ನೇ ದಿವಸ ಊಟಕ್ಕೆ ಕಷ್ಟ ಆಗ್ತದೆ, ಅಂಥವ್ರಿಗೆ ಇದು ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಸರ್ಕಾರಗಳು ಇವತ್ತು 5 ಸೆನ್ಸ್ 3 ಸೆನ್ಸ್ 10 ಸೆನ್ಸ್ ಜನರು ನೋಡಿ ಇವತ್ತು ಸರ್ಕಾರ ನಡೆಸಬೇಕು ಹೊರತು ಶ್ರೀಮಂತರು ನೋಡಿಕೊಂಡು ಸರ್ಕಾರ ನಡೆಸುವಂಥ ವಿಚಾರ ಇವತ್ತು ಇಲ್ಲೊಂದು ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇದೆಲ್ಲವೂ ಕೂಡ ಈ ಪ್ರಯೋಜನ ಜನಸಾಮಾನ್ಯ ಮುಟ್ಟುವಂಥ ಅವಕಾಶ ಆಗಲಿ, ಅವರೆಲ್ಲರೂ ಕೂಡ ನೆಮ್ಮದಿ ಜೀವನ ಸಾಗಿಸಿ ಈ ಕೋಟೆ ಬರೆದ ಪ್ರತಿಯೊಂದು ಮನೆ ಕೂಡ ಅತ್ಯಂತ ಸಂತೋಷದ ಮನೆಯಾಗಿ ಪರಿವರ್ತನೆ ಆಗುವಂಥ ಅವಕಾಶ ಇವತ್ತು ಆಗಲಿ. ಅದಕ್ಕೆ ನಮ್ಮ ಸೋದರನಾಗಿ ನಿಮ್ಮ ಪ್ರತಿನಿಧಿಯಾಗಿ ನನ್ನಿಂದ ಎಲ್ಲ ಸಹಕಾರ ನಾನು ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ ಅಂತ ನಾನು ನಿಮಗೆ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು
ನಮ್ಮ ಈ ಊರು ಅಭಿವೃದ್ಧಿ ಪಡಿಸಲಿಕ್ಕೆ ಯಾರದ ನಿಮ್ಮಿಂದ ಏನೇ ಯಾವುದೇ ಸಹಕಾರ ಮಾರ್ಗ ಸಲಹೆ ಸೂಚನೆ ಕೂಡ ಅದನ್ನು ನಾನು ಸ್ವೀಕರಿಸಲಿಕ್ಕೆ ಅದು ತಯಾರಿದ್ದೇನೆ ಅಂತ ನಾನು ಕೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಬಹುಶಃ ಇವತ್ತು ನನ್ನ ಮದುಮಗನಾಗಿ ಕೂತ್ಕೊಳಿಸಿ ದಪ್ಪು ಕೋಳ್ಕೊಲಿ ಇದನ್ನು ಮದುವೆಗೂ ಈ ರೀತಿ ಆಗಲಿಲ್ಲ ಇದರಲ್ಲಿ ಅದಕ್ಕೆ ನನ್ನ ಬಹುಶಃ ಇವತ್ತು ಕೂತ್ಕೊಳಿಸಿ ಇವತ್ತು ಎಲ್ಲ ಬಹಳ ಮಕ್ಕಳೆಲ್ಲೂ ಕೂಡ ವಿಜೃಂಭಣೆಯಿಂದ ಮತ್ತು ಸಂತೋಷದ ವಾತಾವರಣ ಹಮ್ಮಿಕೊಳ್ಳೋದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆ ಶುಭ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಖಂಡಿತವಾಗಿ ಸರ್ಕಲ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೌಂದರ್ಯಕರಣ ಅಂತ ಹೇಳಿದರೆ ಇದು ಕೂಡ ಬರುವಂತ ವಿಚಾರ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ನಾನು ಬಹುಶಃ ನನಗೆ ಒಂದು ಸೆಷನ್ ಅನ್ನು ಮುಗಿಲಿ ಇಡೀ ಇದರ ಪ್ಲಾನ್ ಅನ್ನು ನಾನು ಮಾಡಿಕೊಂಡು ಒಂದು ರೀತಿಯ ಒಂದು ಸಂತೋಷ ಜನ ಬಂದು ನೋಡಿಕೊಂಡು ಹೋಗ್ಬೇಕು. ಕೋಟೆಪುರದ ಈ ಸರ್ಕಲ್ ಎಲ್ಲ ಬಂದು ಜನ ಇವತ್ತು ನೋಡಿ ರೌಂಡ್ ಹೋಗಿ, ಯಾಕೆ ಅಂತ ಹೇಳಿದ್ರೆ ಎಷ್ಟು ಇಲ್ಲಿ ಜನ ಬರ್ತಾರೆ ಅಷ್ಟು ಊರು ಇಂಪ್ರೂವ್ಮೆಂಟ್ ಆಗ್ತದೆ. ನಾನು ಲಾಸ್ಟ್ ನಮ್ಮ ಮಂತ್ರಿ ಆದಾಗ ಈಗ ನಿಮ್ಮ 4 ಇದಾಗ್ತಿಲ್ಲ ಮಾಕಲ್ಲಿ ಪಡ್ಪಲ್ಲಿ ಆಗ್ತದೆ. ನಾನು ಅದಕ್ಕೆ 60 ಕೋಟಿ ಬಿಡುಗಡೆ ಮಾಡಿದೆ ನಾನು ಮಂತ್ರಿ ಆಗಿದ್ದಾಗ, ಅದು ರೆಕಾರ್ಡ್ ಇದೆ ಅಲ್ಲಿ, ಅದು ಮತ್ತು ಕದ್ರಿಪಾರ್. ಯಾಕೆ ನಾನು ಪ್ರತಿ ಸಲ ನೋಡೋಗೆಲ್ಲ ಉಳಾಳದವ್ರೆ ಬೈಕ್ ಕಾರಲ್ಲಿ ಬ್ಲಾಕ್, ಪ್ರತಿ ಸಲ ಬರುವಾಗ ಬ್ಲಾಕ್, ಉಪವಾಸ ಟೈಮಲ್ಲಿ ಕೇಳೋದು ಬೇಡ ಎಲ್ಲ ಫಾಸ್ಟೇ ಅಂದರೆ ಅರ್ಜೆಂಟ್ಲಿ ಬಂದು ಬ್ಲಾಕ್. ಬೀಚಿಗೆ ಬರ್ಲಿಕ್ಕೆ ಉಳ್ಳಾಳದವ್ರು ಯಾರು ಕೂಡ ಮಂಗಳೂರು ಬರ್ತಾ ಇಲ್ಲ, ಯಾಕೆ ಅವ್ರು ಸುತ್ತಾಗಿ ಬರಬೇಕು. ನಾನು ಬಂದಾಗ ಫಸ್ಟ್ ಅದಕ್ಕೆ 60 ಕೋಟಿ ಸ್ಯಾಂಕ್ಷನ್ ಮಾಡಿ ಆ ರಸ್ತೆ ಮತ್ತು ಅಂಡರ್ ಪಾಸ್ ಅದು ಜಾಗ ಫಸ್ಟ್ ಸಿದ್ಧಾರ್ಥ ಅವ್ರ ಕೈಯಲ್ಲಿತ್ತು. ಮತ್ತೆ DK ಶಿವಕುಮಾರ್ ಬಂದು ಅವ್ರ ಜೊತೆ ಮೀಟಿಂಗ್ ಮಾಡಿ ಜಾಗ ಬಿಡಿಸಿ ಈಗ ರೋಹನ್ ಜಾಗ ಬಿಡಿಸಿ ಈಗ ಅಂಡರ್ ಗ್ರೌಂಡ್ ಬ್ರಿಡ್ಜ್ ಆಗ್ತದೆ. ಅದೇನಾದ್ರೆ ಲಾಭ ಯಾರಿಗೆ? ಸಂಪೂರ್ಣವಾಗಿ ಉಳ್ಳಾಳದವರಿಗೆ ಮಂಗಳೂರಿಗೆ ಏನು ಕೂಡ ಲಾಭ. ಯಾಕೆ ಹೋಗಿಕೊಂಡು ಬರುವುದೆಲ್ಲ ಉಳ್ಳಾಳದ ಜನತೆ ಅಲ್ಲದೆ ಮಂಗಳೂರು ನಗರದಲ್ಲಿ ಇದ್ದವರೆಲ್ಲ ನಮ್ಗೇನು ಲಾಭ? ಆದಿತ್ಯವಾರ ಶನಿವಾರ ಮಂಗಳೂರಿನವರಿನ ಪಣಂಬೂರಿಗೆ ಹೋಗೋ ಬದಲು ತಮ್ಮ ಮಕ್ಕಳನ್ನು ಉಳ್ಳಾಲಕ್ಕೆ ಕರ್ಕೊಂಡು ಬರ್ತಾರೆ. ಇಲ್ಲಿಗೆ ಬಂದಾಗ ನಮ್ಗೇನಿದೆ, ಇಲ್ಲಿ ಹೋಟೆಲಲ್ಲಿ, ಇಲ್ಲಿ ಅಂಗಡಿಯಲ್ಲಿ ಚರ್ಮೂರಿ ಐಸ್ ಕ್ರೀಮ್ ದುಡ್ಡು ಕಿಸೆಲ್ಲ ದುಡ್ಡನ್ನು ಇಲ್ಲೇ ಖರ್ಚು ಮಾಡ್ತಾರೆ. ಇಲ್ಲಿ ಖರ್ಚು ಮಾಡಿ ಲಾಭ ಹೇಗೆ ಬರ್ತದೆ? ನಮ್ಮ ಊರವರಿಗೆ ಲಾಭ ಬರ್ತದೆ. ಸ್ಯಾಂಡ್ಗೆ ದುಡ್ಡು ಬಂದರೆ ಅವನವನ ಮಕ್ಕಳಿಗೆ ಬಟ್ಟೆ ತೆಗಿತಾನೆ, ಬಟ್ಟೆ ಹೋಗಿ ಮೊಬೈಲ್ ತೆಗಿತಾನೆ. ಸೊ ದುಡ್ಡು ಒಬ್ಬರೊಬ್ಬರ ಕಿಸೆಯಿಂದ ಟರ್ನ್ ಓವರ್ ಆಗ್ತಾ ಇದ್ದು ಇದು ನಮಗೆ ಆಗುವುದು. ಈ ಒಂದು ಆರ್ಥಿಕವಾದ ಚಲನವಲನ ನಮ್ಮ ಪ್ರದೇಶದಲ್ಲಿ ಆಗುವಂಥ ವ್ಯವಸ್ಥೆ ನಾವು ತರಬೇಕು. ಆಗ ಇದು ಅತ್ಯಂತ ಅಭಿವೃದ್ಧಿ ಹೊಂದು ಹೋಗುವಂಥ ವಿಚಾರ ಇವತ್ತು ಆಗ್ತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ಮತ್ತೊಮ್ಮೆ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬೇರೆ ಯುವಕರೆಲ್ಲ ಬೇರೆ ಬೇರೆ ಬೇಡಿಕೆ ಇದೆ, ಹಂತ ಹಂತವಾಗಿ ಅದನ್ನು ಬಗೆಹರಿಸೋದಕ್ಕೆ ಖಂಡಿತವಾಗಿ ಮಾತನ್ನ ಹೇಳಿಕೊಳ್ತ ನನ್ನ ಮಾತು ಮುಗಿಸಿನೇ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇದಕ್ಕೆಲ್ಲ ನನ್ನ ಸಹೋದರಿಗೆ ನಮಸ್ಕಾರಗಳು. ಧನ್ಯವಾದಗಳು ಸರ್, ಬಹಳಷ್ಟು ಸುದೀರ್ಘವಾಗಿ ಮಾತನಾಡಿ. ಇದೀಗ ನಾವು ನಮ್ಮ ಬಹಳಷ್ಟು ಪ್ರಾಮುಖ್ಯವಾದಂತಹ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ತಾವು ಆಸೀನರಾಗಬೇಕು ಎಂದು ಕೇಳಿ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಎಂಬ ನಾನುಡಿಯನ್ನು ತನ್ನದಾಗಿರಿಸಿರುವ ವಾಕ್ಚಾತುರ್ಯದಿಂದ ಸದನ ವೀರನಾಗಿರುವ ಸಹೋದರತೆ, ವಿನಯತೆ ಮತ್ತು ಸ್ವಾಭಿಮಾನದಿಂದ ಕರುನಾಡ ಮಾಣಿಕ್ಯವಾಗಿರುವ ನೇರ ನಡೆನುಡಿಗಳಿಂದ ಸರದನಾಗಿರುವ ತನ್ನ ನಿಷ್ಕಲಂಕ ಸೇವಾ ಕಾರ್ಯದಿಂದ ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ಹುದ್ದೆಯಾದ ವಿಧಾನಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಮಂಗಳೂರು ವಿಧಾನಸಭಾ ಸದಸ್ಯರಾದ ನಮ್ಮ ಹೆಮ್ಮೆಯ ಸರದಾರ UT ಅಬ್ದುಲ್ ಖಾದರ್ ಫರೀದ್ ರವರಿಗೆ ಉಳ್ಳಾಳ ಕೋಟೆಪುರದ ಜನರು ಆತ್ಮೀಯವಾಗಿ ಸನ್ಮಾನಿಸುತ್ತಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಪ್ರತಿಷ್ಠಿತ ಕುಟುಂಬದಲ್ಲಿ ಮಾಜಿ ಶಾಸಕರಾದ, ದಯವಿಟ್ಟು 1 ನಿಮಿಷ ಕೂತುಕೊಳ್ಳಿ ಸರ್ ಪ್ಲೀಸ್, ಒಂದು 2 ಸೆಕೆಂಡ್ ಮಾತ್ರ ಸರ್, 2 ಸೆಕೆಂಡ್. ಕರ್ನಾಟಕ ಹಾಗೂ ಕೇರಳದ ಪ್ರತಿಷ್ಠಿತ ಕುಟುಂಬದಲ್ಲಿ ಮಾಜಿ ಶಾಸಕರಾದ ಮರ್ಹೂಮ್ ಹಾಜಿ UT ಫರೀದ್ ರವರ ಸುಪುತ್ರನಾಗಿ ದಿನಾಂಕ 12/10/1969 ಜನಿಸಿರುವ ತಾವು ಕಾನೂನು ವಿದ್ಯಾಭ್ಯಾಸವನ್ನು ಪಡೆದು ಉಳ್ಳಾಳದ ಹುಲಿ ಎಂದು ಖ್ಯಾತರಾದ UT ಫರೀದ್ ರವರ ಉತ್ತರಾಧಿಕಾರಿಯನ್ನಾಗಿ ಬೆಳೆಸಿದ ಕೀರ್ತಿ ಅಂದಿನ ಉಳ್ಳಾಳ, ಇಂದಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸರ್ವ ಜನಾಂಗದ ಸದಸ್ಯರಿಗೆ ಸಲ್ಲುತ್ತದೆ. ಉಳ್ಳಾಳದ ಹುಲಿಯಾದ ತಂದೆಯ ಆಡಳಿತದ ಗಾಂಭೀರ್ಯ, ಹಿಡಿದ ಕಾರ್ಯದ ಯಶಸ್ವಿಗೆ ಅಹರ್ನಿಸಿ ದುಡಿಮೆ ಮತ್ತು ಸರ್ವ ಜನರೊಂದಿಗೆ ದಾಳಿನ ಬೆರೆಯುವ ಗುಣವನ್ನು ಮೈಗೂಡಿಸಿಕೊಂಡಿರುವುದಕ್ಕೆ ತಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ. ಉಳ್ಳಾಳದ ಶಾಸಕರಾಗಿದ್ದ ತನ್ನ ತಂದೆಯ ಮಾರ್ಗದರ್ಶನದಂತೆ ಉಳ್ಳಾಳದ ಶಾಸಕರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ತಾವು ಯಶಸ್ವಿ ರಾಜಕಾರಣಿಯಾಗಿರುವಿರಿ. ಅಧಿಕಾರ ಇಂದು ಎಲ್ಲರಿಗೆ ಪರಿಚಯವಾಗುವುದು. ಸ್ಲೋ ಮಾಡಿ 1992ರಿಂದ 1994ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ
NSIUIನ ಪ್ರಧಾನ ಕಾರ್ಯದರ್ಶಿಯಾಗಿ 1994ರಿಂದ 2000ರವರೆಗೆ ಅಧ್ಯಕ್ಷರಾಗಿ 2000ದಿಂದ 2001ರವರೆಗೆ ರಾಜ್ಯ ಉಪಾಧ್ಯಕ್ಷರಾಗಿ ಪಾರದರ್ಶಕದಂತೆ ಪಕ್ಷದ ಹಾಗೂ ಯುವ ಜನತೆಯ ಅಭಿವೃದ್ಧಿ ಕಾರ್ಯಕ್ಕೆ ಪ್ರವರ್ತರಾದ ತಮ್ಮ ಕಾರ್ಯವೈಖರಿಯನ್ನು ಕಂಡ ನಮ್ಮ ಜಿಲ್ಲೆಯ ಅಂದಿನ ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ತಮ್ಮ ಅಗತ್ಯತೆಯನ್ನು ಕೇಂದ್ರಕ್ಕಿದೆ ಎಂದಾಗ ಇಲ್ಲ, ಉಳ್ಳಾಳವನ್ನು ಬಿಟ್ಟು ನಾನು ಎಲ್ಲೂ ಬರುವುದಿಲ್ಲ, ನನಗೆ ತಳಮಟ್ಟದ ನಾಯಕತ್ವವೇ ಬೇಕು, ನಾನು ಉಳ್ಳಾಳದ ಜನರ ಮಧ್ಯದಲ್ಲಿ ಬೆಳೆಯಬೇಕು ಎಂದಾಗ ಆ ನಾಯಕರು ಮುಂದೆ ಈತ ಉಳ್ಳಾಳದಲ್ಲಿ ಬೇರು ಬಿಟ್ಟು ಆಲದ ಮರವಾಗಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನೆರಳನ್ನು ನೀಡುತ್ತಾನೆ ಎಂದು ಹೇಳಿದ್ದನ್ನು ಇಂದು ಸತ್ಯವನ್ನಾಗಿಸಿದು ತಮ್ಮ ಕೀರ್ತಿಯಾಗಿದೆ. 2001ರಲ್ಲಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 2002ರಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಸೇವಾದಳದ ಶಿಕ್ಷಕರಾಗಿ ಮತ್ತು ಕೆಪಿಸಿಸಿಐ ಕಾರ್ಯದರ್ಶಿಯಾದ ತಾವು 2003ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ಹೆಚ್ಚುವರಿ ಮುಖ್ಯ ಸಂಘಟಕರಾಗಿ ಸೇವೆ ಸಲ್ಲಿಸಿದ ತಾವು 143 ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು ಯುವ ಶಾಸಕರಾಗಿ ವಿಧಾನಸಭೆಯಲ್ಲಿ ಉಳ್ಳಾಳವನ್ನು ಪ್ರತಿನಿಧಿಸಿದ ಕೀರ್ತಿ ತಮ್ಮದಾಗಿದೆ. ನಂತರ ಸೋಲಿಲ್ಲದ ಸರದಾರನಾಗಿ ನಡೆದ ಹಾದಿಯಲ್ಲಿ ಹಿಂದಿರುಗಿ ನೋಡದೆ ಜಾತಿ ಮತ ಭೇದವನ್ನು ಮರೆತು ಗುಂಪುಗಾರಿಕೆಗೆ ಅವಕಾಶ ಕೊಡದೆ 2008ರಿಂದ 2013, 2013ರಿಂದ 2018ರಲ್ಲಿ ಶಾಸಕರಾಗಿರುವುದಲ್ಲದೆ ಜಿಲ್ಲೆಯ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದೀರಿ. 2013ರಿಂದ 2016ರವರೆಗೆ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾಗಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ರಾಜ್ಯದಲ್ಲಿ ಆಸ್ಪತ್ರೆಯ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೇನೆ ಎಂಬ ಧ್ಯೇಯ ವಾಕ್ಯವನ್ನು ಜನರಿಗೆ ಬಿತ್ತಿಸಿದ ಆರೋಗ್ಯ ಸಚಿವರಾಗಿ ಆರೋಗ್ಯ ಇಲಾಖೆಗೆ ಸರ್ಜರಿ ಮಾಡಿದ ಕೀರ್ತಿ ತಮ್ಮದಾಗಿದೆ. 2018ರಲ್ಲಿ ವಸತಿ ಸಚಿವರಾಗಿ 2018ರಿಂದ 19ರವರೆಗೆ ನಗರಾಭಿವೃದ್ಧಿ ಸಚಿವರಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದ ತಾವು 2020ರಲ್ಲಿ ಕೆಪಿಸಿಸಿಐ ವಕ್ತಾರರಾಗಿ ಕಾರ್ಯನಿರ್ವಹಿಸಿರುವಿರಿ. ಸಚಿವರಾಗಿದ್ದ ಸಮಯದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ರಾಜ್ಯದ ಇತರ ಸಚಿವರಿಗಿಂತ ಹೆಚ್ಚು ದೂರ, ಅದರಲ್ಲೂ ಭೂ ಸಾರಿಗೆಯ ಮೂಲಕ ಸಂಚರಿಸಿ ಕರುನಾಡ ಮಾಣಿಕ್ಯರಾದ ತಾವು ಕಿರಿಯ ವಯಸ್ಸಿನಲ್ಲಿಯೇ ವಿಧಾನಸಭೆಯಲ್ಲಿ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸದನ ವೀರರೆನಿಸಿಕೊಂಡಿರುವಿರಿ. ತಮ್ಮ ನಾಯಕತ್ವದ ಗುಣ, ಎಲ್ಲರೊಂದಿಗೆ ಹೊಂದಾಣಿಕೆಯಾಗುವ ಗುಣ ಮತ್ತು ಆತ್ಮೀಯತೆಯ ಗುಣವನ್ನು ಕಂಡ ಹೈಕಮಾಂಡ್ ಹಿರಿಯ ಮುಸ್ತದ್ದಿಗಳ ಮುಂದೆ ಕರ್ನಾಟಕ ಮುಸ್ತದ್ದಿಗಳು ಕಾರ್ಯನಿರ್ವಹಿಸಿ ರಾಜ್ಯ ವಿರೋಧ ಪಕ್ಷದ ಉಪನಾಯಕನನ್ನಾಗಿ ನೇಮಿಸಿ ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿದರು. ಬಹಳಷ್ಟು ಸಲೀಸಾಗಿ ಈ ಹುದ್ದೆಯನ್ನು ನಿರ್ವಹಿಸಿ ಆಗಿನ ಆಡಳಿತ ಪಕ್ಷ, ಆಗಿನ ಮುಖ್ಯಮಂತ್ರಿ, ವಿಧಾನಸಭಾಧ್ಯಕ್ಷರಿಂದ ಶಾಬಾಸ್ ಗಿರಿ ಗಿಟ್ಟಿಸಿಕೊಂಡಿರುವಿರಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಿದ್ದಾರೆ, ಮುಸ್ತದ್ದಿಗಳಿದ್ದಾರೆ, ಅನುಭವಿಗಳಿದ್ದಾರೆ. ಅದರಲ್ಲಿಯೂ ಸಮರ್ಥ ನಾಯಕತ್ವಕ್ಕಾಗಿ ಸ್ಥಾನಕ್ಕೆ ಅಲ್ಪಸಂಖ್ಯಾತರಾದ ಮುಸಲ್ಮಾನನ ಸಮುದಾಯದವರಾದ ತಮ್ಮ ನಿಷ್ಠೆಯನ್ನು ಅರಿತ ಕಾಂಗ್ರೆಸ್ನ ಹೈಕಮಾಂಡ್ ತಮ್ಮನ್ನು ಆಯ್ಕೆ ಮಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ, ಅದರಲ್ಲೂ ಉಳ್ಳಾಳದ ಸಂಘಟನೆಯ ಚಾಣಕ್ಯ UT ಖಾದರ್ ರವರಿಗೆ ಕರ್ನಾಟಕದ ರಾಜ್ಯದ 2ನೇ ಅತ್ಯುನ್ನತ ಹುದ್ದೆಯಾದ ವಿಧಾನಸಭಾ ಅಧ್ಯಕ್ಷತೆಯನ್ನು ಸಂತೋಷಪೂರ್ವಕವಾಗಿ ವಹಿಸಿಕೊಂಡಿರುವಿರಿ. ತಾವು ಸಚಿವರಾಗಿದ್ದರೆ ಒಂದು ಇಲಾಖೆಗೆ ಮಾತ್ರ ಸೀಮಿತವಾಗಿರುವಿರಿದ್ದೀರಿ. ಇದೀಗ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಕೈಗಳಿಗಿರುವಂತ ಎಲ್ಲ ಇಲಾಖೆಗಳಲ್ಲಿಯೂ ಕೈಯಾಡಿಸುವಂತ ಒಂದು ಶಕ್ತಿಯನ್ನ ಸೈಯದ್ ಮದನಿಯವರ ಬರಕತ್ತಿನಿಂದ ಪರಮಾನು ದಯಾಳುವಾದ ಅಲ್ಲಾಹನು ತಮಗೆ ಕೊಟ್ಟಿದ್ದಾನೆ. ವಿಧಾನಸಭಾಧ್ಯಕ್ಷ ಸ್ಥಾನ ಗೌರವವನ್ನು ಎಲ್ಲರಿಗೂ ತಿಳಿಯಪಡಿಸುತ್ತೇನೆ ಎಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸಂದರ್ಭದಲ್ಲಿಯೇ ಕರ್ನಾಟಕದ ಜನತೆಗೆ ತಿಳಿಸಿದ ಕೀರ್ತಿ ತಮ್ಮದಾಗಿದೆ. ಆ ಸವಾಲನ್ನು ಅಲ್ಲಾಹನು ಸ್ವೀಕರಿಸಿ ತಮ್ಮ ಎಲ್ಲ ಕಾರ್ಯಗಳಿಗೂ ತಮ್ಮ ರಾಜಕೀಯ ಜೀವನಕ್ಕೂ ಯಶಸ್ಸಿಯನ್ನು ನೀಡಲಿ ಎಂದು ಕೋಟೆಪುರದ ಜನತೆಯ ಪರವಾಗಿ ನಾವು ಗೌರವಪೂರ್ವಕವಾಗಿ ತಮ್ಮನ್ನ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸುತ್ತಾ ಇದ್ದೇವೆ UT ಖಾದರ್ ಅವರನ್ನು. ಇದೀಗ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಉಳ್ಳಾಳದ ಶಿಕ್ಷಣದ ಶಿಲ್ಪಿ ಮರ್ಹೂಮ್ ಇಬ್ರಾಹಿಂ ಹಾಜಿ ಅವರ ಸ್ಮರಣಾರ್ಥಕವಾಗಿ ಈ ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ಮೊಹಮ್ಮದ್ ಮೂಸಾ ಮತ್ತು ಲತೀಫ್ ರವರು.
ಅಭಿನಂದನೆಗಳು ಸರ್. ತಮ್ಮ ಮುಂದಿನ ಜೀವನವು ಯಶಸ್ವಿಯಾಗಲಿ. ಮುಂದೆ ನಾವು ಉಳ್ಳಾಳ ಕೋಡಿ ಜನತೆಯು ನಿಮ್ಮನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಅಭಿನಂದಿಸಲಿ, ಗೌರವಿಸಲಿ, ಸನ್ಮಾನಿಸಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಈಗ ಅಭಿಮಾನಿಗಳಿಂದ ಅಭಿನಂದನೆಯ ಮಹಾಪೂರಗಳು ಚಪ್ಪಾಳೆ ಮಾನ್ಯ ಶಾಸಕರಿಗೆ ಲಾಜಿಸ್ಟಿಕ್ನ ಅಸೈನಾರವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ UT ಖಾದರ್ ಅವರ ಅಭಿಮಾನಿಗಳು ಅವರಿಗೆ ಹೂಗುಚ್ಛವನ್ನ ಅರ್ಪಿಸ್ತಾ ಇದ್ದಾರೆ. ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. UT ಲಾಜಿಸ್ಟಿಕ್ನ ಅಸೈನಾರವರು ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಚಪ್ಪಾಳೆ, ಅನ್ನವ ನೀಡುವ ಸಲಹಿರುವ ಮೇಲಿನ ಯೋಗಿಗೆ ಚಪ್ಪಾಳೆ. ಕೋಟೆಪುರದ ಸುಲ್ತಾನ್ ಅಸೋಸಿಯೇಷನ್ ಅವರು ಅವರನ್ನ ಸಾಲು ಹಾಕಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೋಟೆಪುರದ ಸುಲ್ತಾನ್ ಅಸೋಸಿಯೇಷನ್ ವತಿಯಿಂದ ಶಾಲು ಹಾಕುವುದರೊಂದಿಗೆ ಮಾನ್ಯ ಸಭಾಧ್ಯಕ್ಷರನ್ನ ಗೌರವಿಸ್ತಾ ಇದ್ದಾರೆ. ಅನ್ನನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ, ನಾದದ ಸುಮೆಯನ್ನು ಹರಿಸಿರುವ ನಾಯಕರೇ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ ಏಕೆ ಮೊಯ್ದೀನ್ರವರು. ವನಿತೆಯರ ಚಪ್ಪಾಳೆ, 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ, ಬೆಳ್ಳಿ ತೆರೆಯ ತಾರೆಗಳೇ ಹಾಜಿ ಏಕೆ ಮೊಯ್ದೀನ್ರವರು. ಚಪ್ಪಾಳೆ, 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 ಚಪ್ಪಾಳೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂಥ UK ಅಬ್ಬಾಸ್ ರವರಿಗೂ, ದರ್ಗಾ ಸಮಿತಿ ಅಧ್ಯಕ್ಷರಾದಂಥ ಹನೀಫ್ ಹಾಜಿ ಅವರಿಗೂ, ಮಾಜಿ ಅಧ್ಯಕ್ಷರಾದಂಥ ರಶೀದ್ ಹಾಜಿ ಅವರಿಗೂ, ಎಲ್ಲ ಅತಿಥಿಗಳಿಗೂ ಈ ಮೂಲಕ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಈ ಒಂದು ನೆನಪಿನ ಕಾಣಿಕೆಯನ್ನು ಅದರ ರೂಪುರೇಷೆಯನ್ನು ಮಾಡಲು ಸಹಕರಿಸಿದಂತಹ ನಮ್ಮವರೇ ಆದಂತಹ UK ಬಾವ ಹಾಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ